ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಚರ್ಚೆಯಾಗ್ತಾ ಇರುವಂತಹ ವಿಚಾರ ನಮ್ಮ ಕರಾವಳಿ ಭಾಗದಲ್ಲಿ ಹುಟ್ಟಿ ರಾಜ್ಯಾದ್ಯಂತ, ದೇಶದಾದ್ಯಂತ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ, ಪರ ವಿರೋಧವಾಗಿರುವಂತಹ ಟೀಕೆಗೆ, ಜೊತೆಗೆ ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಚಾರ. ಇದು ನಮ್ಮ ಫಂಡಮೆಂಟಲ್ ರೈಟ್ಸ್, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ನಾವು ಇದನ್ನ ಪಾಲನೆ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ತಮಗೆಲ್ಲರೂ ಕೂಡ ಗೊತ್ತಿದೆ. ಹಿಜಾಬ್ ವಿವಾದ ಕರಾವಳಿ ಭಾಗದಿಂದ, ಉಡುಪಿಯಿಂದ ಹುಟ್ಟಿದಂಥದ್ದು ಇದೀಗ ವಿಶ್ವ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ಹಳೆದಾಯಿತು, ಇದೆಲ್ಲವೂ ಕೂಡ ತಮ್ಗೆ ಗೊತ್ತಿರುವಂತಹ ವಿಚಾರ. ತಮ್ಗೆ ಗೊತ್ತಿದೆ ಏನಪ್ಪ ಮಾಧ್ಯಮಗಳು ಇದನ್ನೇ ಮಾತನಾಡ್ತಿದೆ, ಈ ವಿಚಾರ ಎಲ್ಲವೂ ಕೂಡ ಗೊತ್ತಿದೆ ಅನ್ನುವಂಥದ್ದಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡ್ಕೊಳ್ಬೇಕಾಗುತ್ತೆ. ಶಿಕ್ಷಣ ಕೇಂದ್ರಗಳು ಅಂತ ಬಂದಾಗ ಅಲ್ಲಿ ವಿದ್ಯಾರ್ಜನೆ ಮುಖ್ಯ ಆಗಿರುತ್ತೆ. ಶಿಕ್ಷಣಕ್ಕೋಸ್ಕರ ನಾವುಗಳು ಹೋಗ್ತೀವಿ. ಅಲ್ಲಿ ವಿದ್ಯಾಭ್ಯಾಸ ಜೊತೆಗೆ ನನ್ನ ವಿದ್ಯಾರ್ಜನೆ, ನನ್ನ ಪಠ್ಯ ಚಟುವಟಿಕೆಗಳು, ನನ್ನ ಪಠ್ಯೇತರ ಚಟುವಟಿಕೆಗಳು, ನನ್ನ ಸ್ನೇಹಿತರು, ನಾವೆಲ್ಲರೂ ಕೂಡ ಜೊತೆಯಾಗಿ ಇರಬೇಕು. ಇದು ವಿದ್ಯಾದೇಗುಲ, ಇದು ವಿದ್ಯಾಸಂಸ್ಥೆ, ಇದು ಶಿಕ್ಷಣ ಕೇಂದ್ರ. ಆದ್ರೆ ಈ ಹಿಜಾಬ್ ವಿವಾದ ಅನ್ನುವಂಥದ್ದು ಹುಟ್ಟಿಕೊಂಡ ನಂತರ ಆಗಿರುವಂತಹ ಬೆಳವಣಿಗೆಗಳು, ನಾಟ್ ಓನ್ಲಿ ಹಿಜಾಬ್ ವಿವಾದ, ಈ ಸಂದರ್ಭ ಬಂದಿರುವಂತದ್ದು ಕೇಸರಿ ಶಲ್ಯದ ವಿಚಾರವೂ ಬರುತ್ತೆ, ತದನಂತರ ನೀಲಿ ಶಲ್ಯದ ವಿಚಾರವೂ ಬರುತ್ತೆ, ಕೇಸರಿ ಪೇಟದ ವಿಚಾರವೂ ಬರುತ್ತೆ. ಅಂದ್ರೆ ಎಲ್ಲಿ ಸಮಾನತೆ ಇರಬೇಕಾಗಿತ್ತೋ, ಎಲ್ಲಿ ಸಮವಸ್ತ್ರ ಅನ್ನುವಂತಹ ವಿಚಾರದಲ್ಲಿ ಸಮಾನತೆ ಇರಬೇಕಾಗಿತ್ತೋ ಆ ಒಂದು ಸ್ಥಳದಲ್ಲಿ ಅಸಮಾನತೆ, ಜೊತೆಗೆ ನಾವುಗಳು ಬೇರೆ ನೀವುಗಳು ಬೇರೆ ಅನ್ನುವಂತಹ ತುಂಬಾ ದೊಡ್ಡ ಮಟ್ಟದ ತಡೆಗೋಡೆ ಬಿದ್ದಿರುವಂತದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಎಲ್ಲಿ ಧಾರ್ಮಿಕತೆ ನೆಲೆಯೂರಬಾರದಿತ್ತೋ ಅಥವಾ ಎಲ್ಲಿ ರಾಜಕೀಯ ಬೆರೆಸಬಾರದಿತ್ತೋ ಅಂತಹ ಕ್ಷೇತ್ರಗಳಲ್ಲಿ, ಅಂತಹ ಕೇಂದ್ರಗಳಲ್ಲಿ, ಶೈಕ್ಷಣಿಕ ಕೇಂದ್ರಗಳಲ್ಲಿ ಇದೀಗ ರಾಜಕೀಯ ಜೊತೆಗೆ ಧಾರ್ಮಿಕತೆಯು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಡವಾಗಿ ಬೆಳೀತಾ ಇದೆ. ವಿದ್ಯಾಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳಾಗುತ್ತಾ ಅನ್ನುವಂತಹ ಮಟ್ಟಿಗೆ ನಮ್ಮ ಮನಸ್ಥಿತಿ ಬೆಳೆದು ನಿಂತಿದೆ. ಜೊತೆಗೆ ಇವೆಲ್ಲದರ ನಡುವೆ ನಾವೆಲ್ಲರೂ ಕೂಡ ಒಂದೇ ಇದ್ವಿ ಅನ್ನುವಂತಹ ವಿಚಾರಗಳಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಇದೆಲ್ಲವೂ ಕೂಡ ರಾಜಕೀಯ ಲಾಭಕ್ಕಾಗಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯದ ವಿಚಾರ, ವಾಸ್ತವ ಸತ್ಯವೂ ಕೂಡ ಹೌದು. ಎಲ್ಲಾ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ಇದು ಹುಟ್ಟಿದ್ದು ಎಲ್ಲಿ, ಬೆಳೆಸಿದ್ದು ಯಾರು, ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಎಲ್ಲವೂ ಕೂಡ ಲೆಕ್ಕಾಚಾರದಿಂದ ಈ ಸಮಾಜ ನಡೀತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಆಗಿರುವಂತಹ ಎಲ್ಲ ಬೆಳವಣಿಗೆಗಳು ಇದೇ ಆಗಿರುವಂಥದ್ದು. ವಿಶೇಷ ಕಾರ್ಯಕ್ರಮ ವಸ್ತ್ರ ಸಂಘರ್ಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ವಸ್ತ್ರ ಸಂಘರ್ಷ ಅನ್ನುವಂಥ ಟೈಟಲ್ ಅನ್ನ ಕೊಟ್ಟಿದ್ದೇವೆ. ಈ ಹಿಜಾಬ್ ಮತ್ತು ಕೇಸರಿ ವಿವಾದ ಒಂದು ಯೋಜನಾಬದ್ಧವಾಗಿರುವಂತಹ ವಿದ್ಯಮಾನವೇ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಒಂದು ಶಾಲೆಯಲ್ಲಿ, ಒಂದು ಕಾಲೇಜಿನಲ್ಲಿ ಈ ಒಂದು ವಸ್ತ್ರ ಸಂಹಿತೆಯ ವಿಚಾರದಲ್ಲಿ ಇಂತಹ ವಿವಾದ ಶುರುವಾಗುತ್ತೆ ಅಂತ ಬಂದಾಗ ಕಾಲೇಜಿನ ಆಡಳಿತ ಮಂಡಳಿ ಇದನ್ನ ಸರಿ ಮಾಡಬಹುದಿತ್ತು. ಆದ್ರೆ ಇದು ವಿಶ್ವ ಮಟ್ಟಕ್ಕೆ ವ್ಯಾಪಿಸ್ತಾ ಇದೆ ಅನ್ನುವಂತಹ ಹಿಂದಿರುವಂತಹ ಉದ್ದೇಶ ಏನು ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ರಾಜ್ಯ ಸರ್ಕಾರ ಈ ಒಂದು ವಿವಾದವನ್ನ ಬಗೆಹರಿಸುವಲ್ಲಿ ವಿಫಲವಾಯಿತೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ರಾಜ್ಯ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ಇದರ ಬಗ್ಗೆ ಮಾಹಿತಿ ನೀಡಲಿಲ್ಲ ಅನ್ನುವಂತಹ ಪ್ರಶ್ನೆಗಳ ನಡುವೆ ಮತ್ತಷ್ಟು ಪ್ರಶ್ನೆಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ವಿದ್ಯಾರ್ಜನೆ, ವಿದ್ಯಾಸಂಸ್ಥೆ, ಸ್ನೇಹಿತರು ಅನ್ನುವಂತಹ ಸ್ಥಳಗಳಲ್ಲಿ ನಮ್ಮ ಹಕ್ಕಿಗೋಸ್ಕರ ನಾವು ಕೋರ್ಟ್ನ ಮೆಟ್ಟಿಲೇರ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಹೋಗಿರುವಂತಹ ವಿವಾದವೂ ಕೂಡ, ಹೋಗಿರುವಂತಹ ವಿಚಾರವೂ ಕೂಡ ಗಮನಿಸಬೇಕಾಗಿರುವಂತದ್ದೇ. ಇದರ ಹಿಂದೆ ಯಾರಿದ್ದಾರೆ, ಯಾರ ಷಡ್ಯಂತ್ರ, ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು. ಅಷ್ಟಕ್ಕೂ ಕೂಡ ವಿದ್ಯಾ ಸಂಸ್ಥೆ ಬೆಳೀತಿರುವಂತಹ ಯುವಕರ ಮನಸ್ಸಿನಲ್ಲಿ, ನಮ್ಮ ದೇಶದ ಮುಂದಿನ ಪ್ರಜೆಗಳ ಮನಸ್ಸಿನಲ್ಲಿ ಹುಳಿ ಹಿಂಡ್ತಾ ಇರುವಂತವ್ರು ಯಾರು ಅನ್ನುವಂತಹ ದೊಡ್ಡ ಪ್ರಶ್ನೆಗಳ ನಡುವೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು. ಆಗಿರುವಂತಹ ಎಲ್ಲಾ ಬೆಳವಣಿಗೆಗಳು ಯುವಕರಿಗೆ, ವಿದ್ಯಾರ್ಥಿ ಸಮೂಹಕ್ಕೆ, ಮುಂದಿನ ಭವಿಷ್ಯಕ್ಕೆ ತುಂಬಾ ದೊಡ್ಡಕನ್ನ ಉಂಟು ಮಾಡುತ್ತೆ. ಜೊತೆಗೆ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಕ್ವಿಕ್ ಆಗಿರುವಂತಹ ರಿಯಾಕ್ಷನ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಡು ಬನ್ನಿ. ಹಿಜಾಬ್ ವಿವಾದ ಹುಟ್ಟಿದ್ದು ಎಲ್ಲಿ, ಬೆಳೆಸಿದ್ದು ಯಾರು, ಲಾಭ ನಷ್ಟ ಯಾರಿಗೆ? ಉಡುಪಿಯ ಕಾಪು ತಾಲೂಕಿನ ಹಿಜಾಬ್ ವಿವಾದ ನಂತರ ಜಿಲ್ಲೆಯ ಇತರ ಭಾಗಗಳಿಗೂ ವ್ಯಾಪಿಸಿ ಅಲ್ಲಿಂದ ರಾಜ್ಯದೆಲ್ಲೆಡೆ ಹರಿದಾಡಿ ನಂತರ ಟ್ರೆಂಡಿಂಗ್ನಲ್ಲಿ, ಅದರಲ್ಲೂ ದೇಶದಲ್ಲೇ ಟ್ರೆಂಡಿಂಗ್ನಲ್ಲಿ ಸುದ್ದಿಯಾಗಿ ಇಂದು ರಾಜ್ಯ ಸರ್ಕಾರದ ಮಾನ ಮರ್ಯಾದೆಯನ್ನ ಅಡ್ಡ ಕತ್ತರಿಯಲ್ಲಿ ನಿಲ್ಲಿಸಿದೆ. ಶಿಕ್ಷಣ ಕೇಂದ್ರಗಳಲ್ಲಿ ಧರ್ಮ, ರಾಜಕೀಯಕ್ಕೆ ಏನು ಕೆಲಸ ಎನ್ನುವ ನಿಯಮಗಳನ್ನ ಮೀರಿ ಹಿಜಾಬ್ ಕೇಸರಿ ವಿವಾದ ಇಂದು ರಾಜಕೀಯ ನಾಯಕರು, ಧಾರ್ಮಿಕ ಮುಖಂಡರುಗಳಿಗೆ ಆರೋಪ ಪ್ರತ್ಯಾರೋಪದ ಸರಕಾಗಿರುವುದು ದುರಂತದ ಮುನ್ನಡಿ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ.
ಸರ್ಕಾರ ಹಿಜಾಬ್ ಕೇಸರಿ ವಿವಾದವನ್ನ ಅರಿಯಲು ವಿಫಲವಾಯಿತೇ? ಮುಖ್ಯಮಂತ್ರಿಗಳ ಸುಪರ್ದಿಯಲ್ಲೇ ಇರುವ ಗುಪ್ತಚರ ಇಲಾಖೆ ಪರಿಸ್ಥಿತಿಯ ಗಂಭೀರತೆಯನ್ನ ವರದಿ ಮಾಡಲು ಎಡವಿತೆ ಎನ್ನುವಂತಹ ಹಲವಾರು ಪ್ರಶ್ನೆಗಳಿಗೆ ಸಾರ್ವಜನಿಕರಿಗೆ ಉತ್ತರ ಸಿಗುವ ಸಾಧ್ಯತೆ ಕಮ್ಮಿ. ಹಿಜಾಬ್ ವಿವಾದಕ್ಕೆ ನಿರೀಕ್ಷೆಯಂತೆ ಕಾಂಗ್ರೆಸ್ಸಿನವರು ಬಿಜೆಪಿಯವರ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ಇಡೀ ಹಿಜಾಬ್ ವಿವಾದಕ್ಕೆ ನಿರೀಕ್ಷೆಯಂತೆ ಕಾಂಗ್ರೆಸ್ಸಿನವರು ಬಿಜೆಪಿಯವರ ಮೇಲೆ ಗೂಬೆ ಕೂರಿಸಿದ್ದಾರೆ. ಕಳೆದ ಒಂದು ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 12 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನ ಹೊರತುಪಡಿಸಿ ಬಿಜೆಪಿಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಅಂತಹ ಪೂರಕ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಬಿಜೆಪಿಗೆ ಇಲ್ಲ ಅನ್ನೋದನ್ನ ಅರಿತು ಧರ್ಮ ರಾಜಕಾರಣಕ್ಕೆ ಬಿಜೆಪಿ ಇಳಿದಿದೆ ಅನ್ನುವ ಮಾತು ಪ್ರಗತಿಪರರು ಮತ್ತು ಕಾಂಗ್ರೆಸ್ ಮುಖಂಡರಿಂದ ಕೇಳಿಬರುತ್ತಿದೆ. ಹಿಜಾಬ್ ಕೇಸರಿ ವಿವಾದ ತಾರಕಕ್ಕೇರಿಕೆ. ಹಿಜಾಬ್ ಕೇಸರಿ ವಿವಾದಕ್ಕೆ ಎರಡೂ ಧರ್ಮಗಳ ಮುಖಂಡರುಗಳು ಮತ್ತು ರಾಜಕೀಯ ನಾಯಕರುಗಳು ಮೂಗು ತೂರಿಸ್ತಾ ಇರುವುದರಿಂದ ವಿವಾದ ಎಂದು ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟನೆಯನ್ನ ನೀಡಬೇಕು ಎನ್ನುವ ಹಂತಕ್ಕೆ ಬಂದು ನಿಂತಿದೆ. ಹೋರಾಟದ ದಿಕ್ಕು ಬೇರೆಯೇ ಇದೆ ಅನ್ನುವಂಥದ್ದನ್ನ ಸಾರುವಂತಿದೆ. ಸಮಾನ ವಸ್ತ್ರ ಸಂಹಿತೆಯನ್ನ ಹಲವು ವರ್ಷಗಳಿಂದ ಪಾಲಿಸಿಕೊಂಡು ಬರ್ತಾ ಇದ್ದ ಶಿಕ್ಷಣ ಕೇಂದ್ರಗಳಲ್ಲಿ ಈಗ ಹಿಜಾಬ್ ಕೇಸರಿ ಶಲ್ಯ ಸದ್ದನ್ನ ಮಾಡ್ತಿದೆ. ಈ ನಡುವೆ ಹೈಕೋರ್ಟಿನ ತೀರ್ಪಿನ ಕಾತುರದಲ್ಲಿ ಎಲ್ಲರೂ ಇದ್ದಾರೆ. ಶಿಕ್ಷಣದ ವಿಚಾರದಲ್ಲಿ ಧರ್ಮ ರಾಜಕೀಯ ಬೆರೆತ್ರೆ ಏನಾಗತ್ತೆ ಅನ್ನೋದಕ್ಕೆ ಹಲವು ದಿನಗಳಿಂದ ನಡೀತಾ ಇರುವಂತಹ ವಿದ್ಯಮಾನಗಳೇ ಸಾಕ್ಷಿ. ಇಲ್ಲಿ ಎಚ್ಚೆತ್ತುಕೊಳ್ಬೇಕಾದವರು ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಣ ಸಂಸ್ಥೆಗಳು. ಇಲ್ಲದಿದ್ರೆ ಇದು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಿನ ಚುನಾವಣೆಯವರೆಗೂ ಇದನ್ನ ಮುಂದುವರಿಸಿಕೊಂಡು ಹೋಗಬೇಕಾಗತ್ತೆ ಅನ್ನೋದು ನಿರ್ವಿವಾದ. Chemistry exam. What is this? She won't, ma'am. Let her be there. She has his fighting for right. Ma'am, you want to stop them. ಎಸ್, ನೋಡ್ಕೊಂಡ್ಬಂದ್ರೆ ಎಲ್ಲ ದೃಶ್ಯಾವಳಿಗಳನ್ನ ಮತ್ತೆ ಯಾಕೆ ಈ ದೃಶ್ಯಾವಳಿಗಳನ್ನ ನಾವು ಪ್ಲೇ ಮಾಡಿದ್ವಿ ಅಂತ ಹೇಳಿದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮ ಮತ್ತು ರಾಜಕೀಯ ಬೆರೆತ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ದೃಶ್ಯಾವಳಿಗಳು ಸಂಕ್ಷಿಪ್ತವಾಗಿರುವಂತಹ ಸಾಕ್ಷಿ. ನಮಗೆ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ನಾವುಗಳು ಕೂಡ ಕಾಲೇಜಿಗೆ ಹೋಗಿದ್ದೇವೆ, ನೀವುಗಳು ಕೂಡ ಕಾಲೇಜಿಗೆ ಹೋಗಿದ್ದೀರಾ, ಶೈಕ್ಷಣಿಕ ಕೇಂದ್ರಗಳಿಗೆ ಹೋಗಿದ್ದೀರಾ. ಆದ್ರೆ ಅದೆಷ್ಟೋ ವರ್ಷಗಳಿಂದ ಹಿಂದೆ ಬಾರದಿರುವಂತಹ ಈ ಒಂದು ವಸ್ತ್ರ ಸಂಘರ್ಷ ಏಕಾಏಕಿ ಬಂದು ನಿಂತಿರುವಂತದ್ದು. ಬೆಳೀತಾ ಇರುವಂತಹ ಮನಸ್ಸಿನಲ್ಲಿ ಹುಳಿ ಹಿಂಡಿದವರು ಯಾರು ಅನ್ನುವಂತಹ ಪ್ರಶ್ನೆಗಳ ನಡುವೆ ಯಾಕೆ ಹೀಗಾಯ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ನಮ್ಮನ್ನ ಕಾಡ್ತಾ ಇದೆ, ಕಾಡಬೇಕು ಕೂಡ. ಈಗ ಕಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ನಮ್ಮ ಸಮಾಜ, ನಮ್ಮ ದೇಶದ ಯುವಕರ ಭವಿಷ್ಯ ಬಹಳ ಆತಂಕಕಾರಿಯಾಗಿರುವಂತದ್ದು, ಜೊತೆಗೆ ಭಯದ ವಾತಾವರಣವನ್ನು ಸೃಷ್ಟಿಸುವಂತದ್ದು ಕೂಡ ಅಷ್ಟೇ ಸತ್ಯದ ವಿಚಾರ. ನಾಳೆ ನಿಮ್ಮ ಮಕ್ಕಳನ್ನ ಅದೇ ಕಾಲೇಜಿಗೆ ಕಳಿಸ್ಬೇಕು, ಆ ಮಕ್ಕಳ ಜೊತೆ ಇರಬೇಕು, ಎಲ್ಲರೂ ಕೂಡ ಒಟ್ಟಾಗಿರ್ಬೇಕು, ಹೇಗಿರ್ತಾರೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಪೋಷಕರು, ಜೊತೆಗೆ ವಿದ್ಯಾರ್ಥಿಗಳು, ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳು, ಶಿಕ್ಷಣ ತಜ್ಞರು ಎಲ್ಲರ ಪಾತ್ರವು ಕೂಡ ಅತಿ ಅಮೋಘವಾಗಿರುವಂಥದ್ದು, ಪ್ರಮುಖವಾಗಿರುವಂಥದ್ದು.
ನಮ್ಮ ದೇಶದ ಭವಿಷ್ಯ ಇಡೀ ವಿಶ್ವ ನೋಡ್ತಾ ಇದೆ ಭಾರತ ದೇಶದತ್ತ ಈ ಒಂದು ಪ್ರಕರಣದಲ್ಲಿ. ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು, ಅನೇಕ ವಿಚಾರಗಳಿವೆ, ಮುಂದಕ್ಕೆ ಚರ್ಚೆನ ಮಾಡಬೇಕು. ಅತಿಥಿಗಳು ಈಗಾಗಲೇ ಜಾಯಿನ್ ಆಗಿದ್ದಾರೆ. ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಈ ರಾಜಕೀಯ, ಈ ಸಂಘಟನೆಗಳು, ಈ ಬೇಳೆ ಬೇಯಿಸುವವರನ್ನ ಸ್ವಲ್ಪ ಬದಿಗಿಟ್ಟಿದ್ದೇವೆ ಇವತ್ತಿನ ಚರ್ಚೆಯಲ್ಲಿ. ಹಾಗಾಗಿ ನಾವು ಆರೋಗ್ಯಕರವಾಗಿರುವಂತಹ ಚರ್ಚೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಬೇಕು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ಸಾಮಾಜಿಕ ಹೋರಾಟಗಾರರು, ಜೊತೆಗೆ ಒಂದು ಕಾಲೇಜನ್ನ ನಡೆಸುವಂತವರು, ಜೊತೆಗೆ ಒಂದು ಕಾಲೇಜಿನ ನಿರ್ದೇಶಕರು ಕೂಡ ಹೌದು. ಹಾಗಾಗಿ ಮಕ್ಕಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಶೈಕ್ಷಣಿಕ ಸಂಸ್ಥೆಗಳ ಬಗ್ಗೆ ಎಲ್ಲ ವಿಚಾರಗಳು ಗೊತ್ತಿದೆ. ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರು MG ಹೆಗ್ಡೆ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ MG ಹೆಗ್ಡೆ ಅವರಿಗೆ. ನಮಸ್ತೆ ಸರ್. ಜೊತೆಗೆ ನಮ್ಮ ಜೊತೆ DYFI ನ ರಾಜ್ಯಾಧ್ಯಕ್ಷರು ಮುನೀರ್ ಕಾಟಿಪಾಳ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮುನೀರ್ ಕಾಟಿಪಾಳ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರೆ, ಜೊತೆಗೆ ಪೋಷಕರು ಕೂಡ ಹೌದು. ಆತ್ಮೀಯವಾಗಿರುವಂತಹ ಸ್ವಾಗತ ಪ್ರಸನ್ನ ರವಿ ಅವರಿಗೆ. ನಮಸ್ತೆ ಮೇಡಮ್. ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು. ನಾನು ಆಗ್ಲೇ ಹೇಳಿದಾಗೆ ಇದು ಆರೋಗ್ಯಕರವಾಗಿರುವಂತಹ ಚರ್ಚೆ. ನಾವು ಈ ಹಿಂದೆ ಎಂದೂ ಕೂಡ ಇಂತಹ ಒಂದು ಘಟನೆಗಳು ಆಗುತ್ತೆ ಅಥವಾ ಇಂತಹ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರುತ್ತೆ, ನಮ್ಮ ರಾಜ್ಯಕ್ಕೆ ಬರುತ್ತೆ. ಅದರಲ್ಲೂ ಕೂಡ ನಮ್ಮ ಕರಾವಳಿ ಭಾಗದಿಂದ, ಉಡುಪಿಯಿಂದ ಇಂತಹ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ, ವಿದ್ಯಾರ್ಥಿಗಳು ಈ ರೀತಿ ಮಾಡ್ತಾರೆ ಅನ್ನುವಂಥದ್ದು ಯಾರು ಕೂಡ ಇಮ್ಯಾಜಿನ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥದ್ದು. ಆದರೂ ಕೂಡ ಆಗಿರುವಂತಹ ಘಟನೆಗಳು. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಸೋಮವಾರದಂದು ತ್ರಿಸದಸ್ಯ ಪೀಠ ಏನು ಹೇಳುತ್ತೆ ಅನ್ನುವಂತಹ ವಿಚಾರಗಳ ನಡುವೆ ದಿನಾ ಚರ್ಚೆಯಾಗುತ್ತೆ ಅನ್ನುವಂತಹ ವಿಚಾರಗಳ ನಡುವೆ ವಿದ್ಯಾರ್ಥಿಗಳ ಭವಿಷ್ಯ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಸಂದರ್ಭ ಚರ್ಚೆಯಲ್ಲಿರುವಂಥದ್ದು. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಮುನೀರ್ ಕಾಟಿಪಾಳ್ ಅವ್ರ ಜೊತೆ ಹೋಗ್ತಾ ಇದ್ದೇನೆ. ವಸ್ತ್ರ ಸಂಘರ್ಷ ಆಗಿರುವಂತಹ ವಿಚಾರ. ಸರ್, ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಾ? ಅಂದ್ರೆ ನನ್ಗಂತೂ ಇದ್ರ ಬಗ್ಗೆ ನೀವು ಅವಾಗ ಹೇಳಿದ ರೀತಿಯಲ್ಲಿ ಬಹಳ ಖೇದ ಇದೆ. ಕಾಲೇಜು ಮತ್ತು ಶಿಕ್ಷಣ ಸಂಸ್ಥೆಗಳು ನಮ್ಮನ್ನ ಧರ್ಮ, ಜಾತಿ ಇವುಗಳನ್ನ ಮೀರಿ, ಭಾಷೆಗಳನ್ನ ಮೀರಿ ಒಟ್ಟಾಗಿ ಬೆಸೆಯುವಂತ, ಅಂದ್ರೆ ಕೇವಲ ನಮ್ಗೆ ಸರ್ಟಿಫಿಕೇಟ್ ಗಳನ್ನ ಕೊಡುವ ಕೇಂದ್ರಗಳು ಮಾತ್ರ ಅಲ್ಲ, ಅದು ನಮ್ಮನ್ನು ಮನುಷ್ಯರನ್ನಾಗಿ ಬೆಳೆಸುವಂತಹ ಕೇಂದ್ರಗಳು ಶಿಕ್ಷಣ ಕೇಂದ್ರ ಅಂತ. ಕ್ಯಾನ್ ಯು ಇಮ್ಯಾಜಿನ್ ಶಿಕ್ಷಣ ಸಂಸ್ಥೆಗಳು ಈ ರೀತಿ ಆಗಬಹುದು ಅಥವಾ ವಿದ್ಯಾರ್ಥಿಗಳು ಈ ರೀತಿ ಮಾಡಬಹುದು ನಮ್ಮ ರಾಜ್ಯದಲ್ಲಿ ಅಂತ ತಾವುಗಳು ಸ್ವಲ್ಪ ಯೋಚನೆ ಮಾಡಿ ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಯಾವತ್ತೂ ಮಾಡಿರಲಿಲ್ಲ. ಅದರಲ್ಲೂ ಕೂಡ ಹೆಣ್ಮಕ್ಳು, ಗಂಡು ಮಕ್ಕಳು ಹಿಂದೆನೂ ಕೂಡ ಕಾಲೇಜುಗಳಲ್ಲಿ ಧರ್ಮ ಅಂತ ಗಲಾಟೆ ಮಾಡಿದ್ದನ್ನು ನಾವು ನೋಡಿದೀವಿ. ಆದ್ರೆ ಹೆಣ್ಣು ಮಕ್ಕಳು ಅದೇ ತಾಯ್ತನದಿಂದ ಅವರು ಎಷ್ಟೋ ಕಡೆ ನಾ ಬೈದದನ್ನ ನೋಡಿದೀನಿ. ಹೆಣ್ಮಕ್ಳು, ನೀವು ಹೆಂಗ್ ಸಾಧ್ಯ ಆಗುತ್ತೆ ಹಿಂದೂ ಮುಸ್ಲಿಂ ಅಂತ ನೀವು ಗಲಾಟೆ ಮಾಡ್ಲಿಕ್ಕೆ ಅಂತ ಕೇಳ್ತಾ ಇದ್ರು. ನಾವು ಒಟ್ಟಿಗೆ ಇರುವವ್ರ ಜೊತೆ ನಿಮ್ಗೆ ಹೆಂಗ್ ಮಾಡ್ಲಿಕ್ಕೆ ಆಗತ್ತೆ ಗಲಾಟೆ ಅಂತ. ಅವರು ಒಟ್ಟಿಗೆ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇಲ್ಲದೆ ಒಟ್ಟಿಗಿದ್ರು. ಆದ್ರೆ ಈ ಬಾರಿ ದಿಢೀರ್ ಅಂತ ಹೇಳಿ ಅವ್ರು ಮುಖಾಮುಖಿಯಾಗಿ ಎದುರಾಭದ್ರ ನಿಂತ್ಕೊಂಡ್ರು. ಅವರೇ ಕೇಳಲಿಕ್ಕೆ ಶುರು ಮಾಡಿದ್ರು. ನಾವು ಜೊತೆಯಲ್ಲಿದ್ವಿ, ಈಗ ಅವ್ರು ಬೇರೆ ನಾವು ಬೇರೆ ಅಂತ ಮಾತಾಡ್ಲಿಕ್ಕೆ. ಆ ಧರ್ಮದವರಿಗೆ ಅಷ್ಟೇ, ವಿದ್ಯಾರ್ಥಿಗೆ ಅಷ್ಟಿರ್ಬೇಕಾದ್ರೆ ನಮ್ಗೆ ಎಷ್ಟಿರ್ಬೇಕು ಅಂತ ವಿದ್ಯಾರ್ಥಿನಿಯರು ಮಾತಾಡುವ ಮಟ್ಟಕ್ಕೆ ಬರುತ್ತೆ ಅಂತ ನಾವು ಯಾವತ್ತೂ ಕೂಡ ನಾನಂತೂ ನಿರೀಕ್ಷೆ ಮಾಡಿರ್ಲಿಲ್ಲ. ಅದರಿಂದ ಬಹಳ ಶಾಕ್, ಬಹಳ ಖೇದ ಅನಿಸ್ತದೆ, ಬಹಳ ವಿಷಾದ ಆಗ್ತಾ ಇದೆ. ಇದರಿಂದ ಹೊರಬರೋದು ಹೇಗೆ ಅಂತ. ಇದು ಇವತ್ತು ನಮ್ಗೆ ಭವಿಷ್ಯದ ಕರಾಳವನ್ನ ನಾವು ಮಾತಾಡ್ತಾನೆ ಬಂದಿದ್ದೀವಿ. ಭಾರತ ಧರ್ಮ ಧರ್ಮ ಅಂತ ಬಡದಾಡಿ ತನ್ನ ಇದನ್ನ ಕಳ್ಕೊಳ್ತಾ ಇದೆ, ಘನತೆಯನ್ನ, ಭಾರತ ತನ್ನ ಮಾನವೀಯತೆಯನ್ನ, ಭಾರತ ತನ್ನ ಒಂದು ಸಹಬಾಳ್ವೆ ಇವುಗಳನ್ನ ಕಳ್ಕೊಳ್ತಾ ಇದ್ವಿ ಅಂತ ಮಾತಾಡ್ತಾ ಬಂದಿದ್ದೀವಿ. ಆದ್ರೆ ಇದು ಈಗ ಅತಿರೇಕಕ್ಕೆ ತಲುಪಿ ನಾವು ಇನ್ನು ಯಾವತ್ತೂ ಕೂಡ ಒಂದಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನುವಂಥ ಮಟ್ಟಕ್ಕೆ ಹೋಗಿ ನಿಲ್ತದೆ ಅಂತ, ಅದು ಕೂಡ ಕಾಲೇಜುಗಳಲ್ಲಿ ಇಂಥ ಒಂದು ಸಂದೇಶ ಬರುತ್ತೆ ಅಂತ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಇದನ್ನು ಹೆಂಗಾದ್ರೂ ಮಾಡಿ ಸರಿಪಡಿಸುವಂತಹ ಒಂದು ಜವಾಬ್ದಾರಿಯನ್ನು ಇವತ್ತು ನಾಗರಿಕ ಸಮಾಜ ಹೊತ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಪ್ರತಿಮಾ. ಓಕೆ, ಇದು ಫಸ್ಟ್ ರಿಯಾಕ್ಷನ್ ಮುನೀರ್ ಕಾಟಿಪಾಳ್ ಅವರು, DYFI ರಾಜ್ಯಾಧ್ಯಕ್ಷರು. ಅದೇ ರೀತಿ ಪ್ರಸನ್ನ ರವಿ ಅವರು ಫಸ್ಟ್ ರಿಯಾಕ್ಷನ್ ಈ ಒಂದು ವಿವಾದದ ಬಗ್ಗೆ. ವಿವಾದ ಆಗುತ್ತೆ ಅನ್ನೋದು ಕೂಡ ನಾವು ಅನ್ಕೊಂಡಿರ್ಲಿಲ್ಲ. ಆದ್ರೆ ಈ ಒಂದು ಸಂಘರ್ಷ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗಿದೆ. ಈಗ ಹಿಜಾಬ್ ಅನ್ನುವಂಥ ವಿವಾದ ಅನ್ನುವಂಥದ್ದು, ಹಿಜಾಬ್ ಅನ್ನುವಂತಹ ವಿಚಾರ ಏನಿದೆ ಅದರ ಮುಂದ್ಗಡೆ ವಿವಾದ ಅನ್ನುವಂಥದ್ದು ಹೊಸದಾಗಿರುವಂತಹ ವಿಚಾರ ಉಟ್ಕೊಂಡಿರುವಂಥದ್ದು. ಮೇಡಮ್, ಫಸ್ಟ್ ರಿಯಾಕ್ಷನ್. ನಾವು ಶಿಕ್ಷಣ ಕ್ಷೇತ್ರವನ್ನು ಜ್ಞಾನ ದೇಗುಲ ಅಂತ ಹೇಳ್ತೇವೆ. ನೀವು ಹೇಳಿದಾಗ ನಾನಿಲ್ಲಿ ಸಂವಿಧಾನದ ಬಗ್ಗೆ, ಧರ್ಮದ ಬಗ್ಗೆ, ಕಾನೂನಿನ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಅಲ್ಲದೆ ಹಿಜಾಬ್, ಕೇಸರಿ ಶಾಲ್, ನೀಲಿ ಶಾಲ್ನ ಹೊರತುಪಡಿಸಿ ನಾನು ಚರ್ಚೆ ಮಾಡ್ತೇನೆ. ಯಾಕೆಂದರೆ ಅದನ್ನೆಲ್ಲ ನಾವು ಬಿಟ್ಟಿದ್ದೇನೆ. ಭಾರಿ ಬೇಸರದ ಸಂಗತಿ ಅಂದರೆ, ಮೊದಲು ಶಾಲೆಗೆ ಹೋಗುವಾಗ ವಿದ್ಯಾರ್ಥಿಗಳು ಹೇಗೆ ಇದ್ರು ಮೊದಲಿನ ಕಾಲದಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಸಹ. ಈಗ ನಾವು ನಾವು ಪಿಕ್ಚರ್ಗಳಲ್ಲಿ ನೋಡ್ತಾ ಇದ್ದೆವು, ಒಂದು ರಾಜಕಾರಣಿ ಕೂತು ಒಂದು ಮಕ್ಕಳನ್ನ ಬ್ರೈನ್ ವಾಶ್ ಮಾಡಿಕೊಂಡು ಹೇಗೆ ದೊಂಬಿ ಎಬ್ಬಿಸುದು, ಆ ರೀತಿ ಈಗ ನಾವು ಲೈವ್ ಆಗಿ ನೋಡ್ತಾ ಇದ್ದೆವು. ಭಾರಿ ಬೇಸರ ಆಗ್ತಾ ಉಂಟು. ಎಲ್ಲಿ ಹೋಗ್ತಾ ಉಂಟು ನಮ್ಮ ಶಿಕ್ಷಣ ಕ್ಷೇತ್ರ? ಇದಕ್ಕೆ ಯಾರು ಹೊಣೆ? ನಾನು ಹೇಳೋದಾದ್ರೆ ವಿದ್ಯಾರ್ಥಿನಿಯರು,
ಪೋಷಕರು ಸರಿ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೋಷಕರು ಸ್ಟ್ರಿಕ್ಟ್ ಬೇಕು, ಯಾಕೆಂದರೆ ಮಾತಾಡ್ತಾ ಇಲ್ಲ. ಇಲ್ಲಿ ಧರ್ಮ ರಾಜಕೀಯ ಎಲ್ಲ ಬರ್ತಾ ಉಂಟು. ಶಿಕ್ಷಣ ಕ್ಷೇತ್ರದಲ್ಲಿ ಧರ್ಮ ರಾಜಕೀಯ ಇಂಟರ್ಫಿಯರ್ ಆಗಲೇಬಾರದು. ಅದನ್ನು ಹೊರತುಪಡಿಸಿ ಖಾಲಿ ಶಿಕ್ಷಣಕ್ಕೆ ಸೀಮಿತವಾಗಿ ಹೋಗಬೇಕು ಅಂತ ನನ್ನ ಇದು ಅಭಿಪ್ರಾಯ. ಓಕೆ ಫಸ್ಟ್ ಆಕ್ಷನ್ ಪ್ರಸನ್ನ ವಿರೋಧ. ಅದೇ ರೀತಿ MG ಹೆಗ್ಡೆ ಅವರು ಶಿಕ್ಷಣ ಸಂಸ್ಥೆ ಗೊತ್ತಿದೆ, ನಿರ್ದೇಶಕರು ಕೂಡ ಹೌದು, ಸಾಮಾಜಿಕ ಹೋರಾಟಗಾರರು. ಫಸ್ಟ್ ಆಕ್ಷನ್ ಸರ್, ಹಿಜಾಬ್ ವಿವಾದದ ಬಗ್ಗೆ ಅನೇಕ ಚರ್ಚೆಗಳನ್ನು ನೋಡಿದ್ದೀರಾ. ತದನಂತರ ಆಗಿರುವಂತಹ ಬೆಳವಣಿಗೆಗಳು, ವಿದ್ಯಾರ್ಥಿಗಳು ಎತ್ತಾ ಹೋಗ್ತಾರೆ ಅನ್ನೋ ಪ್ರಶ್ನೆಗಳ ನಡುವೆ ಫಸ್ಟ್ ಆಕ್ಷನ್, ನಾನು ಈ ವಿವಾದದ ಬಗ್ಗೆ ತಮ್ಮ ಜೊತೆ ನಾನು ಫಸ್ಟ್ ಆಕ್ಷನ್ ಮಾತಾಡ್ತೇನೆ. ಯಾಕಂದ್ರೆ ಅನೇಕ ರಾಜಕೀಯ ವ್ಯಕ್ತಿಗಳ ಜೊತೆ, ಸಂಘಟನೆಗಳ ಜೊತೆ ಈ ವಿವಾದದ ಬಗ್ಗೆ ನಾವು ಫಸ್ಟ್ ಆಕ್ಷನ್ ಕೇಳಿದ್ದೇವೆ, ಅವರ ವಿಚಾರಗಳನ್ನ ಅವರು ಹೇಳ್ತಾರೆ. ಅಂದ್ರೆ ತಾವುಗಳು ಈ ವಿಚಾರವನ್ನ ಯಾವ ರೀತಿ ನೋಡ್ತೀರಾ ಸರ್? ಫಸ್ಟ್ ಆಕ್ಷನ್ MG ಹೆಗ್ಡೆ ಧ್ವನಿ ಕೇಳ್ತಾ ಇದೆಯಾ ಸರ್? ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ, ದಯಮಾಡಿ ಟೆಕ್ನಿಕಲ್ ಟೀಮ್ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಅದೇ ರೀತಿ ತಮ್ಮ ಅಭಿಪ್ರಾಯಕ್ಕೂ ಕೂಡ ಮುಕ್ತವಾಗಿರುವಂತ ಅವಕಾಶ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಕರೆ ಮಾಡಬಹುದು, ಮಾತಾಡಬಹುದು ತಮ್ಮ ವಿಚಾರದ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ. ಜೊತೆಗೆ ನಾನು ಫಸ್ಟ್ ಆಕ್ಷನ್ ನೇರವಾಗಿ ಕೇಳಿ ಆಯ್ತು, MG ಹೆಗ್ಡೆ ಅವ್ರ ಜೊತೆ ನಾನು ಮಾತಾಡಬೇಕು. ತದನಂತರ ಮುನೀರ್ ಕಾಟಿಪಾಳ ಅವ್ರ ಜೊತೆ. ಹಲೋ ಸರ್, ನಮಸ್ತೆ. ಓಕೆ, ಮುನೀರ್ ಕಾಟಿಪಾಳ ಅವರು ಸರ್, ಈಗಾಗಲೇ ತಾವು ಹೇಳಿದ್ರಿ, ಅಂದ್ರೆ ಒಂದ್ ಕಡೆ ಈ ಧರ್ಮದ ವಿಚಾರ, ರಾಜಕೀಯ ಮತ್ತು ಧರ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎಂಟ್ರಿ ಆದ್ರೆ ಏನಾಗುತ್ತೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಹಿಜಾಬ್ ಅನ್ನುವಂತಹ ವಿಚಾರ ಈ ಹಿಂದೆಯೂ ಕೂಡ ಹುಟ್ಟಿಕೊಂಡಿತ್ತು, ಇವತ್ತು ನಿನ್ನೆಯದಲ್ಲ. ಆದ್ರೂ ಕೂಡ ಈ ಒಂದು ವಿಚಾರ ಹೈಕೋರ್ಟ್ ನ ಮೆಟ್ಟಿಲಿರುತ್ತೆ, ತದನಂತರ ಸುಪ್ರೀಂ ಕೋರ್ಟ್ ಕದ ತಟ್ಟುತ್ತೆ ಅಂತ ಬಂದಾಗ ಏನ್ ಹೇಳ್ತಾರೆ? ಅಲ್ಲ, ನಾವು ಇದು ಉಡುಪಿಯಲ್ಲಿ ಆರಂಭ ಆದ ಬಹುಶಃ ಡಿಸೆಂಬರ್ 28, 29 ಆಸುಪಾಸು ಆರಂಭ ಆಯ್ತು. ಆವಾಗಲೇ ನಮ್ಮ ಉಡುಪಿ ಜಿಲ್ಲೆಯ ನಮ್ಮ ಸಂಘಟನೆಯವರು, ನಮ್ಮ ಪಕ್ಷದವರು ನನ್ನನ್ನು ಸಂಪರ್ಕ ಮಾಡ್ಕೊಂಡು ನಾವ್ ಏನ್ ಮಾಡ್ಬೋದು ಇದರಲ್ಲಿ ಅಂತ ಕೇಳಿದೆ. ಕೇಳಿದಾಗ ನಾನು ಹೇಳಿದೆ, ನಾವೀಗ ಸುಮ್ಮನಿರೋಣ, ಇದರ ಬಗ್ಗೆ ನಾವು ಮಧ್ಯಪ್ರವೇಶ ಮಾಡೋದು ಬೇಡ. ಕಾಲೇಜು ಮತ್ತು ಪೋಷಕರು, ಸ್ಥಳೀಯ ಸಂಬಂಧಪಟ್ಟವರು ಯಾರಿದ್ದಾರೆ ಅವರೇ ಅದನ್ನು ಮುಗಿಸ್ಲಿ ಅನ್ನುವಂತ ಮಾತು ಹೇಳಿದೆ. ನಾವು ಹೊರಗಡೆ ಅವರು ರಿಯಾಕ್ಷನ್ ಮಾಡಿದಾಗಿದ್ದು ಅನಗತ್ಯವಾದಂತಹ ಅನಪೇಕ್ಷಿತ ಬೆಳವಣಿಗೆಗಳಿಗೆ ಕಾರಣ ಆಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ದೆ. ಅದ್ರ ಜೊತೆ ನಮ್ಮ ಅನುಭವ ಏನಂದ್ರೆ 2009ರಲ್ಲಿ ಬಹುಶಃ ಫಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಈ ಹಿಜಾಬು ಅನ್ನುವಂತ ವಿವಾದವಾಗಿ ಮಾರ್ಪಡ್ತು ಬಂಟ್ವಾಳದ SVS ಕಾಲೇಜಲ್ಲಿ. ಅಲ್ಲಿಂದ ನಂತರ 2 ವರ್ಷಕ್ಕೊಮ್ಮೆಯೋ ಇದು ಒಮ್ಮೆ ಹೇಳತ್ತೆ. ಉಪ್ಪಿನಂಗಡಿಯಲ್ಲೊಮ್ಮೆ ಕೇಸರಿ ಶಾಲು ಕೂಡ ಪ್ರತ್ಯಕ್ಷ ಆಯ್ತು ಅಲ್ಲಿಯ ಪದವಿ ಪೂರ್ವ ಕಾಲೇಜಲ್ಲಿ. 2-3 ಕಡೆ ಇಂಥದ್ದಾಯ್ತು. ಒಂದು 4 ದಿವಸ 5 ದಿವಸ ಇರುತ್ತೆ, 1 ವಾರದ ನಂತರ ಅಲ್ಲಿಗೆ ತಣ್ಣಗಾಗುವಂಥದ್ದು ನಾವು ನೋಡ್ತಾ ಬಂದಿದ್ವಿ. ಈ ಬಾರಿ ಕೂಡ ಹಾಗೆ ಆಗಬಹುದು. ನಾವೆಲ್ಲ ಸುಮ್ಮನೆ ಅದಕ್ಕೆ ಇನ್ನು ತುಪ್ಪ ಸುರಿಯೋದು ಬೇಡ ಅನ್ನೋ ರೀತಿಯಲ್ಲಿ ಮೌನವಾಗಿದ್ವಿ. ಆದ್ರೆ ಇದು ಹಂತವಾಗಿ ಇದು ಎಲ್ಲವನ್ನ ದಾಟಿ ನಾವು ಯಾರೂ ಕೂಡ ಊಹೆ ಮಾಡಲಾರದಂತ ಒಂದು ಮಟ್ಟಕ್ಕೆ ತಲುಪ್ತು. ನಾನು ಲಾಸ್ಟ್ ಹೇಳಿದ್ದು ಅಂದ್ರೆ ಇದು ಕುಂದಾಪುರದಲ್ಲಿ ಡೆವಲಪ್ಮೆಂಟ್ ಆಯ್ತಲ್ಲ, ಆವಾಗಲೇ ಹೇಳಿದೆ ಇದು ಇನ್ನೂ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಕೇವಲ ಒಂದು ಹಿಜಾಬ್ ಪ್ರಶ್ನೆ ಆಗಿದ್ರೆ, ಕೇಸರಿ ಶಾಲು ಪ್ರಶ್ನೆ ಮತ್ತೆ ಕ್ಯಾಂಪಸ್ ಒಳಗಡೆ ಪ್ರಶ್ನೆ ಆಗಿದ್ರೆ ನಾವು ಸುಮ್ಮನಿರ್ಬೋದಿತ್ತು. ಇನ್ನು ಅದು ಅಲ್ಲಿಗೆ ಇರಲ್ಲ. ಅದು ಅಲ್ಲಿಂದ ಹೊರಗಡೆ ಬರ್ತದೆ, ಸಮಾಜದ ಒಳಗಡೆ ಬರ್ತದೆ, ಬೀದಿ ಒಳಗಡೆ ಬರ್ತದೆ, ಊರೊಳಗಡೆ ಇದು ಬೆಂಕಿ ಹತ್ಕೊಳ್ತದೆ ಅನ್ನುವಂತ ಮಾತನ್ನ ನಾನು ತುಂಬಾ ಜನರನ್ನು ಹೇಳಿದೆ. ಮತ್ತೆ ಆ ಸಂದರ್ಭದಲ್ಲಿ ನಾವು ಪ್ರಥಮ ಬಾರಿ ಬಹಿರಂಗವಾಗಿ ವಿಚಾರದಲ್ಲಿ ನಮ್ಮ ನಿಲುವುಗಳನ್ನ ಹೇಳಲಿಕ್ಕೆ ನಾವು ಶುರು ಮಾಡಿದ್ವಿ. ಇವತ್ತು ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಆಯ್ತು. ಬಹುಶಃ ಕಾಲೇಜಿಗೆ ರಜೆ ಕೊಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಏನಾಗ್ತಾ ಇತ್ತೋ ಗೊತ್ತಿರ್ಲಿಲ್ಲ. ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಅದನ್ನ ನಿಲ್ಲಿಸಲಿಕ್ಕೆ ಏನು ದೊಡ್ಡ ಪ್ರಶ್ನೆ ಆಗಿರ್ಲಿಲ್ಲ. ಅಂದ್ರೆ ನಾವೀಗ ರಾಜಕೀಯ ಮಾತಾಡುವ ಅಗತ್ಯ ಇಲ್ಲ ಅಂತ ಹೇಳಿ ಮಾತಾಡಲ್ಲ. ಆದ್ರೂ ಕೇಸರಿ ಶಾಲು ಪೇಟ ಹೆಂಗ್ ಬಂತು, ಯಾರು ಬಂತು ಅಂತೆಲ್ಲ ಗೊತ್ತಿದೆ. ಮನಸ್ಸು ಮಾಡಿದ್ರೆ ಇದನ್ನ ನಿಲ್ಲಿಸುವಂತದ್ದು ದೊಡ್ಡ, ಆದ್ರೆ ಕೈಮೀರಿ ಹೋಗ್ತಾ ಇತ್ತು. ಕೈಮೀರಿ ಹೋಗಿ ನಮ್ಮ ಆತಂಕ ನಿಜವಾಗಿ ಪ್ರಾಣಹಾನಿಯ ಮಟ್ಟಕ್ಕೂ ಹೋಗ್ತಾ ಇತ್ತು ಅನ್ನುವಂಥದ್ದು. ಅದರಿಂದಾಗಿ ನಾನಂತೂ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಒಂದು ನಾವು ಗಮನಿಸಬೇಕು, ಈಗ ಮೇಡಮ್ ಹೇಳಿದ್ರಿ, ನೀವು ಹೇಳಿದ್ರಿ ಏನು ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮ ಮತ್ತು ರಾಜಕಾರಣ ಎಂಟ್ರಿ ಆಗಬಾರ್ದು ಅಂತ. ನಾವು ಹೇಳ್ಬಹುದು, ನಾವು ಆಶಿಸಬಹುದು. ಯಾವಾಗ ರಾಜಕಾರಣಕ್ಕೆ ಧರ್ಮ ಎಂಟ್ರಿ ಕೊಡ್ತೋ ಆಮೇಲೆ ಅದು ಶಿಕ್ಷಣ ಸಂಸ್ಥೆಗೂ ಬರುತ್ತೆ, ಎಲ್ಲಾ ಹಂತಕ್ಕೂ ಬರ್ತದೆ. ರಾಜಕಾರಣದಿಂದ ನಾವು ಮೊದಲಾಗಿ ಈಗ ಧರ್ಮವನ್ನ ಬೇರ್ಪಡಿಸಬೇಕಾಗಿದೆ. ಧರ್ಮ ರಾಜಕಾರಣದಲ್ಲೂ ಇರಬಾರ್ದು, ಪ್ರಭುತ್ವದಲ್ಲೂ ಇರಬಾರ್ದು. ಧರ್ಮ ಖಾಸಗಿ ಆಗಿರ್ಬೇಕು. ಧರ್ಮ ಆ ರೀತಿ ಖಾಸಗಿ ಆಗಿದ್ದಾಗ ಸಮಸ್ಯೆ ಇಲ್ಲ. ಧರ್ಮ ಪ್ರಭುತ್ವದ ಜೊತೆಗೆ ಧರ್ಮ ರಾಜಕಾರಣದ ಜೊತೆ ಬೆರೆತಾಗ, ಮುಖ್ಯವಾಹಿನಿಯ ರಾಜಕಾರಣದ ಜೊತೆ ಅದು ಕಾಣಿಸ್ಕೊಂಡಾಗ ಸಹಜವಾಗಿ ಎಲ್ಲಾ ಕಡೆಗೆ ಅದು ವ್ಯಾಪಿಸ್ತದೆ. ಅದರ ಪರಿಣಾಮ ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದರಿಂದಾಗಿ ನಾವು ನಿಜಕ್ಕೂ ನಾವು ಇವತ್ತು ನಮ್ಮ ಸಮಾಜದ ಬಗ್ಗೆ, ನಮ್ಮ ವಿದ್ಯಾರ್ಥಿಗಳ ಬಗ್ಗೆ, ನಮ್ಮ ಶಿಕ್ಷಣದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಬಹಳ ಪ್ರಧಾನವಾಗಿ ದೇಶದ ಜನರ ಬಗ್ಗೆ ನಮಗೆ ಕಾಳಜಿ ಇದೆ ಅಂತ ಆದ್ರೆ ನಾವು ಮೊದಲಾಗಿ ನಾವೆಲ್ಲರೂ ಎಚ್ಚೆತ್ಕೊಂಡು ಧರ್ಮದಿಂದ
ರಾಜಕಾರಣದಿಂದ ಧರ್ಮವನ್ನು ಬೇರ್ಪಡಿಸುವ ನಿಟ್ಟಿನಲ್ಲಿ ಗಂಭೀರವಾದಂತಹ ಚಿಂತನೆಯನ್ನ ಇವತ್ತಿನ ಯುವ ತಲೆಮಾರು ಮಾಡಬೇಕು ಅನ್ನುವಂಥದ್ದು ನನ್ನ ಈ ಎಲ್ಲಾ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನನ್ನ ಪ್ರಥಮ ಸಲಹೆ. ಓಕೆ, ಪ್ರಸನ್ನ ರವಿ ಅವರು, ಈ ವಿದ್ಯಾರ್ಥಿನಿಯರು ಹಿಜಾಬ್ ವಿವಾದ ಅಂತ ಬಂದಾಗ ಯಾವ ರೀತಿ ನೋಡ್ತಂದ್ರೆ ವಿದ್ಯಾರ್ಥಿನಿಯರು ಹಿಜಾಬ್ ಬೇಕೇ ಬೇಕು, ನಮ್ಮ ಧಾರ್ಮಿಕ ಸ್ವತಂತ್ರದ ಹಕ್ಕು, ಇದನ್ನ ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ ಈ ಒಂದು ವಿಚಾರಗಳಲ್ಲಿ ವಿದ್ಯಾರ್ಥಿನಿಯರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ. ಅಂದ್ರೆ ನಾನು ಆಗ್ಲೇ ಹೇಳಿದೆ, ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ ಈ ಒಂದು ವಿಚಾರವನ್ನು. ಯಾಕಂದ್ರೆ ಹೇಳಿದ್ರೆ ಕಾಲೇಜ್ ಅಂತ ಬಂದಾಗ ನಾವಾಯ್ತು, ಕಾಲೇಜ್ ಆಯ್ತು, ನಾಳೆ ಎಕ್ಸಾಮ್ ಏನು, ಯಾವ ರೀತಿ ಕಲಿಬೇಕು, ಯಾವ ರೀತಿ ಬರಿಬೇಕು, ಇಂತಹ ಮನಸ್ಥಿತಿ ಒಂದ್ ಕಡೆ. ಅವರ ಊಟ ಏನು, ಇವರ ಊಟ ಏನು ಹಂಚಿಕೊಂಡು ತಿನ್ನುವಂತಹ ಒಂದು ವಿಚಾರ, ಜೊತೆಗೆ ನಾವಾಯ್ತು, ನಮ್ಮ ಸ್ನೇಹಿತರಾಯ್ತು, ಈ ಒಂದು ವಿಚಾರ. ಆದ್ರೆ ಈ ಒಂದು ವಿಚಾರ ಇದೆಲ್ಲ ಬಿಟ್ಟು ನಾವುಗಳು ಹೈಕೋರ್ಟ್ ಮೆಟ್ಟಿಲೇ ಇರ್ತೀವಿ ಅಂತ ಬಂದಾಗ ಇದೆಲ್ಲವೂ ಕೂಡ ನೋಡಿದಾಗ ಏನಾದ್ರೂ ಒಂದು ಇರಬಹುದು, ಇದರ ಹಿಂದೆ ಏನಾದ್ರೂ ಒಂದು ಷಡ್ಯಂತ್ರ ಇರಬಹುದು. ಅಂದ್ರೆ ಸಾಮಾನ್ಯವಾಗಿ ಆ ಒಂದು ಮನಸ್ಥಿತಿಯಲ್ಲಿರುವಂತ ನಾವುಗಳು ನೀವುಗಳು ಕಾಲೇಜ್ಗೆ ಹೋದಾಗ ಬಹುಶಃ ಇಂಥ ಮನಸ್ಥಿತಿ ಬರಲಿಲ್ವಾ ಅನ್ನುವಂಥ ಪ್ರಶ್ನೆಗಳ ನಡುವೆ ವಿದ್ಯಾರ್ಥಿನಿಯರ ಹಿಜಾಬ್ ಧರಿಸುವಂಥದ್ದು ಯಾವ ರೀತಿ ನೋಡ್ತೀರಾ ಶಾಲಾ ಶೈಕ್ಷಣಿಕ ಕೇಂದ್ರಗಳಲ್ಲಿ? ಎಸ್, ಹಿಜಾಬ್ ನಾನು ಹೇಳಿದಾಗೆ ಧರ್ಮ ಬರಬಾರ್ದು ಅಂತ ಹೇಳುವಾಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಜಾಬ್ ಬರಬಾರ್ದು ಅಂತ ನನ್ನ ಒಂದು ವಾದ. ಬರಬಾರ್ದು. ಯಾಕೆಂದ್ರೆ ಇವತ್ತು ನೀವು ಒಂದು ಸ್ಟೂಡೆಂಟ್ ಅನ್ನು ಫೇಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಲೆಕ್ಚರ್ ಅನ್ನು ಗಂಡಸಂತ ನಿಮಗೆ ಫೇಸ್ ಮಾಡ್ಲಿಕ್ಕೆ ಆಗದಿದ್ದ ಸಂದರ್ಭದಲ್ಲಿ ನೀವು ಸಮಾಜದಲ್ಲಿ ಏನ್ ಫೇಸ್ ಮಾಡ್ತೀರಿ? ಯಾಕೆಂದ್ರೆ ನಾನು ಈ ಪ್ರಶ್ನೆ ಯಾಕೆ ಕೇಳ್ತೇನೆ ಅಂದ್ರೆ, ನಾವು ಶಾಲಾ ಕಾಲೇಜುಗಳಲ್ಲಿ ಸೆಂಡ್ ಆಫ್ ಆಗಿ ಹೋಗುವಾಗ ಸಿಹಿ ನೆನಪುಗಳನ್ನು ಇಟ್ಕೊಂಡು ಹೋಗ್ತೇವೆ, ಆಟೋಗ್ರಾಫ್ ಎಲ್ಲ ಭರಿಸಿ ಸೆಂಡ್ ಆಫ್ ಮಾಡ್ಕೊಂಡು ಭಾರಿ ಖುಷಿಯಲ್ಲಿ ಸಂಭ್ರಮ ಪಟ್ಕೊಂಡು ಹೋಗ್ತಾ ಇರುವ ಸನ್ನಿವೇಶದಲ್ಲಿ ಈಗ ನಾವು ಕಹಿ ನೆನಪುಗಳನ್ನು ಕೊಂಡೋಗ್ತಾ ಇದ್ದೇವೆ. ಇನ್ನು ಈಗ ನಾವು ಏನಾದ್ರೂ ಕಾಲೇಜ್ ಸ್ಟಾರ್ಟ್ ಆದ್ರೂ ಸಹ ಮುಖ ನೋಡ್ಕೊಂಡು ಕೂತು ಮಾತಾಡ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ, ಪ್ಯಾಚ್ ಮಾಡ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನಾನು ಹೈಸ್ಕೂಲ್ ಮತ್ತು PU ಗೌರ್ಮೆಂಟ್ ಹೆಣ್ಮಕ್ಕಳ ಪ್ರೌಢಶಾಲೆ ಕಾರ್ಶೀಟ್ ಅಲ್ಲಿ ಮಾಡಿದ್ದು. ಆ ಸಮಯದಲ್ಲಿ ಅಲ್ಲಿ ಜಾಸ್ತಿ ಮುಸ್ಲಿಂ ಹೆಣ್ಣು ಮಕ್ಕಳು ವಠಾರದಲ್ಲಿ, ಯಾಕೆಂದ್ರೆ ಕುದ್ರೋಳಿ ಬಂದರಿಂದ ಎಲ್ಲ ಬರುವಾಗ ಹೆಣ್ಮಕ್ಕಳ ಶಾಲೆ ಸರ್ಕಾರಿ ಬಾರಿ ಕಡಿಮೆ ಇತ್ತು, ಹಾಗಾಗಿ ಎಲ್ಲರೂ ಅಲ್ಲಿ ಬರ್ತಾ ಇದ್ರು. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಗೆ ಯೂನಿಫಾರ್ಮ್ ಇತ್ತು ಆಗ್ಲಿಂದೆ, ಮರೂನ್ ಸ್ಕರ್ಟ್ ಮತ್ತು ಕ್ರೀಮ್ ಎಲ್ಲೋ ಇಶ್ ಟಾಪ್. ನಮ್ಗೆಲ್ಲ ಸ್ಕರ್ಟ್ ಹಾಕ್ಬೋದು, ಹಿಂದೂಗಳೆಲ್ಲ ಜಾಸ್ತಿ ಸ್ಕರ್ಟೇ ಹಾಕ್ತಾ ಇದ್ರು. ಆದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು ಉದ್ದಲಂಗ ಹಾಕ್ತಾ ಇದ್ರು. ಉದ್ದಲಂಗ ಹಾಕ್ತಾ ಇರುವಾಗ ಅದಕ್ಕೊಂದು ಶಾಲ್ ಹಾಕ್ತಾ ಇದ್ರು. ಕೆಲವರು ಒಂದು 8th ಸ್ಟ್ಯಾಂಡರ್ಡ್ ಆಗುವಾಗ 8th 9th ಅಲ್ಲಿ ಸ್ವಲ್ಪ ದೊಡ್ಡ ಬೆಳವಣಿಗೆ ಇದ್ದ ಹುಡುಗಿಯರು ಬುರ್ಕ ಹಾಕೊಂಡು ಬರ್ತಾ ಇದ್ರು, ಗೇಟ್ ಹತ್ರ ಬುರ್ಕ ತೆಗೆದು ಬರ್ತಾ ಇದ್ರು. ಆದ್ರೆ ಅವರ ಹತ್ರ ಶಾಲ್ ಇರ್ತಿತ್ತು. ಶಾಲ್ ಅನ್ನು ಎಲ್ಲಿ ಹಾಕ್ತಿದ್ರು? ಹೀಗೆ ಎಲ್ಲ ಮುಂದೆ ಶಾಲ್ ಹಾಕೊಂಡು ಬರ್ತಾ ಇದ್ರು. ಇದು ಫ್ಯಾಕ್ಟ್ ನಾನು ಹೇಳುದು. ಮುಂದೆ ಶಾಲ್. ಚಿಕ್ಕ ಚಿಕ್ಕ ಪರ್ಸನಾಲಿಟಿ ಇದ್ದ ಮಕ್ಕಳು ಬುರ್ಕ ಹಾಕಿ ಬರುದಿಲ್ಲ, ತಲೆಗೆ ಶಾಲ್ ಹಾಕಿ ಬರ್ತಿದ್ರು. ಕ್ಲಾಸ್ ಅಲ್ಲಿ ಬರುವಾಗ ಅದನ್ನು ಮುಂದೆ ಹಾಕ್ತಾ ಇದ್ರು. ಅವರ ಲಂಗದಲ್ಲಿ ಒಂದು ಪಾಕೆಟ್ ಇತ್ತು. ಪ್ರತಿ ಹೆಣ್ಮಕ್ಕಳ ಒಂದು ಸ್ಕರ್ಟ್ ಅಲ್ಲಿ ಪಾಕೆಟ್. ಅದ್ರಲ್ಲಿ ಏನಾದ್ರೂ ಮಧ್ಯಾಹ್ನ ಒಂದು ಫ್ರೂಟ್ಸ್ ಪೇರಳನ್ನು ಹಿಡ್ಕೊಂಡ್ರೆ ನಾವು ಎಷ್ಟು ಅನನ್ಯತೆ ಅಂದ್ರೆ ಇದ್ರೆ, ಆ ಸ್ಕರ್ಟ್ ಇಂದ ಹಿಡ್ಕೊಂಡು ನೀ ಕಡಿಕಿಡಿ, ನಾನು ಕಡಿಕುದು, ಅವಳು ಕಡಿಕುದು. ಯಾಕಂದ್ರೆ ಇದು ನಾನು ನಾಟಕ ಆಡುದಲ್ಲ, ನಾನು ಕಲಿತ ಶಾಲೆಯಲ್ಲಿ ಆದದ್ದು. ಒಂದು ಸೆಂಡ್ ಆಫ್ ಆಗುವಾಗ ಈಗ ಬೇಸರ ಆಗ್ತದೆ, ನಮ್ಮ ಹೆಣ್ಮಕ್ಕಳು ಹಿಜಾಬ್ ಹಾಕೊಂಡು ಲೆಕ್ಚರ್ಸ್ಗೆ ಹೇಳೋ ಒಂದೊಂದು ವರ್ಡ್ ಅಲ್ಲಿ ಏನಿತ್ತು, ಸೆಂಡ್ ಆಫ್ ಆಗುವಾಗ ಟೀಚರಿಗೆ ಕಂದು ಕೆಲವರು ಫುಟ್ವೇರ್ ಶಾಪ್ ಅಲ್ಲಿ ಇದ್ರು, ಚಪ್ಪಲ್ ತಂದು ಸೆಂಡ್ ಆಫ್ ದಿವಸ ಟೀಚರ್ ಕಾಲಿಗೆ ಹಾಕಿದ್ದು ಉಂಟು. ಇದು ನಾನು ನೋಡಿದವಳು. ಈಗ ಎಲ್ಲಿ ಬಂತು ಆ ಮಕ್ಕಳಿಗೆ ಮುಂದೆ ಬಂದು ಕಲಿತಾರೆ ಹೇಳಿ ಈಗ ಹೈಕೋರ್ಟ್ ಮೆಟ್ಟಲು ಹತ್ತುದೊಳಗ ಭಾರಿ ಬೇಸರ ಆಗ್ತದೆ, ಭಾರಿ ಬೇಸರ ಆಗ್ತದೆ. ಶಿಕ್ಷಣಕ್ಕೆ ಬರ್ತಾ ಇದ್ದಾರ ಅಂತ. ಇನ್ನೊಂದು ನಾನು ಹಿಂದೂಗಳಲ್ಲಿ ಹೇಳುದು, ನೀವು ಹಿಜಾಬಿಗೋಸ್ಕರ ಕೇಸರಿ ಶಾಲ್ ಹಾಕೊಂಡು ಬರ್ತೀರಿ. ಕೇಸರಿ ಶಾಲ್ ಅಂದ್ರೆ ನಿಮ್ಗೆ ಅರ್ಥ ಗೊತ್ತುಂಟಾ? ಕನಿಷ್ಠ ನೀವು ಹಾಕಿದ್ದೀರಿ, ನಿಮ್ಗೆ ಯಾರಿದನ್ನು ಹಾಕಿಕೊಂಡು ಹೋಗಿ ಹೇಳಿದ್ರು? ಅವರಿಗಾದ್ರೂ ಕನಿಷ್ಠ ಬುದ್ಧಿ ಉಂಟಾ? ನಮ್ಮಲ್ಲಿ ಕೇಸರಿ ಅಂದ್ರೆ ತ್ಯಾಗದ ಸಂಕೇತ. ನೀವು ಕೇಸರಿ ಹಾಕೊಂಡು ಒಂದು ಹುಡುಗಿ ಹೋಗುವಾಗ ಜಯ ಶ್ರೀರಾಮ್ ಅಂತ ಬೊಬ್ಬಿಡಿದಾದ್ರೆ ಶ್ರೀರಾಮನನ್ನು ಏನಂತ ಎಣಿಸಿದಿರಿ ನೀವು? ಮರ್ಯಾದಾ ಪುರುಷೋತ್ತಮ. ಸೀತೆಯನ್ನು ಅಷ್ಟು ಚಂದ ಮಾಡಿ ಮರ್ಯಾದಾ ಪುರುಷೋತ್ತಮ ಅಂದ್ರೆ ಸೀತೆಯನ್ನು ಬದಿಗಿಟ್ಟು ರಾಮನೊಟ್ಟಿಗೆ ನಾವು ಪೂಜಿಸುವವರು. ನೀವೊಂದು ಹುಡುಗಿ ಬುರ್ಕ ಹಾಕೊಂಡು ಹೋಗುವಾಗ ನೀವು ಜೈ ಶ್ರೀರಾಮ್ ಅಂತ ಕೇಸರಿ ಹಾಕಿಕೊಂಡು ಹೋದ್ರೆ ನಿಮ್ಮ ಪುರುಷತ್ವ ಇದು? ನೀವು ಮಕ್ಕಳು ವಿದ್ಯಾರ್ಥಿಯರು ಒಪ್ಪಿಕೊಂಡೆ, ನಿಮ್ಗೆ ಏನೋ ಒಂದು ಚಾಲೆಂಜ್, ಅವರು ಹಿಜಾಬ್ ಹಾಕಿದರೆ ನಾವು ಕೇಸರಿ ಹಾಕೊಂಡು ಹೋಗುವ ಸಾಧನೆ ಏನಿಲ್ಲ, ನಿಮ್ದೇ ಎಜುಕೇಶನ್ ಡ್ರಾಪ್ ಆಗೋದು. ಹಾಗಾಗಿ ನಾನು ಇದನ್ನು ಕಳಿಸಿದವರು ಎರಡೂ ಕಡೆಯಿಂದ ಯಾರು ಬೆಂಬಲ ಕೊಡ್ತಾ ಇದ್ದಾರೆ? ಇವರನ್ನು ಫಸ್ಟ್ ನಿಲ್ಲಿಸಬೇಕು. ಪೇರೆಂಟ್ಸ್ ನಾನು ಹೇಳ್ತಾ ಇದ್ದೇನೆ, ನಾನೊಂದು ತಾಯಿ ಆದ್ರೆ ಈ ರೀತಿ ಘಟನೆ ಆಗುದಾದ್ರೆ ಆ ಮಕ್ಕಳನ್ನು ಮನೆಯಲ್ಲೇ ಕುತ್ಕೊಳಿಸಿದ್ದೆ. ಬೇಡ ಈಗ ಹೋಗುದು ಇಂಥ ಗಲಾಟೆಗೆ ಅಂತ. ಕೇಸರಿ ಶಾಲ್ ಹಾಕಿ ಹೋಗುದಾ, ಹಿಜಾಬ್ ಹಾಕಿ ಹೋಗುದಾ, ನಾನು ಕಳಿಸ್ತಾನೆ ಇರಲಿಲ್ಲ. ಬೇಡ ಅಂತ ವಿದ್ಯಾಭ್ಯಾಸ.
ನೀವು ತೆಗೆದು ಹೋಗಿ. ಯಾಕೆ ಪೇರೆಂಟ್ಸ್ಗೆ ಹೇಳಲಿಕ್ಕೆ ಆಗುದಿಲ್ವಾ? ಈಗ ಇವರಿಗೆ ರಜೆ ಕೊಡದಿದ್ರೆ ಏನಾದ್ರೂ ಆಗ್ತಿದ್ರೆ ಯಾರಿಗೆ ಇದು ನಷ್ಟ? ಆ ತಾಯಿ ತಂದೆಗೆ ನಷ್ಟ. ನಾಚಿಗೆ ಆಗ್ತಾ ಉಂಟು ನಮ್ಗೆ. ಎಲ್ಲಿಯಾದ್ರೂ ಶಾಲೆ ಬಂದ್ ಮಾಡಿದ್ದು, ಕಾಲೇಜ್ ಎಲ್ಲಿಯಾದ್ರೂ ನಾವು ಕೇಳಿದೇವ ಇದುವರೆಗೆ? ಮಕ್ಕಳು ಸಂಘರ್ಷ ಆಗಿ ನಾವು ಕೇಳಿದೇವ? ಮೊನ್ನೆ RSS ನ ಮೋಹನ್ ಭಾಗವತರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಭಾರಿ ಖುಷಿ ಆಯ್ತು. ಕೇಸರಿ ಹಾಕಿ ಶಾಲಾ ಕಾಲೇಜಿಗೆ ಹೋಗ್ಬಾರ್ದು ಅಂತ. ಆದ್ರೆ ಅವರು ಈ ಸ್ಟೇಟ್ಮೆಂಟ್ ಅನ್ನು ಮೊದಲೇ ಕೊಡ್ತಿದ್ರೆ, ಯಾವಾಗ ಈ ಕೇಸರಿ ಶಾಲು ಒಂದು ದಿವಸ ಹೋಯ್ತು ಆ ದಿವಸವೇ ಕೊಡ್ತಿದ್ರೆ ಬಾಕಿ ಎಲ್ಲ ಮುಟ್ಟಾಳರು ಬಾಯಿ ಮುಚ್ಚಿ ಕೂತ್ಕೊಳ್ತಾ ಇದ್ರು. ಕೇಸರಿ ಶಾಲು ಉಪಯೋಗ ಮಾಡುದು ಬೇಡ, ಧರ್ಮದ ಸಂಕೇತವಾಗಿ ಸಿಕ್ಕಿದವನಿಗೆಲ್ಲ ಹಾಕೊಂಡು ಮೆರಿಲಿಕ್ಕೆ ಕೊಟ್ಟದಲ್ಲ, ಅದಕ್ಕೆ ಮರ್ಯಾದೆ ಅಂತ ಉಂಟು. ಹಿಜಾಬಿಗೆ ಹೋಲಿಸುವುದಾದ್ರೆ ನಿಮ್ಮ ಸಂಕುಚಿತ ಮನೋಭಾವನೆ. ಕೆಲವರು ಹೇಳ್ತಿದ್ದಾರೆ ಕೇಸರಿ ಯೂನಿಫಾರ್ಮ್ ಮಾಡು, ಅವರು ತಲೆಗೆ ಹಾಕ್ಲಿ. ಆಯ್ತಪ್ಪ, ಅವ್ರು ತಲೆಗೆ ಹಾಕ್ತಾರೆ. ಅದಲ್ಲ, ನಮ್ಗೆ ಯಾವುದೂ ಬೇಡ. ಹಿಜಾಬು ಬೇಡ, ಕೇಸರಿನೂ ಬೇಡ, ನೀಲೂ ಬೇಡ. ನೀವು ಹೇಗೆ ವಿದ್ಯಾರ್ಥಿಗಳು ಹೇಗೆ ಕಲೀಲಿಕ್ಕೆ ಹೋಗ್ತಿದ್ದೀರಿ ಹಾಗೆ ಹೋಗಿ. ಎಲ್ರು ವಸ್ತ್ರ ಅಂತ ನಾವು ಹೇಳಿದ್ದೇವೆ, ಯೂನಿಫಾರ್ಮ್. ಎಲ್ರಿಗೂ ಯೂನಿಫಾರ್ಮಿಟಿ ಬಂದದ್ದು ಯಾಕೆ? ಶ್ರೀಮಂತರು ಬಡವರು ಇರಬಾರ್ದು, ಧರ್ಮ ಬರಬಾರ್ದು ಅಂತ ಹೇಳಿ ನಾವು ಯೂನಿಫಾರ್ಮ್ ಅಂತ ತಂದು ಈಗ ಈ ಬಟ್ಟೆಯಲ್ಲೇ ನಾವು ಜಗಳ ಮಾಡುದಾದ್ರೆ ನಾಳೆ ವಿದ್ಯಾಭ್ಯಾಸ ಮಾಡಿ ನಾವು ಏನ್ ಸಾಧಿಸ್ತೇವೆ? ಅದು ಯಾರಿಗೂ ಬೇಡ. ನಾನು ಮುಸ್ಲಿಮರಿಗೂ ಹೇಳುದು, ಹಿಂದೂಗಳಿಗೂ ಹೇಳಿದ್ರು. ಕೆಲವರಿಗೆ ಬೇಸರ ಇರ್ಬೋದು, ಯಾಕೆಂದ್ರೆ ನಾನು ಹಿಜಾಬ್ನ ಬಗ್ಗೆ ಶಾಲ್ನ ಬಗ್ಗೆ ಚರ್ಚೆ ಅಲ್ಲ. ಇನ್ನಾದ್ರೂ ಬೆಂಕಿ ಕೊಡುವುದನ್ನು ನಿಲ್ಲಿಸಿ ಮಕ್ಕಳು ಬುದ್ಧಿವಂತರಾಗಬೇಕು. ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಿದ್ದೇವೆ. ಮಕ್ಕಳೇ ಬುದ್ಧಿವಂತರಲ್ಲದಿದ್ರೆ, ಪೇರೆಂಟ್ಸ್ಗೆ ಬುದ್ಧಿ ಹೇಳುವ ಯೋಗ್ಯತೆ ಇಲ್ಲದಿದ್ರೆ, ನೀವು ನಿಮ್ಮ ಮಕ್ಕಳನ್ನು ಯಾವುದೋ ಒಂದು ಧರ್ಮಕ್ಕೆ, ಯಾವುದೋ ಒಂದು ರಾಜ್ಯಕ್ಕೆ ನೀವು ಈಗಲೇ ಕಳಿಸುವುದಾದ್ರೆ ಇದು ಯಾರ ತಪ್ಪು? ಪೇರೆಂಟ್ಸ್ ಹಠ ಮಾಡಿ ಮಕ್ಕಳಿಗೆ ಈ ರೀತಿ ಶಾಲೆಯಲ್ಲಿ ಮಾಡಬಾರ್ದು, ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು, ಇಲ್ಲದಿದ್ರೆ ನೀನು ಬೇಡ ಕಾಲೇಜ್ಗೆ ಹೋಗಿ. ಈಗಲೇ ಅವನೊಂದು ರೌಡಿಸಂ ಮಾಡುದಾದ್ರೆ, ಹುಡುಗಿಯರು ಸೇಗೆ ಮಾಡುದಾದ್ರೆ ನಾಳೆ ಇವರಿಂದ ಸಮಾಜಕ್ಕೆ ಏನು, ತಂದೆ ತಾಯಿಗಳಿಗೆ ಏನು ಧರ್ಮ ರಕ್ಷಣೆ? ನಿಮ್ಮ ಮನೆಯಲ್ಲಿ ಮೊದಲು ನಿಮ್ಮ ಧರ್ಮ ರಕ್ಷಣೆ ಕಲೀರಿ. ಅಲ್ಲ, ಧರ್ಮ ನಿಮ್ಮ ಮನೆಯಲ್ಲಿ ಇರ್ಲಿ, ನಿಮ್ಮ ಆರಾಧನಾ ಎಲ್ಲಿ ನಿಮ್ಮ ಕೇಂದ್ರಗಳು ಉಂಟು ಅಲ್ಲೇ ಇರ್ಲಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮಗೆ ಯಾಕೆ ಧರ್ಮ? ಅದಕ್ಕೆ ಬೇರೆ ಜನ ಇದ್ದಾರಲ್ಲ ನೋಡ್ಕೊಡ್ಲಿಕ್ಕೆ, ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಶಾಲೆಯಲ್ಲಿ ಯಾಕೆ ಧರ್ಮ ನಿಮ್ಗೆ? ಓಕೆ, ಬೇಡ ಅನ್ನೋದು ತಾವು ಹೇಳ್ತೀರಾ. ಕೇಳಿದ್ರೆ ನಾನು ಬಹುಶಃ ನಾನು ಮುನ್ನೆ ನೋಡಿದಾಗ ಏನ್ ಮಾಡ್ತಾ ಇದ್ರೆ ಧರ್ಮ ರಕ್ಷಣೆ ಮಾಡ್ತಾ ಇದ್ವಿ. ಸೊ ಎಸ್, ಬರ್ತೇನೆ, ಮಾತಾಡ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ. ನಾನು ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಮಸ್ತೆ. ಇದು ಮಂಗಳೂರಿಂದ. ತಮ್ಮ ಹೆಸರು? ಮಂಗಳೂರು ರಫೀಕ್ ಅಂತ. ರಫೀಕ್ ಅವ್ರು ಮಾತಾಡಿ ಸರ್. ರಫೀಕ್ ಅವರೇ, ಸರ್, ಹಿಜಾಬ್ ಅಂದ್ರೆ ನಮ್ಮ ಕುರ್ಆನ್ ಇದ್ದದ್ದೇ ಮೊದಲಿಂದಲೇ. ಮತ್ತೆ ಏನಂದ್ರೆ ಕುರ್ಆನ್ ಅಂತ ಹೇಳಿದ್ರೆ ಅದು ಎಲ್ಲರಿಗೆ, ನಮ್ಮ ಮುಸ್ಲಿಮರಿಗೆ ಒಂದೇ ತರ. ಓಕೆ. ಮತ್ತೆ ಏನಂದ್ರೆ ನಾನು ದುಬೈಯಲ್ಲಿದ್ದೆ ಒಂದು 5 ವರ್ಷ ಮೊದಲು. ಪಾಕಿಸ್ತಾನದವರು ನಮ್ಮನ್ನು ಹಿಂದೂ ಅಂತ ಕರಿತಿದ್ದಾರೆ ಆವಾಗ. ಓಕೆ. ನಮ್ಮ ಮುಸ್ಲಿಮ್ಸ್ ಅಂದ್ರೆ ಹಿಂದೂ ಅಂತ ಕರೀತಾರೆ. ಮುಸ್ಲಿಮ್ಸ್ ಅವರನ್ನು ಪಾಕಿಸ್ತಾನದವರು ಹಿಂದೂ ಅಂತ ಕರೀತಾರಾ? ಪಾಕಿಸ್ತಾನ ನಮ್ಮನ್ನು ಹಿಂದೂ ಕರೀತಾರೆ, ನಾವು ಮುಸ್ಲಿಮ್ಸ್ ಅಂದ್ರೆ ಅವ್ರು ಹಿಂದೂ ಅಂತ ಹೇಳ್ತಾರೆ, ನಮ್ಮ ಇಂಡಿಯಾದವರನ್ನು. ಈಗ ಅವರು ಶಾಲೆಗೆ ಬರುವಾಗ ಹಿಜಾಬ್ ಮಾತ್ರ ಹಾಕಿದ್ದಾರೆ ತಲೆಗೆ. ಮತ್ತೆ ಅವನನ್ನು ಪಾಕಿಸ್ತಾನ ಬಾವುಟ ಆಗ್ಲಿ, ಪಚ್ಚೆ ಡ್ರೆಸ್ ಆಗ್ಲಿ ಹಾಕಿ ಬರ್ಲಿಲ್ಲ. ಅಷ್ಟೊತ್ತು ಇಷ್ಟು ದೊಡ್ಡ ಜಗಳ ಆಗೋದು ಅದು ತಪ್ಪು ಅಂತ ಹೇಳ್ತೀವಿ. ಈಗೆಲ್ಲ ರಾಜಕೀಯ ಸರ್ಕಾರದವ್ರು ಮಾಡುದು ಅಂತ ನನ್ನ ಅನಿಸಿಕೆ ಅಂತ. ಓಕೆ ಓಕೆ, ಸರಿ ಸರ್, ಸರಿ ಸರ್. ನಾನು ದುಬೈಯಲ್ಲಿದ್ದೆ, ನನ್ನ ಸಹ ಹಿಂದೂ ಅಂತ ಕರೀತಾರೆ. ಓಕೆ ಓಕೆ, ಎಸ್ 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 ಸರ್, ಎಸ್ ಸರ್. ಓಕೆ ಓಕೆ ರಫೀಕ್ ಅವರು, ಥ್ಯಾಂಕ್ ಯು. ಓಕೆ, ಇದು ರಫೀಕ್ ಅವರು. ಎಸ್, ಅದೇ ರೀತಿ MG ಹೆಗ್ಡೆ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ತಾಂತ್ರಿಕವಾಗಿರುವಂತಹ ಸಮಸ್ಯೆ. ಹಾಗಾಗಿ MG ಹೆಗ್ಡೆ ಸರ್, ನಮಸ್ತೆ. ನಮಸ್ಕಾರ. ಈಗ ನೀವು ಪ್ರಾರಂಭದಲ್ಲಿ ಈ ಚರ್ಚೆಗೆ ಕರೆಯುವಾಗ ನಾನು ಬರುದಿಲ್ಲ ಹೇಳಿದೆ. ಎಸ್ ಸರ್. ಯಾಕೆ ಅಂತಂದ್ರೆ ಫೇಸ್ಬುಕ್ ಅಲ್ಲಿ ನಾನು ಹಾಕಿದ್ದೇನೆ, ಇಂತಹ ಚರ್ಚೆಗಳನ್ನೇ ಒಮ್ಮೆ ನಿಲ್ಲಿಸ್ಯಪ್ಪ ಅಂತ. ಎಸ್, ಹೌದು. ಯಾಕೆ ಅದನ್ನ ಹೇಳಿದೆ ಅಂತಂದ್ರೆ, ಈ ಸಂವಾದಗಳು, ಚರ್ಚೆಗಳು ಮತ್ತಷ್ಟು ಪ್ರವೋಕೇಟಿವ್ ಆಗ್ತಾ ಇರೋದು ನೋಡ್ತಾ ಇರೋದ್ರಿಂದ ನಾನು ಯಾವ ಚರ್ಚೆಗೂ ಬರುದಿಲ್ಲ ಅಂತ ಹೇಳಿ. ಆದ್ರೆ ನೀವ್ ಹೇಳಿದ್ರೆ ಇಲ್ಲ, ನೀವು ಫೇಸ್ಬುಕ್ ಅಲ್ಲಿ ಬರೆದಾಗೆ ನಿಮ್ಮ ಏನು ಅಭಿಪ್ರಾಯವನ್ನ ಹೇಳಿ ಅಂತ ಹೇಳಿದಕ್ಕೆ ನಾನು ಬಂದದ್ದು ಒಂದು. ಎರಡನೇದು, ಇವತ್ತು ನಾನು ಕಳೆದ 40 ವರ್ಷದಿಂದ ಇರುವುದೇ ಸ್ಟೂಡೆಂಟ್ ಒಟ್ಟಿಗೆ. ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಪೂರ್ಣಪ್ರಜ್ಞಾ ಕಾಲೇಜು, ಲಾ ಕಾಲೇಜಿಂದ ಆಲ್ ಕಾಲೇಜು, ಆಮೇಲೆ ಯೂನಿವರ್ಸಿಟಿ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿ, ಆಮೇಲೆ ಈಗ 25 ವರ್ಷದಿಂದ ಕಾಲೇಜಿನ ಡೈರೆಕ್ಟರ್ ಆಗಿ ಇರುವುದೇ ಸ್ಟೂಡೆಂಟ್ ಒಟ್ಟಿಗೆ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವು ಕಲಿಯುವಾಗ, ಈಗ ನಾನು ಕಲಿಸುವಾಗ, ಇಲ್ಲಿ ಮೊನ್ನೆಯವರೆಗೂ ಕೂಡ ನಮಗೆ
ಆ ತಲೆ ಮೇಲೆ ಒಂದು ವಸ್ತ್ರ ಉಂಟು ಹೇಳುದು ಕೂಡ ತಲೆಗೆ ಹೋಗ್ಲಿಲ್ಲ. ಫ್ಯಾಕ್ಟ್ ಸರ್, ಫ್ಯಾಕ್ಟ್, ನಿಜ. ನಂಗೂ ಕೂಡ ಅದೇ ಆಗಿರುವಂತ, ನಂಗೂ ಕೂಡ ಗೊತ್ತಿಲ್ಲ ಈ ತಲೆಗೆ ವಸ್ತ್ರ ಹಾಕ್ತಾ ಇದ್ರು ಅಂತ ಹೇಳಿ. ಕೆಲವ್ರು ಆಗ್ತಿರ್ಲಿಲ್ಲ, ಯಾರಿಗೂ ತಲೆಗೆ ಹೋಗ್ಲೇ ಇಲ್ಲ, ಇದು ನನ್ಗೂ ಕೂಡ. ಆಯ್ತಾ? ಈಗ ನಾನು ಹೇಳುದು ಇದನ್ನು ಪಕ್ಕಾ ಇದು ರಾಜಕೀಯಕ್ಕೆ ಮತ್ತು ಮತೀಯವಾದ ಒಂದು ಸಂಕಲ್ಪದಿಂದ ಎರಡು ಕೋಮುಗಳ ಒಂದಿಷ್ಟು ಜನರು ಇದನ್ನ ಪ್ರೇರೇಪಿಸ್ತಾ ಇದ್ದಾರೆ. ಬಹುಸಂಖ್ಯೆಯ ಹಿಂದೂಗಳಿಗೆ, ಬಹುಸಂಖ್ಯೆಯ ಮುಸ್ಲಿಮರಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಈ ಹೋರಾಟದಲ್ಲಿ. ದೇ ಆರ್ ಫೆಡ್ ಅಪ್. ಆಯ್ತಾ? ಈಗ ಇನ್ನು ಹಿಜಾಬಿನ ವಿಷಯಕ್ಕೆ ಬರುವುದಾದ್ರೆ ನೋಡ್ರಿ, ನಾನು ಹೇಳುದು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ತದೆ, ಅದು ಹೈಕೋರ್ಟ್ ಅಲ್ಲಿ ಉಂಟು, ಸುಪ್ರೀಂ ಕೋರ್ಟಿಗೂ ಹೋಗ್ತದೆ ಪಕ್ಕ. ಇಲ್ಲಿ ಇರುವುದಿಷ್ಟೇ, ಸರಳವಾಗಿ ನಾನು ಹೇಳುವುದಾದ್ರೆ, ಒಂದು ಅವರ ಏನು ಶಿಕ್ಷಣದ ಹಕ್ಕು, ಧಾರ್ಮಿಕ ಹಕ್ಕು ಮತ್ತು ಸಮಾನತೆ, ಈ ಮೂರು ವಿಷಯದಲ್ಲಿ ಇದು ಗೊಂದಲಾಗಿ ಕೂತಿದೆ. ಅವರ ಶೈಕ್ಷಣಿಕ ಹಕ್ಕನ್ನ ನೀವು ಧಾರ್ಮಿಕ ಹಕ್ಕನ್ನ ಬಿಡ್ತೀರೋ, ಶೈಕ್ಷಣಿಕ ಹಕ್ಕನ್ನ ತಗೊಳ್ತೀರೋ? ಈಗ ನೀವು ಶೈಕ್ಷಣಿಕ ಹಕ್ಕನ್ನ ಉಳಿಸುವುದಕ್ಕಾಗಿ ಧಾರ್ಮಿಕ ಹಕ್ಕನ್ನ ಅವರಿಗೆ ಕೊಟ್ಟರೆ ಸಮಾನತೆಯ ಪ್ರಶ್ನೆ ಬರ್ತದೆ. ಈ ಎಲ್ಲ ಗೊಂದಲಗಳಿಗೆ ಪ್ರಾಯಶಃ ಸುಪ್ರೀಂ ಕೋರ್ಟ್ ಅದಕ್ಕೆ ಏನು ಹೇಳ್ಬೇಕು ಅದನ್ನ ನಾವು ಕೇಳ್ಬೇಕು, ಇಷ್ಟೇ. ಇದು ಒಂದು. ಮತ್ತೆ ನಾನು ಹೇಳ್ತಾ ಇರೋದು, ಈಗಾಗಲೇ ಮುನೀರು ಮತ್ತೆ ಪ್ರಸನ್ನ ರವಿ ಅವರು ಹೇಳಿದಾಗೆ, ಈ ವಿದ್ಯಾರ್ಥಿಗಳು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು. ನಾನು ಸ್ವ ಅನುಭವದಿಂದ ಹೇಳುದು, ನಮ್ಮ ಕಾಲೇಜು ಜೀವನದಲ್ಲಿಯೂ ನಾವು ಅಂತ ವಿಷಯದಲ್ಲಿ ಸಿಕ್ಕಾಕೊಂಡು ತಪ್ಪು ಮಾಡಿ ಜ್ಞಾನೋದಯ ಆಗಿದ್ದರಿಂದ ನಾವು ಹೇಳ್ತಾ ಇರೋದು, ಇದು ನಿಮಗೆ ಒಳ್ಳೆಯದಲ್ಲ. ಯಾಕೆಂತಂದ್ರೆ ಈ ರೀತಿ ಬೀದಿಗೆ ಬರುವಂತ ಆಗಿದ್ರೆ ಸುಮ್ನೆ ಇರ್ಬೇಕಂತ ಕೇಳ್ತಾರೆ ಅವರು. ಸುಮ್ನೆ ಇರೋದು ಬೇಡ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಇರ್ತಕ್ಕಂತ ಬೇಕಾದಷ್ಟು ಮಾರ್ಗಗಳಿವೆ. ಸರ್ಕಾರ ಇದೆ, ಸಂವಿಧಾನ ಇದೆ, ಕೋರ್ಟ್ ಇದೆ. ನೀವು ಅದರ ಮೂಲಕವಾಗಿ ನೀವು ಕೂಲಾಗಿ ಶಾಂತವಾಗಿ ಅದನ್ನ ಬಗೆಹರಿಸಿಕೊಳ್ಬೇಕಿತ್ತು. ಉಡುಪಿಯವರು, ಈ ಉಡುಪಿ ಕಾಲೇಜಿನವರು ಬಗೆಹರಿಸಿಕೊಳ್ಳಿಕ್ಕೆ ಎರಡೂ ಗುಂಪಿನವರು ಬುದ್ಧಿಪೂರ್ವಕವಾಗಿ ಅವರು ಬಗೆಹರಿಸಲಿಲ್ಲ ಅಂತ ನನ್ನ ಆರೋಪ. ಅವರಿಗೆ ಇದು ಗಲಾಟೆ ಆಗ್ಲೇಬೇಕಿತ್ತು ಎರಡೂ ಗುಂಪಿಗೂ. ಮತ್ತು ಸರ್ಕಾರ ತಕ್ಷಣಕ್ಕೆ ಯಾಕೆ ರಿಯಾಕ್ಟ್ ಮಾಡಿಲ್ಲ? ಎಸ್, ಹೌದು ಹೌದು. ಕುಂದಾಪುರದಲ್ಲಿ ಆಗುವಾಗ ಜಾಗ್ರತೆ ಆಗ್ಬೇಕಿತ್ತಲ್ಲ ಅವರು. ನಿಜ ನಿಜ ನಿಜ. ಏನು ನಿದ್ರೆ ಮಾಡ್ತಾ ಇತ್ತ ಸರ್ಕಾರ? ಅದು ಮಾಡ್ಲಿಲ್ಲ. ಈಚೆಯಿಂದ ಮಾಧ್ಯಮದವರಂತೂ ಗ್ರೇಟ್ ಬಿಡಿ. ಇವರು ಕೇಸರಿ ಶಾಲ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಿದಾಗೆ ನಮ್ಮ ಟಿವಿ ಚಾನೆಲ್ಗಳು ಅಂಗಡಿಗೆ ಹೋಗಿ ತುಪ್ಪ ತಂದು ಒಯ್ದದ್ದೇ ಇದಕ್ಕೆ ಮಾಧ್ಯಮಗಳು. ಯಾಕೆ ಆ ರೀತಿಯ ಚರ್ಚೆಗಳನ್ನು ಮಾಡಬೇಕು? ಒಂದು, ಅವರನ್ನ ಶಾಂತವಾಗಿಸುವಂತಹ ಮಾತುಗಳನ್ನ ಮಾಧ್ಯಮಗಳು ಚರ್ಚೆಗೆ ತರಬೇಕಿತ್ತೇ ಹೊರತು ಎರಡೂ ಕಡೆಯವ್ರನ್ನು ಹುಡುಕಿ ಕರೆದು ಅವರಿಗೆ ಉಲ್ಟಾ ಪ್ರಶ್ನೆ, ಇವರಿಗೆ ಉಲ್ಟಾ ಪ್ರಶ್ನೆ ಕೇಳಿ ಅದನ್ನ ಟ್ರೋಲ್ ಮಾಡಿ ಅದನ್ನ ಎಬ್ಬಿಸಿ ಹಾಕಿದ್ರಲ್ಲಿ ಮಾಧ್ಯಮದ ಪಾತ್ರವೂ ಉಂಟು. ಅದಕ್ಕೋಸ್ಕರ ನಾನು ಹೇಳುದು, ತಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ಹೇಳುದಿಷ್ಟೇ, ಸುಪ್ರೀಂ ಕೋರ್ಟಿಗೆ ಗೌರವ ಕೊಡಿ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಅದನ್ನ ಕೇಳ್ತೇವೆ ಅಂತ ಹೇಳಿ, ಮತ್ತು ಮೊದಲಿನಾಗೆ ಸ್ನೇಹಿತರಾಗಿ ನಾನೊಂದು ಗಲಾಟೆ ಆಗಿ 1-2 ಕ್ಷಣ ಬಿದ್ದಿದ್ರೆ ಏನಾಗ್ತಿತ್ತು ಹೇಳಿ? ಇಲ್ಲ, ಇದೇ ಹೇಳುವಂತ, ಇದೇ ಆತಂಕಕಾರಿಯಾಗಿರುವಂತ ಬೆಳವಣಿಗೆ. ಇದನ್ನೇ ಮತ್ತೆ ಆಯ್ತು, ಆ ಹೊರಗಿನ ಶಕ್ತಿಗಳು ಬಂದಿದ್ದಾರೆ ಹೇಳುದು ಪರ್ಫೆಕ್ಟ್ ಆಗಿ ನಿಮ್ಮ ವಿಡಿಯೋಗಳಲ್ಲಿ ಕಾಣ್ತದೆ. ಹೊರಗಿನ ಶಕ್ತಿಗಳು ಬಂದಿದ್ದಾರೆ ಇದರಲ್ಲಿ ಹೇಳುದು ಎಲ್ಲ ಕಡೆ ಕಾಣ್ತದೆ. ಹಾಗಿರುವಾಗ ಪೇರೆಂಟ್ಸ್ ಕೂಡ ಯಾಕೆ ಹೀಗೆ ಮಾಡ್ತಾರೋ ನನಗೆ ಅರ್ಥ ಆಗುದಿಲ್ಲ. ಈಗ ಪ್ರಸನ್ನ ರವಿ ಅವರು ಹೇಳಿದಾಗೆ, ನಮ್ಮ ಮಕ್ಕಳನ್ನು ನಾವು ನಿಯಂತ್ರಣವೇ ಮಾಡುದಿಲ್ಲ ಅಂತ ನಾವೇನ್ ಹೇಳುದು ಹೇಳಿ? ಜೊತೆಗೆ ನಾನು ಕೊನೆಯದಾಗಿ ಇಷ್ಟೇ ಹೇಳುದು, ನಾನು ಇದಕ್ಕೆ ಮಕ್ಕಳು ಬೀದಿಗೆ ಬರ್ಲಿಕ್ಕೆ ಹೋರಾಡ್ಲಿಕ್ಕೆ ನನ್ನ ವಿರೋಧ ಉಂಟು. ಮುಸ್ಲಿಮರು ಮತ್ತೆ ಹಿಂದೂಗಳು ಆಗ್ಲಿ ಕ್ರಿಶ್ಚಿಯನ್ರಾಗ್ಲಿ ಹಿಜಾಬ್ ಇರ್ಲಿ ಯಾವುದೇ ಕಾರಣಕ್ಕಾಗ್ಲಿ. ಯಾಕೆಂದ್ರೆ ನನ್ನ ಮಕ್ಕಳನ್ನ ಅದರಿಂದ ದೂರ ಇಟ್ಟಿದ್ದೇನೆ, ಅವ್ರಿಗೆ ಎಜುಕೇಶನ್ ಕೊಟ್ಟಿದ್ದೇವೆ, ಅವ್ರು ದುಡಿತಾ ಇದ್ದಾರೆ. ಅದೇ ರೀತಿ ಎಲ್ಲರ ಮನೆಯ ಮಕ್ಕಳು ಆಗ್ಬೇಕು ಹೇಳುದು ನನ್ನ ಆಶಯ. ಎಸ್ ಸರ್, ಬರ್ತೇನೆ, ನಿಮ್ಮ ಹತ್ರ ಮಾತಾಡ್ತೇನೆ ಸರ್ ಇನ್ನು ಮುಂದಕ್ಕೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಮೇಡಮ್? ನಮಸ್ತೆ ಹಲೋ ಮೇಡಮ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ವಿನುತಾ ಅಂತ ಹೇಳಿ, ಉಡುಪಿಯಿಂದ. ವಿನುತಾ ಅವರು, ನಮಸ್ತೆ ಮೇಡಮ್, ಮಾತಾಡಿ.
ನಮಸ್ತೆ ಸರ್. ಹಂಗೆ ಅಂದ್ರೆ ಇದು ವಿಷಯ ಕೇಳುವಾಗಲೇ ತುಂಬಾ ಬೇಜಾರು ಅಂತ ಅನಿಸ್ತದೆ ಸರ್. ಯಾಕಂದ್ರೆ ನಾನು ಅದೇ ಗರ್ಲ್ಸ್ ಕಾಲೇಜಲ್ಲೇ ಕಲ್ತದ್ದು PUC. ಅದಂದ್ರೆ ನಮ್ಮ ಕಾಲೇಜ್ ಅಂತ ಹೇಳುದುಂಟಲ್ಲ ಸರ್, ಯಾವ ಪ್ರೈವೇಟ್ ಕಾಲೇಜಿಗೂ ಕಮ್ಮಿ ಇರ್ಲಿಲ್ಲ. ನಾನ್ ಮಾಡಿರೋದು 2008-9 ಅಲ್ಲಿ ಇದೇ ಕಾಲೇಜಲ್ಲಿ. ಎಲ್ಲಿ ವಿವಾದ ಹುಟ್ಟಿದ ಅದೇ ಕಾಲೇಜಲ್ಲಿ, ಉಡುಪಿ ಅದೇ ಕಾಲೇಜಲ್ಲಿ. ಯಾವ ಪ್ರೈವೇಟ್ ಕಾಲೇಜಿಗಿಂತ ಕಮ್ಮಿ ಇಲ್ಲ ಸರ್. ಗರ್ಲ್ಸ್ PU ಕಾಲೇಜ್ ಅಂದ್ರೆ ಆ ಯೂನಿಫಾರ್ಮ್ ನೋಡಿದ್ರೇನೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ರು ಸರ್ ನಮ್ಗೆ. ಅಲ್ಲಿ ನಾವು ಕಲಿಯುವಾಗ ತುಂಬಾ ಮಂದಿ ಮುಸ್ಲಿಂ ಬರ್ತಾ ಇದ್ರು. ನಾವೆಲ್ಲ ಒಂದೇ ಫ್ರೆಂಡ್ಸ್ ಆಗೇನೆ ಇದ್ವಿ ಸರ್. ಅವರು ಹಿಜಾಬ್ ಹಾಕೊಳ್ತಾ ಇರ್ಲಿಲ್ಲ. ಅವರದ್ದು ಧರ್ಮದ ವಿಷಯ ಇರ್ಬೋದು ಸರ್, ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆ. ಆದ್ರೆ ಕಾಲೇಜಲ್ಲಿ ನಾವು ಯೂನಿಫಾರ್ಮ್ ಅಂತ ಮಾಡುದು ಯಾಕೆ ಸರ್? ಎಲ್ರು ಒಂದೇ ತರ ಕಾಣ್ಬೇಕು. ಅಲ್ಲಿ ಶ್ರೀಮಂತರ ಮಕ್ಕಳು ಬರ್ತಾರೆ, ಬಡವರ ಮಕ್ಕಳು ಬರ್ತಾರೆ. ಈಗ ಕಲರ್ ಡ್ರೆಸ್ ಅಂತ ಮಾಡಿದ್ರೆ ಒಬ್ರೊಬ್ರು ಒಂದೊಂದ್ ತರದ ಡ್ರೆಸ್ ಹಾಕೋ ಬರ್ತಾರೆ. ಈ ಬಡವರ ಮಕ್ಕಳಿಗೆ ಒಂಥರ ಬೇಜಾರ್ ಅಂತ ಅನಿಸ್ತದೆ. ಅದಕ್ಕೆ ಯಾರಿಗೂ ಬಡವ ಶ್ರೀಮಂತ ಧರ್ಮ ಭೇದ ಭಾವ ಮಾಡದೆ ಎಲ್ರು ಒಂದೇ ರೀತಿ ಕಾಣ್ಬೇಕಂತಲ್ವಾ ಸರ್ ಯೂನಿಫಾರ್ಮ್ ಮಾಡುದು. ಅವರ ಹಿಜಾಬ್ ಹಾಕೊಂಡ್ ಬರ್ತಾರ ಅಂತ ಹೇಳ್ತಾರಲ್ಲ ಸರ್. ನಾವು ಡಿಗ್ರಿ ಕಾಲೇಜಲ್ಲಿ ಇರುವಾಗ ಸೇಮ್ ಇಶ್ಯೂ ಅದೇ ತರ ಆಗಿದ್ದಿತ್ತು. ಆವಾಗ ನಮ್ಗೆ ಡಿಗ್ರಿ ಕಾಲೇಜಲ್ಲಿ ಯೂನಿಫಾರ್ಮ್ ಇರ್ಲಿಲ್ಲ. ನನ್ನ ಪಕ್ಕದಲ್ಲೇ ಒಬ್ಳು ಮುಸ್ಲಿಂ ಹುಡುಗಿ ಕೂತ್ಕೊಳ್ತಾ ಇದ್ರು. ಅವ್ರಂದ್ರೆ ಯೂನಿಫಾರ್ಮ್ ಇಲ್ಲ ಅಂತ ಹೇಳಿ ಅವಾಗ ಬುರ್ಕ ಹಾಕೊಂಡೆ ಕೂತ್ಕೊಳ್ತಾ ಇದ್ರು. ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಹಿಜಾಬ್ ಅಂತ ಹೇಳ್ತಾರಲ್ಲ ಸರ್, ಅದ್ರ ಒಳಗಡೆಯಿಂದಲೇ ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಇದ್ರು ಕ್ಲಾಸ್ ಆಗುವಾಗ. ಇದು ಒಂದು ಎಕ್ಸಾಂಪಲ್ ಅಷ್ಟೇ ಸರ್ ನಾನು ಹೇಳಿದ್ದು. ಮತ್ತೆ ನಮ್ಮ ಸರ್ ಹೇಳಿದ್ರು, ನೀವಂದ್ರೆ ಯೂನಿಫಾರ್ಮಿಟಿ ಇರುದಿಲ್ಲ, ಲೇಡೀಸೇ ಇರುದಲ್ಲ, ಬುರ್ಕ ತೆಗೆದು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಸರ್ ಇದೇ ತರ ಇಶ್ಯೂ ಮಾಡಿದ್ರು. ಅದು ಆಗುದಿಲ್ಲ, ಯಾವ ಯೂನಿವರ್ಸಿಟಿಯಲ್ಲಿ ರೂಲ್ಸ್ ಇದೆ ಹಾಗೆ ಹೀಗೆ ಅಂತ ಕೇಳಿದ್ರು. ಯಾವಾಗ? ನಾವು ಡಿಗ್ರಿ ಕಾಲೇಜಲ್ಲಿ ಇರುವಾಗ. ಅಂದ್ರೆ ಎಷ್ಟನೇ ಇಸವಿಯಲ್ಲಿ ಅದು? ಸರಿ ಸರ್, ಅದು ಒಂದು ಡಿಗ್ರಿ ಅಂದ್ರೆ ಎಷ್ಟು 2009-10 ಆ ಬ್ಯಾಚ್ ಇರ್ಬೇಕು ಸರ್. ಆಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಯೂನಿಫಾರ್ಮ್ ತಂದ್ರು. ಯೂನಿಫಾರ್ಮ್ ತಂದ ಮೇಲೆ ಅವ್ರು ಹಿಜಾಬ್ ಹಾಕೊಳ್ತಾ ಇರ್ಲಿಲ್ಲ ಸರ್. ಎಲ್ರು ಒಂದೇ ರೀತಿಯಲ್ಲಿ ಇದ್ದೆವು. 2012 ಬ್ಯಾಚ್ ಅಲ್ಲಿ ಇರ್ಬೋದು ವುಮೆನ್ಸ್ ಕಾಲೇಜ್. ಅಂದ್ರೆ ನಮ್ದಂದ್ರೆ ಈಗ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಒಂದು ಬುದ್ಧಿವಂತರ ನಾಡು ಅಂತ ಹೆಸರಾಗಿದೆ ಸರ್. ಅಂದ್ರೆ ಎಜುಕೇಶನ್ ಅಲ್ಲಿ ನಾವೇ ಟಾಪ್. ಎಲ್ರು ಹೇಳ್ತಾರೆ, ಓ ಉಡುಪಿಯವರ ನೀವು ಬುದ್ಧಿವಂತರ ನಾಡು, ಮೀನ್ ತಲೆ ತಿನ್ನೋರು ಅಂದ್ರೆ ಈಗ ಹೇಳ್ತಾರೆ ಸರ್. ಅಂದ್ರೆ ಈ ತರ ಒಂದು ಜಗಳ ಅಂತ ಹೇಳಿ ಬರುವುದು ಸರಿಯಲ್ಲ ಸರ್. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗಿನ ಮಕ್ಕಳಿಗೆ ಸಹ ಒಂಥರ ಸಂಸ್ಕಾರ ಅನ್ನೋದು ಕಮ್ಮಿ ಇದೆ ಅಂತ ಅನಿಸ್ತದೆ ನಾನ್ ನೋಡುವ ಪ್ರಕಾರ. ಅಂದ್ರೆ ಈಗ ಒಂದು ಪ್ರಿನ್ಸಿಪಾಲಿನ ಮಾತಿಗೆ ಬೆಲೆ ಇಲ್ವಾ ಸರ್? ಹಾಗಾದ್ರೆ ಅವರಿಗೆ ಒಂದು ಎಂತ ಇಲ್ವಾ? ನಾವ್ ಹೇಳ್ತೇವೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಹೇಳ್ತೇವೆ. ಆದ್ರೆ ಅಲ್ಲಿ ಅವರು ಪ್ರಿನ್ಸಿಪಲ್ ನ ಎದುರಿಗೇನೆ ಅವ್ರು ಗೇಟ್ ಹಾಕ್ಲಿಕ್ಕೆ ಬಂದಾಗ ಆ ಮಕ್ಕಳು ಯಾವ ರೀತಿ ಮಾತಾಡ್ತಾರ ಅಂದ್ರೆ ಸರ್, ಒಂದು ರೆಸ್ಪೆಕ್ಟ್ ಅನ್ನೋದೇ ಇಲ್ಲ ಟೀಚರ್ಸ್ ಅವರಿಗೆ ಅಂತ ಅನಿಸ್ತದೆ ಇವಾಗ ನೋಡಿದ್ರೆ. ಬಿಸಾಡಿದ್ದಾರೆ ಮೇಡಮ್ ಕೆಲವು ಕಡೆಗಳಲ್ಲಿ ಈ ರೀತಿ ಕೂಡ ಆಗಿದೆ. ಬಾಗಿಲನ್ನು ಹೊಡೆದು ಕೂಡ ಮುಂದೆ ಅದು ಸಹ ನೋಡಿದ್ದೇನೆ ಸರ್, ಅದು ಸಹ ನೋಡಿದ್ದೇನೆ. ಅದನ್ನೇ ನಾನು ಹೇಳುದು. ಇಲ್ಲಿ ಅದು ಯಾವ ಸ್ಕೂಲ್ ಅಂತ ಗೊತ್ತಿಲ್ಲ, ಅದು ಕೂಡ ನಾನು ನೋಡಿದ್ದೇನೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ ಸರ್, ಏನೋ ಒಂದು ಚಿಕ್ಕ ವಿಷಯ ಆಗಿರ್ತದೆ. ಅದು ಅಂದ್ರೆ ಕೆಲವೊಂದು ಮಾಡಿ ಎಲ್ಲ ಮಾಧ್ಯಮ ಅಲ್ಲ ಸರ್. ಯಾಕೆ ಮಾಧ್ಯಮದವರನ್ನ ನಾನು ರೆಸ್ಪೆಕ್ಟ್ ಮಾಡ್ತೇನೆ. ಏನಂತ ಹೇಳಿದ್ರೆ, ಈಗ ಇದು ವಿಷಯ ಆಗಿದೆ ಸರ್, ಇದನ್ನಂದ್ರೆ ಸರಿಪಡಿಸ್ಲಿಕ್ಕೆ ನೋಡ್ಬೇಕು. ಬಿಟ್ರೆ ನಂಗೆ ಇದಾಗ್ತದೆ ಸರ್, ಕಾಲೇಜ್ ಓಪನ್ ಆಗೋದಕ್ಕಿಂತ ಮೊದಲು ಕ್ಯಾಮರಾ ಅದು ಇದೆಲ್ಲ ಹಿಡ್ಕೊಂಡು ಯಾವ್ಯಾವ್ದೋ ಚಾನಲ್ನವರು ಇಟ್ಕೊಂಡು TRPಗೋಸ್ಕರ ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಅದು ಇವಾಗ ಏನಾಗ್ತದಂದ್ರೆ, ಅವರದ್ದು ಇವಾಗ ಟೀನೇಜ್ ಸರ್. ಅವರು ಒಂದು ಮೈಕ್ ಇಟ್ಕೊಂಡು ಅವ್ರ ಹತ್ರ ಮಾತಾಡುವಾಗ ಅದು ಅವ್ರು ಏನೇನೋ ಡೈಲಾಗ್ಸ್ ಹೇಳ್ತಾರೆ ಸರ್. ಅವಾಗ ನಮ್ಮ ಧರ್ಮ ಶ್ರೇಷ್ಠ ಹಾಗೆ ಹೀಗೆ ಅಂತೇಳಿ. ಅದು ಅವರ ಮೈಂಡ್ ಅಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಡೇ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲೆಲ್ಲ ಅವರನ್ನೇ ಹಾಕ್ತಾರೆ. ಅರ್ಥ ಆಯ್ತಾ? ತಮ್ಮಲ್ಲಿ ಏನೋ ಪ್ರಶ್ನೆ ಇದೆ ಅಂತ ಪ್ರಸನ್ನ ಅವರಿಗೆ. ವಿನುತರ ಅವರೇ, ನಿಮ್ಮ ಮನೆಯಲ್ಲಿ ಮಕ್ಕಳು ಕಾಲೇಜಿಗೆ ಅಥವಾ ಸ್ಕೂಲ್ಗೆ ಏನಾದ್ರು ಹೋಗ್ತಾ ಇದ್ದಾರಾ? ಇಲ್ಲಮ್ಮ, ನಮ್ಮ ಮನೆಯಲ್ಲಿ ಇಲ್ಲ ಮೇಡಮ್. ನಮಸ್ತೆ ಮೇಡಮ್. ಅಲ್ಲ, ನಮ್ಮ ಮನೆಯಲ್ಲಿ ಯಾರು ಸ್ಕೂಲಿಗೆ ಕಾಲೇಜಿಗೆ ಹೋಗೋರಿಲ್ಲ. ಆದ್ರೆ ನಾನು ಹೇಳುದು ಇವಾಗ ಧರ್ಮ ಸೆಕೆಂಡರಿ ಮೇಡಮ್. ಇವಾಗ ಅಲ್ಲ ಗೊತ್ತಾಯ್ತು. ಅಲ್ಲ ವಿನುತರ ಅವರೇ, ಮೊನ್ನೆಯಿಂದ ಅದೇ ಚರ್ಚೆ ನಾವು ಮಾಡ್ತಾ ಇದ್ದೇವೆ. ಆ ಚರ್ಚೆಗೆಲ್ಲ ನಾನು ಬಂದದ್ದು ಆಸ್ ಎ ಒಂದು ಸೋಷಿಯಲ್ ವರ್ಕರ್, ಒಂದು ಪೇರೆಂಟ್ ಆಗಿ. ಇನ್ನು ಇದಕ್ಕೆ ಯಾರು ಬೆಂಕಿ ಹತ್ತಿಸಬಾರ್ದು, ಇದನ್ನ ಇಲ್ಲೇ ನಿಲ್ಲಿಸಬೇಕು ಅಂತ ನಮಗೂ ಒಂದು ಸಮಾಜದ ಕಳಕಳಿ. ಈಗ ನಾವು ಈಗ ನಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸುವಾಗ ನೀವು ಹೇಳಿದಿರಿ ಈಗ ಸಂಸ್ಕಾರ ಕಡಿಮೆ ಆಗ್ತಾ ಉಂಟು ಅಂತ. ಆ ಸಂಸ್ಕಾರ ಎಲ್ಲಿಂದ ಬರಬೇಕು? ಮನೆಯಿಂದ ಬರಬೇಕು. ನನ್ನ ಮಗನಿಗೆ ನನ್ನ ಮಗಳಿಗೆ ನಾನು ಬುದ್ಧಿ ಕಲಿಸಿದ್ರೆ ಅವಳು ಯಾವತ್ತೂ ಅವನು ಹೋಗಿ ಕಾಲೇಜಲ್ಲಿ ಪ್ರಿನ್ಸಿಪಾಲಿಗೆ ಮಾತಾಡುದಿಲ್ಲ. ಅಲ್ಲಿ ನೀರು ಹೋಗ್ಲಿಕ್ಕೆ ಹೋಗುವಾಗ ಮನೆಯಲ್ಲಿ ನಾವು ಬುದ್ಧಿ ಹೇಳಿ ಕಲಿಸಿದ್ರೆ
ಇಂಥ ವಾತಾವರಣ ಬರುವುದಿಲ್ಲ. ಪ್ರತಿಯೊಂದು ನಾವು ಶಾಲಾ ಕಾಲೇಜಿದೆ ವಿಷಯ ಮಾತಾಡುದಲ್ಲ, ಯಾಕೆಂದ್ರೆ ಅಲ್ಲಿ ಧರ್ಮ ಮತ್ತು ರಾಜಕೀಯ ಬರುವಾಗ ಈ ರೀತಿ ಮಕ್ಕಳು ವರ್ತನೆ ಮಾಡುವಾಗ ತಂದೆ ತಾಯಿಯವರು ಫೀಸ್ ಕಟ್ಟಿ ಕಳಿಸುದು, ಶಿಕ್ಷಣಕ್ಕೆ ಕಳಿಸುದು, ಅವರೊಟ್ಟಿಗೆ ಹೋಗ್ಬಾರ್ದು, ಅವ್ರು ಹೇಳಿದ್ದು ಕೇಳಬಾರ್ದು ಅಂತ ಹೇಳಿದ್ರೆ ಖಂಡಿತ ಸಂಸ್ಕಾರ ಮನೆಯಿಂದ ಬರ್ತದೆ. ಯಾಕೆಂದ್ರೆ ನನ್ನ ಮಗನಿಗೆ ನಾನು ಕಾಲೇಜಲ್ಲಿ ಇರುವಾಗ ಯಾವುದೇ ಸಂಘಟನೆಗೆ ಕಳಿಸ್ತಾ ಇರ್ಲಿಲ್ಲ, ABP NSC ಅದಕ್ಕೆ ಇದಕ್ಕೆ ಕಳಿಸ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾನು ಕಳಿಸ್ತಾ ಇದ್ದದ್ದು ಶಿಕ್ಷಣಕ್ಕೆ ಕಲಿಸುದು. ನಮ್ಗೆ ಬೇಡ ಇದಲ್ಲ ಅಂತ. ಅದಕ್ಕೆ ನಾನು ನೀವು ಹೇಳಿದ ಪ್ರಶ್ನೆ ಕೇಳುದು, ನೀವು ಮೊನ್ನೆ ಸಹ ನಾನು ನೋಡಿದೆ, ನಿನ್ನೆ ಕರೆ ಮಾಡಿದವರು ಹೇಳುದು ಒಪ್ತೇನೆ. ಮತ್ತೆ ಬುರ್ಕಾ ಹಾಕಿ ನಾನ್ಸ ಹತ್ತಿರ ಕೂತು ಕಲ್ತದ್ದು ನಾನು ನೋಡ್ಲಿಲ್ಲ. ಹಾಕಿ ಬರ್ತಾ ಇದ್ರು, ತಲೆಗೆ ಹಾಕಬಹುದಾ ಕುತ್ತಿಗೆ ಹಾಕಬಹುದಾ ನನಗೆ ಗೊತ್ತಿಲ್ಲ. ನಮ್ಮ ಇದರಲ್ಲಿ ಓಕೆ ಮುನೀರ್ ಕಾಟಿಪಾಳ್ ಅವರು, ಈ ಒಂದು ವಿಚಾರ ತಮ್ಮಲ್ಲಿ ನಾನು ಕೇಳಲಿಲ್ಲ. ಬಹುಶಃ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿಕೊಂಡು ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಂಡು ಪಾಠ ಕೇಳುವಂತದ್ದು ತಮ್ಮ ಸ್ವಾಗತ ಇದೆಯಾ ಅಥವಾ ತಮ್ಮ ಆಕ್ಷೇಪ ಇದೆ? ಒಂದೇನಂದ್ರೆ ಹಿಂದೆ ಹೌದು ಈ ಬುರ್ಕಾ ಸ್ಕಾರ್ಪ್ ಹಾಕೊಂಡು ಕಾಲೇಜಿಗೆ ಬರುವಂತ ಪ್ರಮಾಣ ಕಡಿಮೆ ಇತ್ತು. ಈಗ ಈ ಎಲ್ಲಾ ಕಡೆ ಕೂಡ ಈ ಧಾರ್ಮಿಕ ನಂಬಿಕೆಗಳು, ದೇವರ ಆರಾಧನೆಗಳು ಎಲ್ಲ ಹೆಚ್ಚಾ ಇರುವಂತಹ ಸಂದರ್ಭ ಇದೆ. ಅದು ಎಲ್ಲಾ ವಿಭಾಗಗಳಿದೆ. ಅದಕ್ಕೆ ಬೇರೆ ಬೇರೆ ಒಂದು ಸೋಶಿಯೋ ಪೊಲಿಟಿಕಲ್ ರೀಸನ್ಸ್ ಅದು ಇದೆಲ್ಲ ಇದೆ. ಆ ವಿಚಾರಗಳಿಗೆ ನಾನು ಹೋಗುವುದಿಲ್ಲ. ಚರ್ಚೆ ಮಾಡಿದ್ರೆ ದೊಡ್ಡ ಇದಿದೆ. ಕಳೆದ 3-4 ದಶಕಗಳ ಹಿಸ್ಟ್ರಿಯನ್ನೆಲ್ಲ ನಾವು ಮತ್ತೆ ಕೆದಕ್ಬೇಕಾಗತ್ತೆ. ಏನೇನು ಹಿಂಗೆಲ್ಲ ನಮ್ಮ ಸಮಾಜ ಬೆಳವಣಿಗೆ ಆಯ್ತು ಅನ್ನುವಂಥದ್ದನ್ನು ಕೆದಕ್ಬೇಕಾಗತ್ತೆ. ಒಂದೇನಂದ್ರೆ ಆವಾಗ MG ಅವರು ಹೇಳಿದ್ದು ಮತ್ತು ನೀವು ಹೇಳಿರುವಂತಹದ್ದು ಸಾಮಾನ್ಯ ಅಂದ್ರೆ ಅವರು ಸ್ಕಾರ್ಪ್ ಹಾಕಿದಾರ ಇಲ್ವೋ ಅನ್ನುವಂಥದ್ದು ನಮ್ಗೆ ಗಣನೆಗೆ ಬರುವಂತ ವಿಚಾರವೇ ಅಲ್ಲ. ಯಾಕಂದ್ರೆ ತಲೆಯಲ್ಲಿ ಉಂಟೋ ಇಲ್ವೋ, ಹೆಗಲಲ್ಲಿ ಉಂಟೋ ಇಲ್ಲ ಅಂತ ಗಮನಿಸಲಿಲ್ಲ. ಯಾಕಂದ್ರೆ ನಫೀಸವೋ, ಆಮಿನವೋ ಅಥವಾ ಜೋಹರವೋ ನಮ್ಮ ಫ್ರೆಂಡು ಅಷ್ಟೇ. ನನ್ನ ಜೊತೆಯಲ್ಲಿದ್ದಂತ ಶ್ರೀಕಾಂತನೋ, ಕಿಶೋರನೋ, ಉಮೇಶನೋ, ನಾಗೇಶನೋ ನನಗೆ ನನ್ನ ಪ್ರಾಣಕ್ಕಿಂತ ಜಾಸ್ತಿ. ನನ್ನ ಮದ್ರಸದ ಫ್ರೆಂಡ್ಗಿಂತ ನನ್ನ ಸ್ಕೂಲ್ ಫ್ರೆಂಡ್ಗಳು ನನಗೆ ಬಹಳ ಹತ್ರ. ಆ ಫ್ರೆಂಡ್ಶಿಪ್ ಈಗಲೂ ಉಳ್ಕೊಂಡಿದೆ. ಅದರಿಂದ ನಾಮ ಹಾಕೊಂಡು ಬರ್ತಾನೋ, ಅವನು ಶಾಲಾ ಹಾಕೊಂಡು ಬರ್ತಾನೋ, ನಾನು ಶುಕ್ರವಾರ ಸರ್ ಮಸೀದಿಗೆ ಲೇಟ್ ಆಯ್ತು ಅಂತ ಕೈ ಎತ್ತಾ ಇದ್ದೀನೋ, ಶುಕ್ರವಾರ ದಿವಸ ಅವರು ಶಾರದಾ ಪೂಜೆಗೆ ಲಾಸ್ಟ್ ಪೀರಿಯಡ್, ಇದೆಲ್ಲ ನಮ್ಗೆ ಪ್ರಶ್ನೆನೇ ಆಗ್ತಾ ಇರಲಿಲ್ಲ. ಈಗ ಯಾಕೆ ಪ್ರಶ್ನೆ ಆಗ್ತಾ ಇದೆ? ಈ ಒಂದು ಮಾತು ಸರಿ, ಏನು ಕಾಲೇಜ್ ಒಳಗಡೆ ಸ್ಕಾರ್ಪ್ ಹಾಕ್ಬೇಕು, ಧಾರ್ಮಿಕ ಆಚರಣೆ ಬೇಕೋ ಬೇಡವೋ ಅನ್ನುವಂಥದ್ದು ಒಂದು ಚರ್ಚೆ ಇದೆಯಲ್ಲ. ಈ ಚರ್ಚೆ ತಪ್ಪು ಅಂತ ಹೇಳಲ್ಲ, ಆ ಚರ್ಚೆ ಆಗಬೇಕಾದಂತ ವಿಧಾನ ಹೇಗೆ ಅನ್ನುವಂಥದ್ದು. ಹೌದು, ಈಗ ಯೂನಿಫಾರ್ಮ್ ಪದ್ಧತಿ, ಯೂನಿಫಾರ್ಮ್ ಅನ್ನೋದ್ರ ಬಗ್ಗೆ ನಾವು ಬೇಕಾದಷ್ಟು ಚರ್ಚೆ ಮಾಡೋಣ. ಯೂನಿಫಾರ್ಮ್ ಹಾಕಿದ ತಕ್ಷಣ ಬಡತನ ಸಿರಿತನ ಎಲ್ಲ ಮಾಯ ಆಗ್ಬಿಡಲ್ಲ, ಗೊತ್ತಾಯ್ತಲ್ಲ. ಹರಿದ ಯೂನಿಫಾರ್ಮ್, ತೇಪೆ ಆಗಿದ್ದ ಯೂನಿಫಾರ್ಮ್ ಪಕ್ಕದ ವಿದ್ಯಾರ್ಥಿಗಳಿಗೂ ಕಾಣುತ್ತೆ. ಹೊಸ ಯೂನಿಫಾರ್ಮ್, ಒಳ್ಳೆ ಕ್ವಾಲಿಟಿ ಯೂನಿಫಾರ್ಮ್ ಹಾಕೊಂಡು ಬಂದು ಕೂತ್ಕೊಳ್ಳುವವ್ರದ್ದು ಕೂಡ ನಮ್ಗೆ ದೂರದಲ್ಲಿ ಕಾಣದೇ ಇದ್ರೆ ಹತ್ತಿರ ಕೂತವ್ರಿಗೆ ಅಂತ ಕಾಣುತ್ತೆ. ಇರ್ಲಿ, ಡಿಗ್ರಿ ಕಾಲೇಜುಗಳಲ್ಲಿ, ಸರ್ಕಾರಿ PU ಕಾಲೇಜುಗಳಲ್ಲಿ ಟೀಚರ್ಸ್ ಇಲ್ಲ, ಲ್ಯಾಬ್ ಇಲ್ಲ, LKG UKG ಏರ್ ಕಂಡೀಷನ್ ಕೋಣೆಗಳಲ್ಲಿ ನಡೀತದೆ ಮಂಗಳೂರಿನಲ್ಲಿ. ಇದೆಲ್ಲವೂ ಕೂಡ ತಾರತಮ್ಯಗಳು ನಮ್ಮ ಕಣ್ಣಿಗೆ ರಾಚೋ ರೀತಿಯಲ್ಲಿ ಇದೆ, ಗೊತ್ತಾಯ್ತಲ್ಲ. ಅದೆಲ್ಲ ಇರ್ಲಿ. ಆದ್ರೆ ನಾನಿಲ್ಲಿ ಹೇಳುವಂತದ್ದು, ನಮ್ಗೆ ಈಗ ಸ್ಕಾರ್ಪ್ ಅಥವಾ ತಲೆವಸ್ತ್ರನೋ ಧಾರ್ಮಿಕ ಸಂಕೇತ ತರ ಕಾಣ್ತದೆ. ಅದರಿಂದ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ರೀತಿಯಂತ ಭಾವನೆಗಳು ಉಂಟಾಗ್ತದೆ ಮತ್ತು ಇದು ಸರಿಯಲ್ಲ ಅನ್ನುವಂಥದ್ದಿದ್ರೆ ಅದನ್ನು ನಾವು ಮನವೊಲಿಸುವಂತಹ ಸಾಧ್ಯತೆಗಳಿತ್ತು. ಕ್ಲಾಸಿಂದ ಹೊರಗೆ ಹಾಕೋದ್ರಿಂದಲ್ಲ, ಕ್ಲಾಸಿಂದ ಹೊರಗೆ ಹಾಕಿ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮಂಗಳೂರಿನಲ್ಲಿ ತುಂಬಾ ಕಾಲೇಜುಗಳಲ್ಲಿ ಇದು ಒಮ್ಮೊಮ್ಮೆ ಎದ್ದಿದೆ, ಸ್ಕಾರ್ಪ್ ಹಾಕೊಂಡ್ ಬರ್ಬೇಕು ಅಂತ. ಆವಾಗ ಅವರು ಅವರೇ ಕಾಲೇಜುಗಳಲ್ಲಿ ಕಂಡೀಷನ್ಸ್ ಮಾಡಿ ವಿದ್ಯಾರ್ಥಿಗಳಿಂದ ಒಪ್ಪಿಗೆ ಪಡೆದು ನಮ್ಮ ಕಾಲೇಜುಗಳಲ್ಲಿ ತರಗತಿಯಲ್ಲಿ ಪಾಠ ಮಾಡುವಾಗ ನೀವು ಹಾಕುವಂಗಿಲ್ಲ ಅನ್ನುವಂತ ಕಂಡೀಷನ್ ಮಾಡಿದ್ದಾರೆ. ತರಗತಿಯಲ್ಲಿ, ಅದು ತರಗತಿ ಒಳಗಡೆ ಹೊರಗೆ ಹಾಕೊಂಡು ಬರೋದನ್ನ ಅವರೇನು ತಪ್ಪು ಅಂತ ಹೇಳಲ್ಲ. ತರಗತಿಯಲ್ಲಿ ಪಾಠ ಶುರು ಆಗೋಕ್ ಮುಂಚೆ ನೀವು ಅದನ್ನು ಬಿಚ್ಚಿ ನೀವೊಂದು ಪ್ರತ್ಯೇಕ ಕೋಣೆಯಲ್ಲಿ ಇಡ್ಬೇಕು, ಅದನ್ನ ನಿಮ್ ಬ್ಯಾಗ್ ಒಳಗೆ ಇಡ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಪ್ರಯತ್ನಗಳು ಬೇರೆ ಕಡೆ ಮಾಡಬಹುದಿತ್ತು, ಅಗತ್ಯ ಇದ್ದಿದ್ರೆ. ಗೊತ್ತಾಯ್ತಲ್ಲ. ಈಗ ಉಡುಪಿ ಕಾಲೇಜಲ್ಲಿ ಇರ್ಲಿಲ್ಲ, ಬೇಕಾಗಿರ್ಲಿಲ್ಲ ಆ ಚರ್ಚೆ, ಅಷ್ಟು ದೊಡ್ಡ ರೀತಿಯ ಹೋರಾಟನೂ ಬೇಕಾಗಿರ್ಲಿಲ್ಲ, ಅಲ್ಲಿ ಅವಕಾಶ ಕೊಡಿ ಅಂತ. ಕುಂದಾಪುರದಲ್ಲಿ ಆಗ್ತಾ ಇದ್ರು, ಹರಿಹರದಲ್ಲಿ ಆಗ್ತಾ ಇದ್ರು, ಶಿವಮೊಗ್ಗದಲ್ಲಿ ಆಗ್ತಾ ಇದ್ರು. ಅಲ್ಲಿ ಯಾಕೆ ಅದನ್ನು ತೆಗೀರಿಂತ ಕೇಸರಿ ಶಾಲು ತರಬೇಕಿತ್ತು? ಸರ್ಕಾರಕ್ಕೆ ಅಥವಾ ಶಿಕ್ಷಣ ತಜ್ಞರಿಗೆ ಅಥವಾ ಸಾಮಾಜಿಕ ಕಾರ್ಯಕರ್ತರಿಗೆ ಅದು ಸರಿಯಲ್ಲ ಅಂತ ಅನಿಸಿದ್ರೆ ಆ ರೀತಿ ಹಾಕೊಂಡು ಬರುವಂತಹ ವಿದ್ಯಾರ್ಥಿಗಳನ್ನ ಮನವೊಲಿಸ್ಲಿಕ್ಕೆ ಕಾನೂನು ಮೂಲಕ ಮತ್ತು ಪ್ರೀತಿಯ ಮೂಲಕ ಬೇರೆ ಬೇರೆ ರೀತಿಯಾದಂತಹ ಆಪ್ಷನ್ಗಳಿತ್ತು. ಆದ್ರೆ ಏನ್ ಮಾಡಿದ್ರು, ದಿಢೀರಾಗಿ ಬಂಡಲುಗಟ್ಟಲೆ ಕೇಸರಿ ಶಾಲುಗಳನ್ನ ತರಿಸಿ ವಿದ್ಯಾರ್ಥಿಗಳಿಗೆ ಹಾಕಿ ಕಾಲೇಜುಗಳ ಒಳಗಡೆ ಕಳಿಸಿದ್ರು. ಹೆಂಗಾಯ್ತು? ಮೊನ್ನೆ ಮಂಡ್ಯದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಆ ಹೆಣ್ಣುಮಗಳ ಮೇಲೆ ಕೈ ಹಾಕಿದ್ರೆ ಭಾರತದ ಮಾನ ಯಾವ ಮಟ್ಟಿಗೆ ಹರಾಜಾಗ್ತಾ ಇತ್ತು. ಈಗ ನಮ್ಮ ಪ್ರಧಾನಿಗಳು ರಿಯಾಕ್ಟ್ ಮಾಡಿದ್ದಾರೆ, ನಾನು ಮುಸ್ಲಿಂ ಹೆಣ್ಣು ಮಕ್ಕಳ ಪರ ಇದ್ದೀನಿ ಅಂತ ಹೇಳಿದ್ರು. ಅದು ಸುಮ್ನೆ ಬಂದ ಮಾತಲ್ಲ, ಅಂತಾರಾಷ್ಟ್ರೀಯ ಒತ್ತಡಗಳ ಕಾರಣಕ್ಕಾಗಿ ಆ ಮಾತು ಬಂದಿದೆ. ಭಾಗವತರು ಕೂಡ ಇವರು ಹೇಳಿದಾಗ ಸ್ವಲ್ಪ ಲೇಟ್ ಆಗಿ ಹೇಳಿದ್ರು. ಆ ರೀತಿ ಹೇಳಲಿಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇರುವಂತದ್ದು ಕಾರಣ.
ಗೊತ್ತಾಯ್ತಲ್ಲ, ಈ ಮಟ್ಟಕ್ಕೆ ನಮ್ಮ ಭಾರತಕ್ಕೆ ಇದು ಡ್ಯಾಮೇಜ್ ಮಾಡಿದೆ. ಆವಾಗ ಬೇರೆ ವಿಧಾನ ಇತ್ತು. ಇಲ್ಲಿ ಈಗ ಉಡುಪಿ ಕಾಲೇಜಿನವರು ಈಗ ಅವರು ಹೈಕೋರ್ಟಿಗೆ ಹೋದ್ರು ಅಂತ ಹೇಳೋದು, ಬೇರೆ ದಾರಿಯೇ ಇರ್ಲಿಲ್ಲ. ಈ ವಿವಾದ ಮುಗಿಬೇಕು ಅನ್ನುವಂಥದ್ದು ಒಂದು. ಮತ್ತೆ ಶಾಸಕರು ರಘುಪತಿ ಭಟ್ರು ಬೇರೆಯವರ ರೀತಿ ಮಾತಾಡ್ಲಿಲ್ಲ, ಬೇರೆ ನಮ್ಮ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾ ಇದ್ರು. ಆದ್ರೆ ಇನ್ನೂ ಕೂಡ ಬಗೆಹರಿಸಲಿಕ್ಕೆ ಬೇರೆ ವಿಧಾನಗಳನ್ನ ಅಳವಡಿಸಿಕೊಳ್ಬಹುದಿತ್ತು ಅನ್ನುವಂಥದ್ದು ನಂದು. ಮತ್ತೆ ನೀವು ಯೂನಿಫಾರ್ಮ್ ಪದ್ಧತಿ ತರ್ತೀರಂತಾದ್ರೆ ಹೌದು, ತುಂಬಾ ಕಾಲೇಜುಗಳಲ್ಲಿ ಸ್ಕಾಪ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ, ತುಂಬಾ ಕಾಲೇಜುಗಳಲ್ಲಿ ಸ್ಕಾಪ್ ಹಾಕ್ಲಿಕ್ಕೆ ಅವಕಾಶ ಇದೆ. ಈಗ ಕೆಲವು ಕಡೆಯಲ್ಲಿ ಸ್ಕಾಪ್ ಹಾಕದೆ ಕೂತಾಗ ಧರ್ಮಕ್ಕೆ ಡ್ಯಾಮೇಜ್ ಆಗ್ಲಿಲ್ಲ ಅನ್ನುವಂಥದ್ದನ್ನು ವಾದ ಮಾಡುವಾಗ ಬೇರೆ ಕಡೆ ಕೂಡ ಹಾಕೋದು ಬೇಡ ಅಂತ ನೀವು ವಾದ ಮಾಡ್ತೀರಿ ಅಂತಾದ್ರೆ ನೀವು ಅದಕ್ಕೆ ಒಂದು ದೊಡ್ಡ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಬೇರೆ ರೀತಿ ಮಾಡಬಹುದಿತ್ತು. ಕಮ್ಯುನಿಟಿಗಳ ನಾಯಕತ್ವದ ಜೊತೆ ಡಿಬೇಟ್ ಮಾಡಬಹುದಿತ್ತು, ಪೋಷಕರುಗಳ ಜೊತೆ ಡಿಬೇಟ್ ಮಾಡಬಹುದಿತ್ತು. ಎಲ್ಲಾ ಕಾಯ್ದೆಗಳು ಒಂದೇ ದಿನಕ್ಕೆ ಬರೋದಿಲ್ಲಲ್ಲ. ನಮ್ಮಲ್ಲಿ ಶಿಕ್ಷಣದ ಕಾಯ್ದೆ ಈಗ NEP ನ ತರ್ತಾ ಇದ್ದಾರೆ, ನಾವು ಒಪ್ತೀವೋ ಬಿಡ್ತೀವೋ ಬೇರೆ. ಒಂದು NEP ಅಂತ ಕಾಯ್ದೆ ರಚನೆ ಮಾಡುವಾಗ ಎಷ್ಟು ವರ್ಷ ಸರ್ಕಸ್ ಮಾಡಲಿಲ್ಲ ಸರ್ಕಾರ. ಈಗ ಸ್ಕಾಪ್ ಬೇಡ ಅಂತ ನಿಮ್ಗೆ ಅನಿಸೋದಾದ್ರೆ ಅದಕ್ಕೆ ಒಂದಿಷ್ಟು ವರ್ಕೌಟ್ ಮಾಡ್ಬೇಕಿತ್ತು. ನೀವು ಅದನ್ನ ಏನ್ ಮಾಡಿದ್ರಿ, ಮತೀಯ ರಾಜಕಾರಣಕ್ಕೆ ಬಳಸಿದ್ರಿ, ವಿಭಜನೆಯ ರಾಜಕಾರಣಕ್ಕೆ ಬಳಸಿದ್ರಿ. ಮುಂದೆ ಬರುವಂತ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಗೆ ಸಿದ್ಧತೆ ಅನ್ನೋ ರೀತಿಯಲ್ಲಿ ಬಳಸ್ಕೊಂಡ್ರಿ. ನಿಮ್ಮ ರಾಜಕೀಯ ಶಕ್ತಿಯನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ, ರಾಜಕೀಯ ನೆಲೆಗಳನ್ನ ಗಟ್ಟಿ ಮಾಡಿಕೊಳ್ಳಿಕ್ಕೆ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡ್ರಿ. ವಿದ್ಯಾರ್ಥಿಗಳು SSLC ದಾಟಿ PUC ಗೆ ಎಂಟರ್ ಆಗುವಾಗಲೇ ಮುಸ್ಲಿಂ ಆದ್ರೆ ಈ ಧರ್ಮದ ಈ ಸಂಘಟನೆ ಜೊತೆ, ಹಿಂದೂ ಆದ್ರೆ ಈ ಸಂಘಟನೆ ಜೊತೆ ಅಂತ ಈಗ ತರಗತಿಯಲ್ಲಿ ಎಂಟರ್ ಆಗುವಾಗ್ಲೇ ಮಾಡ್ಕೊಂಡ್ಬಿಟ್ರಿ. ಈಗ ವಿದ್ಯಾರ್ಥಿಗಳು ಸಂಘಟನೆಯಾಗಿ ಡಿವೈಡ್ ಆಗಿರೋದಲ್ಲ, ಧರ್ಮ ಆಧಾರದಲ್ಲಿ ಡಿವೈಡ್ ಆಗಿದ್ದಾರೆ. ಧರ್ಮ ಆಧಾರಿತ ಸಂಘಟನೆಗಳಿದೆ ಒಂದು. ಮತ್ತೆ ವಿದ್ಯಾರ್ಥಿಗಳು ಹೋರಾಟ ಮಾಡಬೇಡುವ, ಖಂಡಿತ ಮಾಡ್ಬೇಕು ಅಂತ ಹೇಳ್ತೀನಿ ನಾನು. MG ಅವರ ಅಭಿಪ್ರಾಯ ಬೇರೆ ಇರ್ಬೋದು, ಇವರ ಅಭಿಪ್ರಾಯ ಇರ್ಬೋದು. ನಾನು ಹೇಳುವಂತ ಹೋರಾಟ ಯಾವುದಕ್ಕೆ ಮಾಡಬೇಕು? ನಿಮ್ಮ ಕೋಸ್ಟಲ್, ನಮ್ಮ ಕರಾವಳಿಯ ಅವಿಭಜಿತ ದಕ್ಷಿಣ ಜಿಲ್ಲೆಯ ಇತಿಹಾಸ ಏನು? ಬಸ್ ದರ ಏರಿಕೆ ಮಾಡಿದಾಗ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಬಸ್ ಪಾಸ್ ಬೇಕು ಅಂತ ಹೋರಾಟ ಮಾಡಿ ಗೆದ್ದು ಬಸ್ ಪಾಸ್ ಸಿಕ್ಕಿದೆ, ಅನುಕೂಲ ಆಗಿದೆ. ಸರ್ಕಾರಿ ಕಾಲೇಜುಗಳಲ್ಲಿ ಫೀಸ್ಗಳು ಹೆಚ್ಚಳ ಆದಾಗ ಹೋರಾಟ ಮಾಡಿ ಗೆದ್ದಿದ್ದಾರೆ. ಸಂಧ್ಯಾ ಕಾಲೇಜು ಮುಚ್ಚಿದಾಗ, ಈವ್ನಿಂಗ್ ಕಾಲೇಜ್ LSS ಬೆಸೆಂಟ್ ಮೇಡಮ್ ಇಡೀ ರಾಜ್ಯದಲ್ಲಿ ಮುಚ್ಚಬೇಕು ಅಂತ ಹೊರಟಾಗ 2000 ಇಸವಿಯಲ್ಲಿ ವಿದ್ಯಾರ್ಥಿಗಳು ಬಹಳ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಿಕೊಂಡು ನಮ್ಮ ದಕ್ಷಿಣ ಜಿಲ್ಲೆಯ ವಿದ್ಯಾರ್ಥಿಗಳ ಹೋರಾಟದಿಂದ ಇಡೀ ಕರ್ನಾಟಕದಲ್ಲಿ ಈವ್ನಿಂಗ್ ಕಾಲೇಜುಗಳು ಉಳಿದಿದೆ. ಇಂತಹ ಹೋರಾಟಗಳನ್ನ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳು ಈಗ ಏಕಾಏಕಿ ಶಾಲಾ ಹಾಕಿದವರು, ಸ್ಕಾಪ್ ಹಾಕಿದವರು, ನಾಮ ಇಟ್ಟವರು, ಟೊಪ್ಪಿ ಇಟ್ಟವರು ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡಿಕೊಂಡು ವಿದ್ಯಾರ್ಥಿಗಳ ಹಕ್ಕಿಗಾಗಿ ಹೋರಾಟ ಮಾಡಿದಂತಹ ವಿದ್ಯಾರ್ಥಿಗಳು ಈಗ ನೀವು ಎದುರು ಬದ್ರು ನಿಂತ್ಕೊಂಡು ಹೋರಾಟ ಮಾಡಿ ಗಳಿಸುವುದು ಏನು? ಇದು ಪ್ರಶ್ನೆ. ಗಳಿಸುವುದೇನು? ನಿಮ್ಮ ಫ್ಯೂಚರ್ಗೆ ಏನಾದ್ರೂ ಲಾಭ ಇದೆ? ಓಕೆಪ್ಪ, ಕೇಸರಿ ಶಾಲ್ ಕೊಟ್ರಲ್ಲ, ಈ ಕೇಸರಿ ಶಾಲ್ ಕೊಟ್ಟ ವಿದ್ಯಾರ್ಥಿಗಳಿಗೆ ಆದ್ರೂ ನಿಮ್ದೇ ಸರ್ಕಾರ ಉದ್ಯೋಗ ಕೊಡ್ತದಾ? ನಾವು ಕೇಸರಿ ಶಾಲೆ ಹಾಕ್ತೀವಪ್ಪ, ನಮ್ಮ ಉದ್ಯೋಗದ ಗ್ಯಾರಂಟಿ ಕೊಡ್ತೀರಾ ನೀವು? ಒಂದು ಮಾತು ಕೇಳಿದ್ರಾ? ಎಸ್, ನಾವು ಈಗ PUC ಮುಗಿಸ್ಕೊಂಡು ಡಿಗ್ರಿಗೆ ಹೋಗ್ತೀವಿ, ನಮ್ಗೆ ಕಲಿಬೇಕು, ಏನು ವಿಜ್ಞಾನ ಕಲಿಬೇಕು, ಸೈನ್ಸ್ ಕಲಿಬೇಕು, BCom ಮಾಡ್ಬೇಕು, ಅಥವಾ ನನಗೆ ಲಾಯರ್ ಓದಬೇಕು, ಅಥವಾ ನನಗೆ ಇಂಜಿನಿಯರಿಂಗ್ ಓದಬೇಕು PUC ನಂತರ, ನನಗೆ ಉಚಿತವಾದ ಸೀಟ್ ಕೊಡ್ತಾರೆ ಅಂತ ಕೇಳಿದ್ರ? ಮುನೀರ್ ಅವರೇ, ಈಗ ಈ ಒಂದು ವಿಚಾರದಲ್ಲಿ ಆದ್ರೆ ಹಿಜಾಬ್ ಹಾಕಿಕೊಂಡು ಕ್ಲಾಸ್ ನಲ್ಲಿ ಕೂತ್ಕೊಂಡು ಪಾಠ ಕೇಳುವಂತ ತಮಗೆ ಸಮ್ಮತಿ ಇದೆ? ನನಗೆ, ನಾನು ವೈಯಕ್ತಿಕವಾಗಿ ನನಗೆ ನನ್ನದೇ ಆದಂತ ಅಭಿಪ್ರಾಯಗಳಿದೆ. ವೈಯಕ್ತಿಕವಾಗಿ ಸ್ಕಾಪು, ಬುರ್ಕಾ, ಧಾರ್ಮಿಕ ಸಂಕೇತ ನನಗೆ ನನ್ನದಾದ ಅಭಿಪ್ರಾಯಗಳೇ. ಆದ್ರೆ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ನಾನು ಮಾತಾಡೋದು ವಿತ್ ಸಾರ್ವಜನಿಕ ಸಬ್ಜೆಕ್ಟ್. ಒಬ್ಬ ವ್ಯಕ್ತಿ ಸ್ಕಾಪ್ ಹಾಕ್ತಾರೋ ಇಲ್ವೋ ಅನ್ನುವಂತ ಸಬ್ಜೆಕ್ಟ್ ಆಗಿ ಉಳಿದಿಲ್ಲ. ಅದರಿಂದಾಗಿ ನಾನು ಹೇಳುವಂತದ್ದು ಇಲ್ಲಿ ಬಹಳ ಪ್ರಧಾನವಾಗಿರುವಂತದ್ದು ಶಿಕ್ಷಣ, ಸಮಾಜದ ಸೌಹಾರ್ದತೆ, ಈ ಎರಡೂ ಇದೆ. ಅದರಿಂದಾಗಿ ನಾನು ಹೇಳುವಂತದ್ದು ಸ್ಕಾಪ್ ಆಗಿದ ಕಾರಣಕ್ಕಾಗಿ ಅವರನ್ನ ಕಾಲೇಜುಗಳಿಂದ ಹೊರದಬ್ಬಾರ್ದು. ಇಲ್ಲ, ಅದು ಆಗಲ್ಲ. ಆದ್ರೆ ಈ ಒಂದು ವಿಚಾರ ತಮ್ಮ ಮುನೀರ್ ಕಾಟಿಪಡರು ಯಾವ ರೀತಿ ನೋಡ್ತೀರಾ? ಸ್ಕಾರ್ಫ್ ಹಾಕಿ ಅಥವಾ ಹಿಜಾಬ್ ಹಾಕಿ ನಾವು ಶಿಕ್ಷಣವನ್ನ ಕೇಳ್ತೀವಿ, ನಮ್ಗೆ ಹಿಜಾಬ್ ಮತ್ತು ಶಿಕ್ಷಣ ಎರಡು ಕೂಡ ಬೇಕು ಅನ್ನುವಂತಹ ವಾದಗಳ ನಡುವೆ, ಮೂಲಭೂತ ಹಕ್ಕು ನಮ್ಗೆ ಹಿಜಾಬ್ ಹಾಕುವಂತ ವಿಚಾರಗಳ ನಡುವೆ ತಮ್ಮ ವಿಚಾರನ ನಾನು ಅದು ಅಂದ್ರೆ ಬಹಳ ದೊಡ್ಡ ಚರ್ಚೆ. ಯಾವ ರೀತಿ ಹೇಳಿದ್ರು, ಈಗ ನಾವು ಇದು ಬಹಿರಂಗವಾಗಿ ಮಾತಾಡ್ತಾ ಇದ್ದೀವಿ, ಯಾವ ರೀತಿ ಹೇಳಿದ್ರು ಕೂಡ ನಾವು ಇವತ್ತು ನಮ್ಮಂತ ಸಾರ್ವಜನಿಕ ವ್ಯಕ್ತಿಗಳನ್ನ ಬಹಳ ನಿರ್ದಯವಾಗಿ ಟ್ರೋಲ್ ಮಾಡಿ ಹಾಕ್ತಾರೆ. ನನಗೆ ಅದರ ಬಗ್ಗೆ ಭಯ ಇಲ್ಲ, ಪರಿಣಾಮದ ಬಗ್ಗೆ ನಾನಿಲ್ಲಿ ನೇರವಾಗಿ ಹೇಳ್ತೀನಿ. ಸ್ಕಾಪ್ ಹಾಕ್ಬೇಕೋ ಬೇಡೋ ಅಂತ ಪ್ರಶ್ನೆ ಬಂದಾಗ ಸ್ಕಾಪ್ ಹಾಕ್ಬೇಕೋ ಬೇಡೋ ಅನ್ನುವಂಥದ್ದು ವಿದ್ಯಾರ್ಥಿಗಳ ಆಯ್ಕೆ ಆಗ್ಬೇಕು ಒಂದು. ಮತ್ತೆ ಇನ್ನೊಂದು ಕಾನೂನು ಆಗ್ಬೇಕು. ಹಾಕೋದು ಬೇಡ ಅಂತ ನೀವು ಕಾನೂನು ಮಾಡೋದಾದ್ರೆ ಮಾಡಿ. ಈಗ ಕೋರ್ಟ್ ಅಲ್ಲಿ ಇದೆ, ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಈಗ ಹೈಕೋರ್ಟ್ ಅಲ್ಲಿ ಮುಗಿಯಲ್ಲ, ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅದು ಫೈನಲ್ ಆಗ್ಲಿ. ಈಗ ಮುನೀರ್ದು ಏನೇ ಅಭಿಪ್ರಾಯ ಇದ್ರು ಕೂಡ ಕೋರ್ಟಿಗೆ ಹೋಗ್ಲಿಲ್ಲ ಅಂದ್ರೆ ನನ್ನ ಅಭಿಪ್ರಾಯಕ್ಕೆ ಒಂದು ಬೆಲೆ ಇತ್ತು. ನಮ್ಮ ಅಭಿಪ್ರಾಯ ಏನಂದ್ರೆ, ನೀವು ಸ್ಕಾಪ್ ಹಾಕದ ಕಾರಣಕ್ಕಾಗಿ ಕಾಲೇಜುಗಳಿಂದ ಅವ್ರನ್ನ ಹೊರದಬ್ಬಬೇಡಿ. ಹೆಣ್ಣು ಮಕ್ಕಳಿಗೆ ಅವರದೇ ಆದಂತ ಮಿತಿಗಳಿರ್ತವೆ, ಅವರಿಗೆ ಅದರಲ್ಲೂ ಮುಸ್ಲಿಂ ಹೆಣ್ಮಕ್ಕಳಿಗೆ ಅವರದೇ ಆದ ತುಂಬಾ ಮಿತಿಗಳಿದ್ದಾವೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನ್ ನೋಡಿದ ಪ್ರಕಾರ ಮುಸ್ಲಿಂ ಹೆಣ್ಮಕ್ಳು ಕಲಿಯೋದ್ರಲ್ಲಿ ಬಹಳ
ಬುದ್ಧಿವಂತರು ನಾನು ನೋಡಿ. ಯಾಕಂದ್ರೆ ಅವರಿಗೆ ಈಗ ಹಿಂದೂ ಹೆಣ್ಮಕ್ಳು ಬುದ್ಧಿವಂತರು ಅಲ್ವಾ ಅಂತ ಕೇಳಿದ್ರೆ ಖಂಡಿತ ಅವರು ಬುದ್ಧಿವಂತರೇ. ಆದ್ರೆ ಮುಸ್ಲಿಂ ಹೆಣ್ಮಕ್ಳಿಗಿರುವ ಅಡೆತಡೆಗಳಿದೆಯಲ್ಲ, ಆ ಅಡೆತಡೆಯ ಮಧ್ಯೆಯೂ ಕೂಡ ಅವರು ಅಷ್ಟು ಒಳ್ಳೆಯ ಅಂಕಗಳನ್ನ ಕಳಿಸ್ಕೊಂಡು ಸಾಧನೆ ಮಾಡ್ತಾ ಇರೋದು ಕಡಿಮೆ ಅಲ್ಲ ಅದು. ಹಾಗೆ ನೋಡಿದ್ರೆ ಅವಕಾಶ ಇದ್ರು ಕೂಡ ಮುಸ್ಲಿಂ ಗಂಡು ಮಕ್ಕಳು ಕಲಿಯೋದ್ರಲ್ಲಿ ಹಿಂದೆ ಅವರು. ಈ ಕೇಸರಿ ಶಾಲಾ ಹಾಕೊಂಡು ಗಲಾಟೆ ಮಾಡುವ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರಿಗಿಂತ ಇವರೇನು ಈ ಮುಸ್ಲಿಂ ಹುಡುಗರೇನು ಕಡಿಮೆ ಅಂತ ನಾನು ಹೇಳಲ್ಲ. ಆದ್ರೆ ವಿದ್ಯಾರ್ಥಿನಿಯರಿಗೆ ಬಹಳ ಅಡೆತಡೆಗಳಿದಾವೆ. ಆ ಅಡೆತಡೆಯನ್ನು ದಾಟಿ ಅವರು ಶಿಕ್ಷಣ ಪಡಿಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತೇನಾಗತ್ತೆ, ನೀವು ಹಿಜಾಬ್ ಹಾಕ್ಬೇಡಿ ಅಂತ ಹೇಳಿದಾಗ ಅದು ಒಂದು ರೀತಿಯಲ್ಲಿ ಮೈನಾರಿಟಿ ಕಮ್ಯುನಿಟಿ ಅಭದ್ರತೆಯನ್ನು ಜಾಸ್ತಿ ಮಾಡಿದಾಗ ಅವರವರ ಐಡೆಂಟಿಟಿಗಳಿಗೆ ಜಾಸ್ತಿ ನೆತ್ಕೊಳ್ತಾರೆ. ಅಭದ್ರತೆ ಜಾಸ್ತಿ ಆದಷ್ಟು ಅದಕ್ಕೆ ನೆತ್ಕೊಳ್ತಾರೆ. ಒಂದು ಮೈನಾರಿಟಿ ಕಮ್ಯುನಿಟಿಯಿಂದ ಬಂದವನಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಇದನ್ನು ಹೇಳ್ತೀನಿ. ಅವರು ಅದಕ್ಕೆ ಆತ್ಕೊಂಡಷ್ಟು ಅದು ಅವರಿಗೆ ಇದು ಹಕ್ಕಿನ ಪ್ರಶ್ನೆಯಾಗಿ ಬರ್ತದೆ. ಬಂದಾಗ ಅವರ ಮನೆಯೊಳಗಡೆ ಪ್ರಶ್ನೆಗಳು ಬರ್ತವೆ. ನೀವು ಕಾಲೇಜಿಗೆ ಹೋಗಬೇಡ, ಈಗ ಶುರುವಾಗಿದೆ. ಈಗ ಕೋರ್ಟ್ ಏನ್ ಹೇಳಿದೆ, ನಾನು ಜಡ್ಜ್ಮೆಂಟ್ ಕೊಡುವವರಿಗೆ ನೀನು ಯಾವ ಧಾರ್ಮಿಕ ಸಂಕೇತಗಳನ್ನ ಬಳಸಬೇಡಿ ಅಂತ ಹೇಳಿದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ಹಾಗಾದ್ರೆ ಕೋರ್ಟ್ ಜಡ್ಜ್ಮೆಂಟ್ ಕೊಡುವವರಿಗೆ ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಕಳಿಸೋದೇ ಬೇಡ ಅಂತ ಕೆಲವರು ಹೇಳಿದ್ರು. ಈ ರೀತಿ ಆದ್ರೆ ಆ ಹೆಣ್ಣು ಮಕ್ಕಳಿಗೆ ನಷ್ಟ ಆಗತ್ತೆ. ಅದಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ. ಮತ್ತೆ ಇನ್ನೊಂದು, ಈ ರೀತಿ ನಾವು ಹಠ ಹಿಡ್ಕೊಂಡು ಅವರನ್ನ ಶಿಕ್ಷಣದಿಂದ ಇದು ಮಾಡಿದ ತಕ್ಷಣ ಇನ್ನಷ್ಟು ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕವಾಗಿ ಇರುವಂತವರ ಕೈಯಲ್ಲಿ ಇರುವಂತಹ ಶಿಕ್ಷಣ ಸಂಸ್ಥೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಮುಸ್ಲಿಮರು ಇಲ್ಲಿ ಸ್ಕಾಪ್ ಆಗ್ಲಿಕ್ಕೆ ಅವಕಾಶ ಇಲ್ಲ, ನಾವಿನ್ನು ಮುಸ್ಲಿಂ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಿಗೆ ನೀವು ಸಮಾಜವನ್ನು ಎಲ್ಲಿ ತಗೊಂಡು ಹೋಗ್ತೀರಿ ಕೊನೆಗೆ? ಈಗಲೇ ನಾನು ಲಾಸ್ಟ್ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ನನಗೆ ಕನ್ನಡವನ್ನ ನಾನು ಕಲ್ತಿರೋದು ಸ್ಕೂಲ್ಗೆ ಹೋಗಿ. ನನ್ನ ಮದರ್ ಟಂಗ್ ಬ್ಯಾರಿ ಭಾಷೆ, ನನ್ನ ಮಾತೃಭಾಷೆ. ತುಳುವನ್ನ ನಾನು ಯಾವತ್ತು ಕಲ್ತಿದ್ದೀನಿ ಅಂತ ಗೊತ್ತಿಲ್ಲ. ಬ್ಯಾರಿ ಭಾಷೆ ಕಲ್ತ ರೀತಿಯಲ್ಲಿ ನಾನು ತುಳು ಭಾಷೆನ ಕಲ್ತಿದ್ದೀನಿ. ನನ್ನ ತುಂಬಾ ಫ್ರೆಂಡ್ಸು ಅವರ ತುಳು ಮಾತೃಭಾಷೆ ಕಲ್ತಷ್ಟೇ ಬ್ಯಾರಿ ಭಾಷೆಯನ್ನು ಕೂಡ ಅವರು ಬೈ ಬರ್ತ್ ಕಲ್ತಿದ್ದಾರೆ. ಆದ್ರೆ ಈಗಿನ ಜನರೇಷನ್ ಹತ್ರ ಹೋಗಿ ಕೇಳಿ, ಬ್ಯಾರಿಗಳಿಗೆ ತುಳು ಬರ್ತದ? ತುಳುವ ಮಕ್ಕಳಿಗೆ ಬ್ಯಾರಿ ಭಾಷೆ ಬರ್ತದ? ಬರಲ್ಲ. ಇನ್ನು ನೀವು ಮತ್ತೆ 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 ಅವರನ್ನು ವಿಭಜನೆ ಮಾಡಿಕೊಂಡು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅಲ್ಲಿ ಅವಕಾಶ ಇಲ್ಲ, ಸ್ಕಾಪ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈ ರೀತಿಯ ಮುಸ್ಲಿಂ ಮ್ಯಾನೇಜ್ಮೆಂಟ್ ನ ಸ್ಕೂಲ್ಗಳಿಗೆ ಕಳಿಸ್ಲಿಕ್ಕೆ ಶುರು ಆದ್ರೆ ಅದರಿಂದ ಕೊನೆಗೆ ಯಾರಿಗೆ ಲಾಭ? ಅದರಿಂದ ಹೇಳುವಂಥದ್ದು, ನಾವು ಯಾವುದಾದ್ರೂ ಒಂದು ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕಂತ ಆದ್ರೆ ಪ್ರೀತಿಯಿಂದ ತರಬೇಕು, ಮನವೊಲಿಕೆಯಿಂದ ತರಬೇಕು. ಅದರಿಂದ ಆಗುವಂಥ ತೊಂದರೆಯನ್ನು ಅವರಿಗೆ ಕನ್ವಿನ್ಸ್ ಮಾಡಬೇಕು. ನೀವು ಕೇಸರಿ ಶಾಲೆ ಇಟ್ಟು ನೀವು ಬರಬೇಡಿ ಅಂತ ಹೇಳಿದಾಗ ಅವರಲ್ಲಿ ಹಠ ಬರ್ತದೆ. ಕೇಸರಿ ಶಾಲೆ ಇಟ್ಕೊಂಡು ಪ್ರೀತಿಯಿಂದ ತಲೆನೇವರಿಸಿ ಕೂರಿಸಿ ಮಾತಾಡಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಆದ್ರೆ ಕನ್ವಿನ್ಸ್ ಮಾಡೋದಕ್ಕೂ ಬಿಡಲಾರದಂತ ಶಕ್ತಿಗಳಿದಾವೆ. ಉಡುಪಿಯ ಸ್ಕಾಪ್ ವಿವಾದ ಆ ರೀತಿ ಅತಿರೇಕಕ್ಕೆ ಹೋಗೋದ್ರ ಹಿಂದೆ ಅಂತ ಶಕ್ತಿಗಳಿದಾವೆ ಅನ್ನುವಂಥದ್ದನ್ನು ನಾನು ಒಪ್ಕೊಳ್ತೀನಿ. ಆ ಶಕ್ತಿಗಳಿಗೆ ಮೇಲುಗೈ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಗಿದೆ ಅಂತ. ಓಕೆ, ತಾವು ಹೇಳುವಾಗ ನಾನು ಕೇಳಿದೆ ನೇರವಾಗಿ, ತಮ್ಮ ಒಂದು ಅನಿಸಿಕೆ ಏನು, ಹೆಣ್ಮಕ್ಳು ವಸ್ತ್ರವನ್ನ ಹಾಕಿಕೊಂಡು ಕ್ಲಾಸ್ ನಲ್ಲಿ ಪಾಠ ಕೇಳೋದಕ್ಕೆ ಅಂದ್ರೆ ತಾವು ಹೇಳಿದ್ರು ಟ್ರೋಲ್ ಮಾಡ್ತಾರೆ ಅನ್ನುವಂಥದ್ದು ತಮ್ಮ ಒಂದು ಸಾರ್ವಜನಿಕವಾಗಿ ಟ್ರೋಲ್ ಮಾಡಿದ್ರು ಇದಿಲ್ಲ. ನನಗೆ ಈಗ ಯಾರೋ ಒಬ್ಳು ಹೆಣ್ಮಗಳು ಹೇಳಿದ್ರು, ಮಾತಾಡ್ತಾ ಹೇಳಿದ್ರು, ಏನು ಬುರ್ಕಾದೊಳಗಡೆ ವೆರಿ ಸಿಂಪಲ್ ಮುನೀರ್ ಕಾಟೇಬಾಳ. ಯಾಕಂದ್ರೆ ನಾನು ಈ ವಿಚಾರವನ್ನು ಹೇಳಿದೆ, ಟ್ರೋಲ್ ಎಲ್ಲರನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಹೇಳಿದ್ರೆ ಕಾರ್ಯಕ್ರಮ ಆಗ್ತಾ ಇದೆ, ಇಲ್ಲಿ ಅನೇಕ ಕಮೆಂಟ್ಸ್ ಗಳು ಬರ್ತಾ ಇದೆ. ಈ ಕಮೆಂಟ್ಸ್ ಗಳ ನಡುವೆ ಒಬ್ರು ಹಾಕಿದ್ದಾರೆ, ಆಂಕರ್ ಆಲ್ಸೋ ವಿತ್ ಕೇಸರಿ ಟೈ ಅನ್ನುವಂಥದ್ದು ಹೇಳಿದ್ದಾರೆ. ಇದನ್ನ ಹೇಳ್ತಾ ಇರುವಂತದ್ದು, ಇದು ಮನಸ್ಥಿತಿ. ಏನ್ ಹೇಳಿದ್ದಾರೆ, ಆಂಕರ್ ಆಲ್ಸೋ ವಿತ್ ಕೇಸರಿ ಟೈ. ನಜೀರ್ ಅಹಮದ್ ಅವರು ಹೇಳಿದ್ದಾರೆ. ನನಗೆ ಅದು ಕಾಣಿಸ್ಲೇ ಇಲ್ಲ. ಕಾಣಿಸಿದ್ಯಾ ನಿಮ್ಗೆ? ಹಿಜಾಬ್ ಕೇಸರಿ ಟೈ ಇದು ಕೇಸರಿ ಅಲ್ಲ, ಅಂದ್ರೆ ನಮ್ಮ ದೃಷ್ಟಿ ಅದು ಅಲ್ಲಿಗೂ ತಲುಪಿದ್ದಾರೆ ಅವರು. ಓಕೆ, ಇದು ಕೆಂಪು ಬಣ್ಣ. ಬಹುಶಃ ಆ ವ್ಯಕ್ತಿಗೆ ನಜೀರ್ ಅಹಮದ್ ಬಹುಶಃ ತಮ್ಮ ಒಂದು ಕಣ್ಣನ್ನ ಚೆಕ್ ಮಾಡಬೇಕು. ನಮ್ಮ ಮಂಗಳೂರಿನಲ್ಲಿ ಪ್ರತಿಷ್ಠಿತ ಕಣ್ಣಿನ ಆಸ್ಪತ್ರೆಗಳಿಲ್ಲ, ಒಳ್ಳೆ ಕಣ್ಣಿನ ಆಸ್ಪತ್ರೆಗಳಿವೆ. ಕಣ್ಣಿನ ಆಸ್ಪತ್ರೆಯಲ್ಲಿ ರಿಪೇರಿ ಆಗುವ ಕೇಸರಿ ಅಲ್ಲ, ಇದು ಕೆಂಪು. ಆದ್ರೂ ಕೂಡ ಕೇಸರಿ ಹಾಕೊಂಡ್ರು ಕೂಡ ಏನ್ ಸಮಸ್ಯೆ ಅನ್ನೋದು ಗೊತ್ತಿಲ್ಲ. ಆಂಕರ್ ಆಲ್ಸೋ ವಿತ್ ಕೇಸರಿ ಟೈ ಅನ್ನುವಂಥದ್ದು. ಇನ್ನೊಬ್ರು ಅದಕ್ಕೆ ಕಮೆಂಟ್ ಹಾಕಿದ್ದಾರೆ, ಕ್ರಾಸ್ ಅನ್ನುವಂಥದ್ದು. ಗೊತ್ತಿಲ್ಲ ಏನೆಲ್ಲ ಬರಿತೀರ ಅನ್ನುವಂಥದ್ದು. ತಾವುಗಳು ತಮ್ಗಳಿಂದ ನಮ್ಮ ಸಮಾಜ ಈ ರೀತಿ ಆಗ್ತಾ ಇರುವಂತದ್ದು ಗೊತ್ತಿಲ್ಲ, ಎಲ್ಲೇ ಏನೆಲ್ಲ ಹುಡುಕ್ತೀರಾ ಅನ್ನುವಂಥದ್ದು. ಓಕೆ, ಹುಡುಕ್ರಿಯಪ್ಪ, ಎಲ್ಲ ಸಿಗ್ತದೆ ತಮ್ಗಳಿಗೆ. ಏನ್ ಸಾಧನೆಗಳನ್ನು ಮಾಡ್ತೀರಾ ನೋಡೋಣ. ಎಸ್ ಎಂ ಜಿ ಅವರೇ ಸರ್, ಈಗ ನೋಡಿ. ನಮಸ್ತೆ ಸರ್. ಸರ್, ಈಗ ಯಾವುದೇ ಒಂದು ಒಂದು ವಿಚಾರ ಸರ್, ಎಂ ಜಗ್ಡೆ ಸರ್, ಒಂದು ವಿಚಾರ ನಿಮ್ಮಲ್ಲಿ ಕೇಳಬೇಕು. ಈ ಒಂದು ಹೆಣ್ಮಕ್ಳು ಇಟ್ಟಿರುವಂತಹ ಬೇಡಿಕೆ, ನಮ್ಮ ಮೂಲಭೂತ ಹಕ್ಕು, ನಾವುಗಳು ಮೂಲಭೂತ ಹಕ್ಕಿಗೋಸ್ಕರ ಹೋರಾಟ ಮಾಡ್ತೀವಿ, ಶಿರವಸ್ತ್ರವನ್ನು ಧರಿಸಿ ಕ್ಲಾಸ್ ನಲ್ಲಿ ನಮಗೆ ಪಾಠ ಕೇಳಬೇಕು. ಆದ್ರೆ ಇದು ಆಗಲ್ಲ ಅನ್ನುವಂಥದ್ದು, ಎಲ್ಲರೂ ಕೂಡ ಸಮಾನರಾಗಿರ್ಬೇಕು. ತಮ್ಮ ಒಂದು ಅಭಿಪ್ರಾಯ ಏನು ಸರ್? ನೋಡಿ, ಇದಕ್ಕೆ ಹೇಳುದು ನಾನು, ಇದು ತುಂಬಾ ಈಗ ಆ ಹೆಣ್ಣು ಮಕ್ಕಳು ಎಲ್ಲ ಗಡಿಯಾಚೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ನಿಂತಿರೋದ್ರಿಂದ ಇದು ಸಂವಿಧಾನದ ಪ್ರಶ್ನೆಯಾಗಿ ಉಳಿತದೆ. ಈಗ ಸಂವಿಧಾನ ಉತ್ತರ ಕೊಡಬೇಕಾಗ್ತದೆ. ಒಂದ ಶಿಕ್ಷಣದ ಆಯ್ಕೆ, ಇಲ್ಲ ಧಾರ್ಮಿಕ ಆಯ್ಕೆ, ಅದರ ನಡುವೆ ಸಮಾನತೆ. ಈ ಮೂರು ಕ್ಲಾಸ್ಗಳನ್ನ ನಾವು ನ್ಯಾಯಾಧೀಶರು
ಹೇಗೆ ಒಬ್ಬೊಬ್ರು ಒಂದೊಂದು ತೀರ್ಪುಗಳನ್ನು ಕೊಡ್ಬೋದು, ಆ, ಒಟ್ಟಾರೆ ತೀರ್ಪು ಬರ್ಬೋದು. ಈಗ ಆ ತೀರ್ಪಿಗೆ ಅವರು ಬದ್ಧರಾಗಬೇಕಾದಂತ ಅನಿವಾರ್ಯತೆ ಅವ್ರಿಗೆ ಬಂದಾಯ್ತು. ಎಸ್, ಹೌದು ಯಾಕಂದ್ರೆ ಅವರೇ ಕೊಟ್ಟಿಗೋದದ್ದು. ಹೌದು ಹೌದು ಹೌದು. ಅದಕ್ಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ನಾನು ಎಂತ ಮಾಡುದು? ಓಕೆ, ಅಲ್ಲಲ್ಲ ಎಂ ಜಿ ಹೆಗ್ಡೆ ಅವರ ಮನಸ್ಥಿತಿಯಲ್ಲಿ ಎಂ ಜಿ ಹೆಗ್ಡೆ ಅವರು ನೋಡಿದಾಗ ನಾನು ಹೇಳುದೇನು ಅಂದ್ರೆ, ನೋಡಿ ಒಂದಿದೆ, ಒಂದು ಈ ತಲೆ ವಸ್ತ್ರ ಹೇಳುವಂತದ್ದು ಕೇವಲ ಮುಸ್ಲಿಮರಲ್ಲಿ ಮಾತ್ರ ಅಲ್ಲ, ಹಿಂದೂಗಳಲ್ಲೂ ಇದೆ. ಓಕೆ ಮುಂಚೆ ತುಂಬಾ ಇತ್ತು, ಈಗ ಕಮ್ಮಿ ಆಗಿದೆ. ಓಕೆ, ಈಗಲೂ ನಿಮಗೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಹೋದ್ರೆ ಎಲ್ಲರೂ ಸೀರೆಯನ್ನು ತಲೆಯ ಮೇಲೆ ಹೊತ್ತುಕೊಳ್ತಾರೆ. ಹೌದು, ಆಯ್ತಾ? ಅದು ಹಿಜಾಬು ಅಥವಾ ಹಿಂದೂಗಳು ಹಾಕುವಂತ ತಲೆವಸ್ತ್ರ, ಅದು ಬೇಕೋ ಬೇಡ ಹೇಳುವಾಗ ಎರಡು ಪ್ರಶ್ನೆ ಬರ್ತವೆ. ಒಂದು ಸಾಮಾಜಿಕ ದೃಷ್ಟಿಕೋನದಿಂದ ಮಹಿಳೆಯರಿಗೆ ಇಂಥದ್ದನ್ನೆಲ್ಲ ನಾವು ಹೇರ್ಬೇಕಾ ಹೇಳುವಂತ ಪ್ರಶ್ನೆ ಬಂದಾಗ ನಾನು ಬೇಡ ಅಂತ ಹೇಳುವ. ಹಾಗಂತೇಳಿ ನಾನು ಹಾಕ್ತೇನೆ ಹೇಳಿದ್ರೆ ನಾನು ವಿರೋಧ ಮಾಡುದು. ಯಾಕೆ ಅಂತದ್ರಿಂದ ಅಂತ ಸಣ್ಣ ಸಣ್ಣ ವಿಷಯಗಳಿಂದ ಮಹಿಳೆಯರು ಸ್ವಲ್ಪ ಹೊರಗೆ ಬಂದು ಸ್ವತಂತ್ರವಾಗಿರ್ಬೇಕು. ಹಾಗೆ ಹೇಳಿದ ಕೂಡ ಬಾಯಿಗೆ ಬಂದ ಪ್ರಶ್ನೆ ಕೇಳ್ತಾರೆ, ನಂಗೆ ಗೊತ್ತಿದೆ. ಈಗ ಮುನೀರ್ ಹೇಳಿದ ಹಾಗೆ ಅದು ನಾನು ಹೇಳ್ತಾ ಇರೋದು, ಸಾಮಾಜಿಕ ಸುಧಾರಣೆ ಮತ್ತು ಸ್ತ್ರೀಯರ ವ್ಯಕ್ತಿತ್ವದ ಮೇಲೆ ಬರಬೇಕಾದಂತ ಸ್ವಾತಂತ್ರ್ಯ ಮತ್ತು ಅವರಿಗೆ ಸಿಗಬೇಕಾದಂತ ಸಮಾನತೆಯ ದೃಷ್ಟಿ ಬಂದಾಗ ಅದೆಲ್ಲ ಅಗತ್ಯ ಉಂಟಾ ಹೇಳುದು ನನ್ನ ಪ್ರಶ್ನೆ ಒಂದು ಕಡೆ. ಅದಕ್ಕೆ ಧಾರ್ಮಿಕ ವಿಷಯ ತಳುಕು ಹಾಕಿಕೊಂಡಾಗ ಅದು ಅವರ ಆಯ್ಕೆ ಆಗ್ತದೆ. ಇಲ್ಲ, ಇದು ನನ್ನ ಧರ್ಮದ ಅನುಯಾಯಿಯಾಗಿ ನಾನು ಇದು ಮಾಡ್ತೇನೆ ಹೇಳುವಾಗ ನಾನು ಬೇಡ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಅದು ವಾಪಸ್ ಸಾರ್ವಜನಿಕ ಸ್ಥಳದಲ್ಲಿ, ಶಾಲೆ ಒಳಗೆ, ಸ್ಕೂಲಿನ ಒಳಗೆ ಸಮಾನತೆಯ ಶಬ್ದದ ಪ್ರೀತಿಯಲ್ಲಿ ಬರುವಾಗ ಅದು ಕ್ವಶನ್ ಮಾರ್ಕ್ ಆಗಿ ಕೂತಿದೆ. ಇದನ್ನ ಹಾಳು ಮಾಡಿದ್ರು ಏನ್ ಆಗ್ತಿರ್ಲಿಲ್ಲ. ಅವ್ರವ್ರ ಪಾಡಿಗೆ ಅವ್ರವ್ರು ಹಾಕೊಂಡು ಕುಂದಾಪುರದಲ್ಲಿ ಹಾಕೊಂಡು ಹೋಗ್ತಾ ಇದ್ರು, ನಮ್ಮ ಕಾಲೇಜಲ್ಲೂ ಹಾಕೊಂಡು ಬರ್ತಾ ಇದ್ರು. ಯಾರು ಅದ್ರ ಬಗ್ಗೆ ತಲೆ ಕಟ್ಕೊಂಡಿರ್ಲಿಲ್ಲ. ಈಗ ಉದ್ದೇಶ ಪೂರ್ವಕವಾಗಿ ಯಾರು ಅದನ್ನ ಎಬ್ಬಿಸಿ ಬಿಟ್ರು ಅವರಿಗೆ ಮುನೀರ್ ಹೇಳಿದಾಗೆ ಓಟಿನ ಆಸೆ, ಇನ್ನು ಕೆಲವರಿಗೆ ದುಡ್ಡಿನ ಆಸೆ, ಅದು ಯಾವ್ದಾವ್ದೋ ಟರ್ನ್ ತಗೊಳ್ತಾ ಉಂಟು. ಸೊ ನಾವ್ ಹೇಳುದು, ವಿದ್ಯಾರ್ಥಿಗಳು ಮತೀಯವಾದಂತ ಇಂಥ ಹೋರಾಟಕ್ಕೆ ಹೋಗುದಕ್ಕೆ ನನ್ನ ವಿರೋಧ ಇದೆ. ಮತ್ತೆ ಮುನೀರ್ ಹೇಳಿದ್ರು, ಬೇರೆ ಬೇರೆ ಹೋರಾಟ ನಾನು ಮಾಡಿದವ, ಈಗಲೂ ಮಾಡ್ತೇನೆ, ಈಗಲೂ ವಿದ್ಯಾರ್ಥಿಗಳನ್ನ ನಾನು ಬೆಂಬಲಿಸ್ತೇವೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಬನ್ನಿ, ನೇತ್ರಾವತಿ ಉಳಿಸಿ ಹೋರಾಟಕ್ಕೆ ಬನ್ನಿ. ಬರುದಿಲ್ಲ, ಯಾರು ಬರುದಿಲ್ಲ ಅಂತ ಹೇಳ್ತಾರೆ. ಗೊತ್ತುಂಟಾ, ಅವು ಪೂರ ಬೊಟ್ಟಿಸರು ಪಾಲಿಟಿಕ್ಸ್ ಹೇಳ್ತಾರೆ. ನಮ್ಮ ಕಲ್ಪೋಡು ಅಕ್ಕಲ್ಪೂರಲ್ಲೇ ಕೊಡ್ತಿ ಹೇಳ್ತಾರೆ ಪೇರೆಂಟ್ಸ್. ಈಗ ಇದಕ್ಕೆ ಕಳಿಸ್ತೀರಾ? ಸೊ ವಿದ್ಯಾರ್ಥಿಗಳು ಕೂಡ ಅವರ ಆಯ್ಕೆಯನ್ನು ಅವರು ಮಾಡಿಕೊಳ್ಬೇಕು. ಜೊತೆಗೆ ಇದು ಈಗ ನಾವೇನು ಚರ್ಚೆ ಮಾಡ್ಲಿಕ್ಕೂ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸುಪ್ರೀಂ ಕೋರ್ಟಿಗೆ ಹೋಗಿ ಕೂತಿದೆ, ನೀವು ನಾನು ಚರ್ಚೆ ಮಾಡಿ ಆಗ್ಲಿಕ್ಕೆ ಅಂತ ಉಂಟು. ಹಾಗಾಗಿ ನಾನು ಹೇಳುದು, ವಿದ್ಯಾರ್ಥಿಗಳು ದಯಮಾಡಿ ಬೀದಿಗೆ ಇಳಿಬೇಡಿ ಈ ವಿಷಯದಲ್ಲಿ. ನಿಮ್ಮ ಮನೆಯಲ್ಲಿ ಹೇಳಿ, ಸುಪ್ರೀಂ ಕೋರ್ಟ್ ತೀರ್ಪು ಈಗ ನೀವು ಓದಿ ಹಾಕಿದ್ರೆ ಅದನ್ನು ಒಪ್ಪಿಕೊಳ್ಳಿ. ಮತ್ತೆ ಒಂದು ಕೊನೆಯ ಒಂದು ಮಾತನ್ನು ಹೇಳ್ತೇನೆ, ಧಾರ್ಮಿಕವಾಗಿ ಅವರಿಗೆ ನೀವು ಕೊಟ್ರೆ ನಾನು ಮಾಡ್ತೇನೆ ಹೇಳುವ ಒಂದು ಸೈಕಾಲಜಿ ಉಂಟಲ್ಲ, ಅದು ರಾಂಗ್ ಅಂತ ಹೇಳ್ತೀರಾ? ರಾಂಗ್. ಎರಡನೇದು, ನಾನು ಇನ್ನೊಂದು ಧರ್ಮದವರ ವಿಷಯದಲ್ಲಿ ಅದು ಸಮಾಜಕ್ಕೆ ವಿರೋಧ ಅಲ್ಲದಿದ್ರೆ, ಅದು ಬೇರೆಯವರಿಗೆ ತೊಂದರೆ ಅಲ್ಲದಿದ್ರೆ, ಅದನ್ನ ಕೆಣಕುವ ಮತ್ತು ಅದನ್ನ ಬೇಡ ಹೇಳುವಂತ ಒಂದು ಪರಿಭಾಷೆಯನ್ನ ವ್ಯಾಪ್ತಿಯೊಳಗೆ ನಮ್ಮ ಮನಸ್ಥಿತಿ ಹೋಗಬಾರ್ದು. ಎಸ್ ಸರ್, ಈಗ ಹಿಜಾಬ್ ಮತ್ತು ಶಿಕ್ಷಣ ಅನ್ನುವಂಥದ್ದು ಆಪ್ಷನ್ ಆಗಿರಬಾರದು ಅನ್ನುವಂಥ ತಾವು ಹೇಳ್ತಾ ಇದ್ದೀರಲ್ವಾ? ಥ್ಯಾಂಕ್ ಯು ಎಂ ಜಿ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಂ ಜಿ ಹೇಳಿದ ಒಂದು ಮಾತನ್ನು ನಾನು ಮುಂದುವರಿಸಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಈ ತಲೆವಸ್ತ್ರ ಎನ್ನುವಂಥದ್ದು ಇದೆಯಲ್ಲ, ಅದು ಸಂಪ್ರದಾಯವಾಗಿ ಬಂದಿದೆ. ವೈಯಕ್ತಿಕವಾಗಿ ಅದರ ಬಗ್ಗೆ ನನ್ಗೆ ಸಹಮತ ಉಂಟಾ, ಮಹಿಳಾ ವಾದಕ್ಕೆ ಅದರ ಬಗ್ಗೆ ಸಹಮತ ಉಂಟಾ ಅನ್ನುವಂಥದ್ದು ಬೇರೆ. ಆದ್ರೆ ನಮ್ಮ ಇಂದಿರಾ ಗಾಂಧಿ ಅವರು ತಲೆ ಮೇಲೆ ಬಟ್ಟೆ ಹಾಕೊಳ್ತಾ ಇದ್ರು. ನಮ್ಮ ರಾಷ್ಟ್ರಪತಿ ಆಗಿದ್ದ ಪ್ರತಿಭಾ ಪಾಟೀಲ್ ಅವರ ತಲೆಯಲ್ಲಿ ಯಾವಾಗ್ಲೂ ಬಟ್ಟೆ ಇತ್ತು, ಗೊತ್ತಾಯ್ತಲ್ಲ, ಇದೆಲ್ಲ ಇತ್ತು. ಅದ್ರ ಜೊತೆಯಲ್ಲಿ ಈಗ ಉತ್ತರ ಕರ್ನಾಟಕದ ಮಾತು ಹೇಳಿದ್ರು. ನಾನು ಮೂವ್ಮೆಂಟ್ಗೆ ಬರೋ ಮೊದಲು ಹಳ್ಳಿಗಳಿಗೆ ಹೋಗಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೆ, ಸೀರೆ ವ್ಯಾಪಾರಿನ. 20 ವರ್ಷಗಳ ಹಿಂದೆ ನಾನು ಈ ರಾಮದುರ್ಗ, ಬಾಗಲಕೋಟೆ ಭಾಗದಲ್ಲಿ ಹಳ್ಳಿಗಳಿಗೆ ಹೋಗ್ತಾ ಇದ್ದೆ. ಅಲ್ಲಿ ಸೀರೆಯನ್ನ ಮೇಡಮ್ ಪತ್ಲಾ ಅಂತಾರೆ, ಪತ್ಲಾ ಅಂತ. ನಾವು ಪತ್ಲಾ ಅಂತ ಕೂಕೊಂಡು ಹೋಗುವಾಗ ಕರಿತಾ ಇದ್ರು, ಪತ್ಲದ ಬಾರ ಇಲ್ಲಿ ಅಂತ ಕರಿತಾ ಇದ್ರು. ಕರೆದು ಹೆಣ್ಮಕ್ಳು ಕರಿತಾ ಇದ್ರು. ಕರೆದು ಅವ್ರು ಕೇಳೋದು, ತಲೆ ಮೇಲೆ ಸೆರಗು ನಿಂದಿರೋ ಪತ್ಲ ಐತೇನ ಅಂತ. ಸೆರಗು ನಿಂದಿರ್ತದ ಅಂತಂದ್ರೆ ಅದು ಹಂಗೆ ತಲೆ ಹಾಕಿ ಜಾರಬಾರ್ದು, ಸೆರಗು ನಿಂತಿರ್ಬೇಕು ತಲೆ ಮೇಲೆ, ಅದು ಅವರ ಸಂಪ್ರದಾಯ. ಆ ರೀತಿ ಇದ್ರೆ ಮಾತ್ರ ನಮ್ಮ ಹತ್ರ ಬಟ್ಟೆ ಗಂಟು ಬಿಚ್ಚು ನೋಡೋಣ ಅಂತ ಹೇಳ್ತಾ ಇದ್ರು. ಒಂದು ವೇಳೆ ಜಾರಿದ ಹೆಣ್ಮಕ್ಳ ನಾನು ಅಲ್ಲಿ ನೋಡ್ತಾ ಇದ್ದೆ,
ಆ ಹೆಣ್ಮಕ್ಳ ಜೊತೆ ಮಾತಾಡುವಾಗ ಹಿರಿಯರು ಗಂಡಸರು ಸೆರಗು ಜಾರಿದ್ರೆ ಇಲ್ಲಿದ್ರೆ ಏನು ತಲೆ ಮೇಲೆ ಸೆರಗು ನಿಂದಿರಲಿಲ್ಲ ಮಳೆ ಹೊಡಿಬೇಕಣ್ಣ ತಲೆಗೆ ಸೆರಗು ನಿಂದಿರ ಮಾತಾಡ್ತಾ ಇದ್ರು. ಈ ರೀತಿ ಅದೊಂದು ಕಲ್ಚರ್ ಆಗಿ ಇಂಡಿಯಾದಲ್ಲಿ ನಡೆದಿದೆ. ಅದಕ್ಕಾಗಿ ಅದನ್ನ ಒಂದು ಮುಸ್ಲಿಂ ಧಾರ್ಮಿಕ ಇದರಲ್ಲಿ ಬೇರೆ ಸಮುದಾಯದವ್ರು ನೋಡ್ಬೇಕಾಗಿಲ್ಲ, ಅಸಹನೆಯಿಂದ ನೋಡ್ಬೇಕಾಗಿಲ್ಲ. ಮತ್ತೆ ಈ ಅಸಹನೆಯ ಮೂಲ ಇರೋದು ಮುಸ್ಲಿಂ ದ್ವೇಷದಿಂದ ಹುಟ್ಟಿರುವಂತಹದ್ದು. ಇದು ಸ್ಕೂಲ್ ನಲ್ಲಿ ಈಗ ನಾವು ಎಷ್ಟು ಬೇಕಾದ್ರೂ ಒಂದು ತಿಳುವಳಿಕೆ ಇರುವವರು ನಾವು ಮಾತಾಡ್ತೀವಿ, ಯೂನಿಫಾರ್ಮ್, ಸಮಾನತೆ, ಬಡವ ಶ್ರೀಮಂತ, ಭಾಷೆ, ಲಿಂಗ, ಧರ್ಮ, ಭೇದ ಭಾವಗಳು ಕಾಣಬಾರ್ದು ಅಂತ ಮಾತಾಡ್ತೀವಿ. ಆದ್ರೆ ಇವತ್ತು ಈ ಸ್ಕಾರ್ಪ್ನ ಹಿಂದೆ ಬಹಳ ಪ್ರಜ್ಞಾಪೂರ್ವಕವಾಗಿ ಇದಿಷ್ಟು ವೇಗವಾಗಿ ಕಾಡ್ಗಿಚ್ಚಿನ ಹರಡಿರೋದ್ರ ಹಿಂದೆ ಇರುವಂತಹದ್ದು ಮುಸ್ಲಿಂ ದ್ವೇಷ. ಅದು ಇರಬಹುದೇನೋ, ಆದ್ರೆ ನೋಡಿದಾಗ ಮೇಲ್ನೋಟಕ್ಕೆ ನೋಡಿದಾಗ ಬರುವಂತದ್ದು ಸಮಾನತೆ, ಸಮಾನತೆ ಎಲ್ಲರೂ ಕೂಡ ಸಮಾನರಾಗಿರ್ಬೇಕು. ಆ ಸಂದರ್ಭ ಸ್ವಲ್ಪ ಅಲ್ಲೇ ಡಿಫ್ರೆನ್ಶಿಯೇಟ್ ಆದ್ರೆ ಅವರು ಶಿರವಸ್ತ್ರ ಹಾಕ್ತಾರೆ ಅಂತ ಬಂದಾಗ ಎಸ್ ದೇ ಆರ್ ಮುಸ್ಲಿಮ್ಸ್, ದೇ ಆರ್ ಹಿಂದೂಸ್ ಅಂತ ಬಂದಾಗ ಅಲ್ಲೇ ಡಿವೈಡ್ ಆಯಿತು ಅಂತ ಒಂದು ಮನಸ್ಥಿತಿ, ಅದು ಮೇಲ್ನೋಟಕ್ಕೆ ಕಾಣುವಂಥದ್ದು, ಸಹಜವಾಗಿ ಕಾಣುವಂತ. ಆದ್ರೆ ಇದರಿಂದ ಏನ್ ಲಾಭ ಅಂತ ಹೇಳುದು, ಈ ರೀತಿಯ ದ್ವೇಷಗಳಿಂದ ನಾವು ಗಳಿಸೋದೇನಿದೆ? ಒಬ್ಬ ನಿಮ್ಗಾಗಿರ್ಬೋದು, ನನ್ಗಾಗಿರ್ಬೋದು, ಮೇಡಮ್ಗಾಗಿರ್ಬೋದು ಒಂದು ಮುಸ್ಲಿಂ ಗೆಳತಿ ಇದ್ರೆ, ನನಗೆ ಒಬ್ಬ ಹಿಂದೂ ಗೆಳೆಯ ಇದ್ರೆ, ನಿಮ್ಗೆ ಒಬ್ಬ ಮುಸ್ಲಿಂ ಗೆಳೆಯ ಇದ್ರೆ ಎಷ್ಟು ಖುಷಿ ಅಲ್ವಾ? ರಂಜಾನ್ ದಿವಸನೋ ಬಕ್ರಾದ್ ದಿವಸ ಒಂದು ವಿಶ್ ಮಾಡ್ಲಿಕ್ಕೆ ಹೋಗಿ ಒಂದು ಕೀರು ಕುಡಿಯೋಕೋ ಅಥವಾ ಬಿರಿಯಾನಿ ತಿನ್ನೋಕೋ, ದೀಪಾವಳಿ ಸ್ವೀಟ್ ತಂದು ಕೊಡ್ಲಿಕ್ಕೋ, ಚೌತಿ ದಿವಸ ಕಬ್ಬು ಜಗಿಲಿಕ್ಕೋ ಎಷ್ಟು ಚೆನ್ನಾಗಿದ್ವಿ ನಾವು ಬಾಲ್ಯದಲ್ಲಿ. ನಾನು ಕುಲಾಯ ವೆಂಕಟರಮಣ ಶಾಲೆಯಲ್ಲಿ ಕಲಿತವನು. ಅಲ್ಲಿ ಇದು ಶಾರದಾ ಪೂಜೆ ನಾನು 2ನೇ ಕ್ಲಾಸ್ ಬೊಕ್ಕಪಟ್ಟಣದಲ್ಲಿ ಭಾರತ್ ಸ್ಕೂಲಲ್ಲಿ 1ನೇ ಕ್ಲಾಸ್ ಕಲಿತೆ ಮೇಡಮ್, ಮೆಟ್ಟದ ಕಣಿಯಲ್ಲಿ. 2ನೇ ಕ್ಲಾಸ್ಗೆ ನಾನು ಕುಳಾಯಿ ಹೋದೆ, ನಮ್ಮ ಕುಟುಂಬ ಅಲ್ಲಿಗೆ ವಲಸೆ ಹೋಯ್ತು. ವೆಂಕಟರಮಣ ಶಾಲೆ 2ನೇ ಕ್ಲಾಸ್ಗೆ ಸೇರಿದಾಗ ಅಲ್ಲಿ ಇಲ್ಲಿ ಇರ್ಲಿಲ್ಲ, ಅಲ್ಲಿ ಪೂಜೆ ಇತ್ತು, ಶಾರದಾ ಪೂಜೆ, ಹಿಂದೂ ವಿದ್ಯಾದಾಯಿನಿ ಶಿಕ್ಷಣ ಸಂಸ್ಥೆಗೆ ಇದಕ್ಕೆ ಬರ್ತದೆ ಅದು. ಅಲ್ಲಿ ಶುಕ್ರವಾರ ಕೊನೆ ಪೀರಿಯಡು ಇದು ಶಾರದಾ ಪೂಜೆ. ನಾವು ಬ್ಯಾರಿ ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾ ಇದ್ವಿ, ಕ್ರಿಶ್ಚಿಯನ್ ಮಕ್ಕಳು ಬ್ಯಾರಿ ಮಕ್ಕಳು ಕೊನೆ ಪೀರಿಯಡ್ ಮನೆ ಕಲಿಸ್ತಾ ಇಲ್ಲ. ಪೂಜೆ ಮುಗಿದ ಮೇಲೆ ಎಲ್ಲ ಒಟ್ಟಿಗೆ ಗಂಟೆ ಬಾರಿಸಿದ ಮೇಲೆ ನಾವು ಬ್ಯಾಗ್ ಎತ್ಕೊಂಡು ಜೊತೆಯಲ್ಲಿ ಹೋಗ್ತಾ ಇದ್ವಿ. ನಮ್ಗೆ ಅದು ಯಾವತ್ತು ಹಿಂದೂ ಆಚರಣೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಯಾವತ್ತೂ ಅನಿಸಿರ್ಲಿಲ್ಲ. ಅದೇ ರೀತಿಯಲ್ಲಿ ನಮ್ಗೆ ನಮ್ಮ ಗುರುಗಳು ಮದ್ರಸದಲ್ಲಿ ನಮಾಜ್ ಮಾಡ್ಬೇಕು 5 ಸಲ ಅಂತ, ನಾವು ಅದಕ್ಕೆ ಹೆಂಗೆ ಚಡ್ಡಿ ಅದು ಕೂಡ ನಮ್ಗೆ ಸರಿಯಾದ ಯೂನಿಫಾರ್ಮ್ ಇಲ್ಲ. ಅದು 5ನೇ ಕ್ಲಾಸ್ ಆಗುವಾಗಷ್ಟು ಯೂನಿಫಾರ್ಮ್ ಬಂತು ನಮ್ಗೆ, ಅಲ್ಲಿಯವರೆಗೆ ಇರ್ಲಿಲ್ಲ. ನಾವು ಈ ಲುಂಗಿಯನ್ನ ಹಿಡ್ಕೊಂಡು ಹೋಗಿ ನಮ್ಮ ಕುಲಾಯಿ ಶಾಲೆಯ ಪಕ್ಕದಲ್ಲಿ ಮಸೀದಿ ಇದೆ, ಮಸೀದಿಯಲ್ಲಿ ಲುಂಗಿ ಇಡ್ತಾ ಇದ್ವಿ. ಇಟ್ಟು ಮಧ್ಯಾಹ್ನ ಶಾಲೆ ಬಿಟ್ಟ ಮೇಲೆ ಅದನ್ನು ಮಸೀದಿಗೆ ಹೋಗಿ ನಮಾಜ್ ಮಾಡಿ ಮತ್ತೆ ಅಲ್ಲಿ ಇಟ್ಕೊಂಡು ಮನೆಗೆ ಊಟ ಮಾಡಿ ಬಂದು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಶುಕ್ರವಾರ ದಿವಸ ಜುಮಾ ನಮಾಜಿಗೆ ಹೋಗ್ಬೇಕು. ಸ್ಕೂಲ್ ಬಿಡುವವರೆಗೆ ಕಾತ್ರೆ ಇದಾಗಲ್ಲ, ಸ್ನಾನ ಗಿನೆಲ್ಲ ಮಾಡ್ಬೇಕು. ನಮ್ಗೆ 12 ಗಂಟೆ ಕೈ ಎತ್ತಾ ಇದ್ವಿ, ಸರ್ ನಮ್ಗೆ ಪಳ್ಳಿಗೆ ಹೋಗ್ಬೇಕು ಅಂತ. ಅವಾಗ ಮಾಸ್ಟರ್ ಹೋಗಪ್ಪ ಹೋಗು, ನಾವು ಸ್ವಲ್ಪ ಪೋಖರಿ ಹುಡುಗರಲ್ಲ, 11:45 ಕೈ ಎತ್ತಾ ಇದ್ವಿ, ಒಮ್ಮೆ ಹೋಗೋಣ ಅಂತ. ಬೈಯೋರು ಮೇಸ್ಟ್ರು, ಗೋಪಾಲ್ ಮಾಸ್ಟ್ರು, ರಮಣತ್ ಮಾಸ್ಟ್ರೆ, ಬ್ಯಾರಿ ಏನೋ ಅರ್ಜೆಂಟಿನ್ಗೆ ಇನ್ನೂ 15 ನಿಮಿಷ ಇದೆ, ಪ್ರೀತಿಯಿಂದ 12 ಗಂಟೆ ಆಗುವ ಕರೆಕ್ಟ್ ಕಲಿಸ್ತಾ ಇದ್ರು. ಬೇರೆ ಹಿಂದೂ ವಿದ್ಯಾರ್ಥಿಗಳೇ ಅವನಿಗೊಂದು ಪೀರಿಯಡ್ ವಾಪಸ್ ಕಲಿಸಿದಂತೆ ಯಾವತ್ತೂ ಅನಿಸಿರ್ಲಿಲ್ಲ. ಆ ರೀತಿಯ ಮನೋಸ್ಥಿತಿ ಇತ್ತಲ್ಲ, ಆ ಮನಸ್ಥಿತಿ ಈಗಿಲ್ಲ. ಈಗ ನಾವು ಧಾರ್ಮಿಕವಾಗಿ, ಈಗ ನಾನು ಹೇಳಿದ್ನಲ್ಲ, ತಲೆಮಿಟ್ಟದಿಂದ ನಾವು ವಿಭಜನೆ ಹೊಂದಿದ್ದೀವಿ. ಪರಸ್ಪರ ವಿಭಜನೆ ಕೂಡ ದ್ವೇಷದ ಕಾರಣದಿಂದ, ಈ ರಾಜಕಾರಣದಿಂದ ಧರ್ಮ ಬೆರೆತರಿಂದ ಹುಟ್ಟಿರುವಂತಹ ಈ ದ್ವೇಷದ ಕಾರಣಕ್ಕೆ ಇವತ್ತು ಒಬ್ಬ ಮುಸ್ಲಿಂ ಹುಡುಗಿಯ ತಲೆಯಲ್ಲಿರುವಂತಹ ಒಂದು ವಸ್ತ್ರ, ಒಂದು ಬಟ್ಟೆ ಹಿಂದೆ ನಮ್ಗೆ ಅದು ಕಣ್ಣಿಗೆ ಗೋಚರವೇ ಆಗ್ತಾ ಇರಲಿಲ್ಲ. ಈಗ ಅದು ಇಡೀ ನಮ್ಮ ಎದುರು ಒಂದು ಸವಾಲಾಗಿ ಕಾಣಿಸ್ತದೆ. ಸರ್ ಬರ್ತೇನೆ. ಇನ್ನೊಬ್ರು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ. ಓಕೆ, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಪ್ರಸನ್ನ ರವಿ ಅವರು ಎಲ್ಲ ವಿಚಾರವನ್ನ ಕೇಳಿದ್ದೀರಾ. ಜೊತೆಗೆ ಇಲ್ಲಿ ಸಮಾನತೆ ಅನ್ನುವಂಥ ಕ್ಷೇತ್ರದಲ್ಲಿ ಈ ಒಂದು ಹಿಜಾಬ್ ಆಗಿರುವಂತಹ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಡೈವರ್ಟ್ ಅನ್ನ ಪಡೆದುಕೊಂಡಿರುವಂತದ್ದು. ಇಲ್ಲಿ ಹೈಕೋರ್ಟ್ ನಲ್ಲಿ ವಾದ ಏನಾಗಿತ್ತು, ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಕೂಡ ಹೌದು. ಹಿಜಾಬ್ ಮೂಲಭೂತ ಹಕ್ಕೆ ಅನ್ನುವಂಥದ್ದು ಬಹುಶಃ ತಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಈ ಒಂದು ವಿಚಾರಗಳಲ್ಲಿ. ಆದ್ರೂ ಕೂಡ ವಿದ್ಯಾರ್ಥಿನಿಯರ ವಿಚಾರವಾಗಿ ಮಾತಾಡೋದು, ನಮ್ಗೆ ಈ ಹಿಂದೆ ನಮ್ಗೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ, ಹಿಜಾಬ್ ಹಾಕ್ತಾ ಇದ್ದಾರೆ ಅವರು ಮುಸ್ಲಿಮರು ಅನ್ನೋದ್ರ ಈಗ ಕಾಣ್ಲಿಕ್ಕೆ ಸಿಗ್ತಾ ಇದೆ ಅನ್ನೋ ವಿಚಾರಗಳ ನಡುವೆ ಈ ವಿದ್ಯಾರ್ಥಿಗಳು ಕಲ್ಲನ್ನ ಹೊಡಿತಾ ಇದ್ದಾರೆ ಅಥವಾ ಇನ್ನೊಬ್ರು ಗುರುಗಳಿಗೆ ಬೈತಾ ಇದ್ದಾರೆ ಅಂತ ಬಂದಾಗ ವಿದ್ಯಾರ್ಥಿ ಸಮೂಹದ ಬಗ್ಗೆ ಜೊತೆಗೆ ಪೋಷಕರ ಬಗ್ಗೆ ಪ್ರಸನ್ನ ರವಿ ಅವರು ಏನ್ ಹೇಳ್ತಾರೆ? ಇಲ್ಲೀಗ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ, ಶಿಕ್ಷಣ ಸಂಸ್ಥೆಗಿಂತ ಜಾಸ್ತಿ ಈಗ ಧರ್ಮ, ಎಲ್ಲರೂ ಧರ್ಮ ರಕ್ಷಕರೇ. ಮೊದಲು ನಮಗೆ ಒಂದು ಭಾರಿ ಆಸೆ ಇತ್ತು, ನಮ್ಮ ಮಕ್ಕಳು ಒಂದು ಶಿಕ್ಷಣದ ಕಲಿತ ನಂತರ ನಮ್ಮ ದೇಶ, ನಮ್ಮ ಪ್ರಜೆಗಳು, ನಮ್ಮ ಸ್ಟೂಡೆಂಟ್ಸ್ ವಿದ್ಯಾರ್ಥಿ ಅಂತ. ಒಂದ್ಸಲ ಮೇಡಮ್, ಒಂದ್ಸಲ ಬಹುಶಃ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆಗಳಿಗೆ ಬಹುಶಃ ಬಹಳ ಕಡಿಮೆ ಆಗಿರುವಂತಹ ಪ್ರಶಸ್ತಿಯನ್ನು ಕೊಟ್ಟಿದ್ದೇನೆ. ಅನೇಕ ಕರೆಗಳು ಬರ್ತದೆ, ಕ್ಷಮಿಸಬೇಕು. ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್ ನಮಸ್ತೆ. ಮೇಡಮ್ ನಮಸ್ತೆ.
ಹಲೋ ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾ ಹಲೋ ನಮಸ್ತೆ. ನಮಸ್ತೆ ಮೇಡಮ್, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ಮೇಡಮ್, ದಯಮಾಡಿ. ಮಾಡಿದ್ರಾ? ಎಸ್, ಇಲ್ಲ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮೇಡಮ್, ದಯಮಾಡಿ. ಮಾಡಿದ್ರಾ? ಓಕೆ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನೂರ್ಜಾನ್ ಅಂತೇಳಿ. ನೂರ್ಜಾನ್ ಅವರು, ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಮೇಡಮ್. ನಾನೊಂದು ಕೇಳುದು, ಅಲ್ಲಿ ನೀವು ಈಗ ನಾನು ನೋಡ್ತಾ ಇದ್ದೇನೆ ನಿಮ್ಮ ಕಾರ್ಯಕ್ರಮ, ಅದು ಭೇದ ಭಾವ ಅಂತ ಹೇಳಿದ್ದಾರೆ. ಒಂದು ಹುಡುಗಿ ಸ್ಟಾಪ್ ಹಾಕಿದ್ರೆ ಅದು ಮುಸ್ಲಿಂ ಕಾಣ್ತದೆ, ಅವಳು ಒಂದು ಹುಡುಗಿ ನಾಮ ಹಾಕಿದ್ರೆ ಅವಳು ಹಿಂದೂ ಅಂತ ಕಾಣುದಿಲ್ವಾ? ಅದು ನಾಮ ಹಾಕದವಳು ಕ್ರಿಶ್ಚಿಯನ್ ಅಂತ ಭೇದ ಭಾವ ಆಗುದಿಲ್ವಾ ಅಲ್ಲಿ? ಒಳ್ಳೆ ಪ್ರಶ್ನೆ. ಭೇದ ಭಾವ ಅಂತ ಹೇಳ್ತಾರಲ್ಲ, ಸ್ಟಾಪ್ ಹಾಕಿದ ಕೂಡಲೂ ಕ್ಲಾಸ್ ಒಳಗೆ ಭೇದ ಭಾವ ಮಾಡಿದಾಗ ಅವಳು ಬೊಟ್ಟ ಹಾಕಿ ಬಂತ ಅವಳು ಹಿಂದೂ ಅಂತ ಗೊತ್ತಾಗುದಿಲ್ವಾ ಬೇರೆ ಮಕ್ಕಳಿಗೆ? ಹೇಳಿ ನಮ್ಗೆ, ಅದಕ್ಕೆ ಹೇಳಿ ಉತ್ತರ. ಅದೆಂತ ಭೇದ ಭಾವ? ಅವಳವಳಿಗೆ ಅವರವರ ಹಕ್ಕಿಲ್ವಾ? ಒಂದು ಸ್ಟಾಪ್ ಬರ್ಲಿಕ್ಕೆ ಅವಳಿಗೆ ಹಕ್ಕಿಲ್ವಾ? ಒಬ್ಬಳಿಗೆ ಬೊಟ್ಟ ಹಾಕಿ ಬರ್ಲಿಕ್ಕೆ ಅವಳಿಗೆ ಹಕ್ಕಿಲ್ವಾ? ಅದು ಮುಂಚೆಯಿಂದ ನಡೆದದ್ದಲ್ವಾ? ಇದೊಂದು ಹೊಸ ಕಾನೂನು ಹಿಂದೂ ದೇಶ ಮಾಡ್ಲಿಕ್ಕಾಗಿ ಮುಸ್ಲಿಮರಿಗೆ ಹೀಗೆ ಮಾಡುದವರು. ಇದು ತಪ್ಪು ಮೇಡಮ್. ಯಾರು ಕೂಡ ಹಿಂದೂ ದೇಶ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಚಾರವನ್ನ ಮಾಡ್ತಾ ಇಲ್ಲ. ಈ ಒಂದು ವಾದಕ್ಕೆ ನನ್ನ ಸಹಮತ ಇಲ್ಲ. ಈ ಒಂದು ವಾದಕ್ಕೆ ಇಲ್ಲ ಈ ಒಂದು ವಾದಕ್ಕೆ ಅವಳಿಗೆ ಹಿಂದೂ ಅಂತ ಯಾವ ಭೇದ ಭಾವ ಆಗುದಿಲ್ವಾ ಅಂತ ಇಲ್ಲ ಈ ಒಂದು ವಾದಕ್ಕೆ ನನ್ನ ಸಹಮತ ಇಲ್ಲ. ಇನ್ನೊಬ್ಬಳಿಗೆ ಅವಳು ಹಿಂದೂ ಅಂತ ಗೊತ್ತಾಗುದಿಲ್ವಾ? ಭೇದ ಭಾವ ಆಗುದಿಲ್ವಾ ಅದು? ಅವಳು ಒಂದು ಹುಡುಗಿ ಸಾಕಿದ್ರೆ ಅವಳು ಮುಸ್ಲಿಂ ಅಂತ ಭೇದ ಭಾವ ಆಗ್ತದೆ ಅಂತ ಹೇಳ್ತೀರಿ ನೀವು, ಹೇಳ್ತಾರಲ್ಲ ಅವರು. ಒಂದು ಹುಡುಗಿ ಬೊಟ್ಟ ಹಾಕಿದ್ರೆ ಅವನು ಭೇದ ಭಾವ ಮಾಡಿದ ಹಾಗೆ ಆಗುದಿಲ್ವಾ? ಒಂದು ಹುಡುಗಿ ಬೊಟ್ಟ ಹಾಕಿದವಳು ಕ್ರಿಶ್ಚಿಯನ್ ಅಂತ ಭೇದ ಭಾವ ಆಗುದಿಲ್ವಾ? ನೂರ್ಜಾನ್ ಅವರೇ, ಇದು ನನ್ನ ಮಾತು ಅಲ್ಲ. ಯಾವ ವಿಚಾರದಲ್ಲಿ ಸಮಾನತೆ ಅನ್ನೋದು ಬೇಕು ಹೇಳಿದವರು ಅವರು. ಕ್ಲಾಸ್ ಅಲ್ಲಿ ಭೇದ ಭಾವ ಆಗ್ತದೆ, ಒಂದು ಹುಡುಗಿ ಸ್ಕಾರ್ಫ್ ಹಾಕಿ ಕೂತ್ಕೊಂಡ್ರೆ ಭೇದ ಭಾವ ಆಗ್ತದೆ ಅಂತ ಈಗ ಅವರು ಹೇಳಿದ್ರು. ಅವರು ಯಾರು ನಟೊಬ್ಬರು ಅವರ ಹತ್ರ ಕೇಳಿ, ಒಂದು ಹುಡುಗಿ ಬೊಟ್ಟ ಹಾಕಿ ಕೂತ್ಕೊಂಡ್ರೆ ಭೇದ ಭಾವ ಆಗುದಿಲ್ವಾ? ಅದು ಅವಳು ಹಿಂದೂ, ಇವಳು ಮುಸ್ಲಿಮು, ಇವಳು ಕ್ರಿಶ್ಚಿಯನ್ ಅಂತೇಳಿ ಗೊತ್ತಾಗುದಿಲ್ವಾ ಅಂತ ಕೇಳುದು ನಾನು. ಯಾರು ಹೇಳಿದ್ರು ಅಂತ ಮೇಡಮ್? ಯಾಕಂದ್ರೆ ಉತ್ತರ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ. ಅಲ್ಲಿ ಅವರ ಹೆಸರು ಬರುದಿಲ್ಲ ನನಗೆ. ಮುನೀರ್ ಕಾಟಿಫಲ್ಲ ಅಲ್ಲ, ಸಾಮಾಜಿಕ ಕಾರ್ಯಕರ್ತೆ ಅಲ್ಲ, ಮತ್ತೊಬ್ರು ಹೇಳಿದ್ರು. ಒಂದು ಕ್ಲಾಸ್ ಅಲ್ಲಿ ಕೂತ್ಕೊಂಡು ಒಬ್ಳು ಸ್ಟಾಪ್ ಹಾಕಿದ್ರೆ ಅದು ಭೇದ ಭಾವ ಆಗ್ತದೆ. ಅವಳು ಸ್ಟಾಪ್ ಹಾಕಿದಾಳೆ, ಅವಳು ಮುಸ್ಲಿಂ ಅಂತ ಗೊತ್ತಾಗ್ತದೆ. ಒಬ್ಳು ಬೊಟ್ಟ ಇಟ್ರೆ ಅವಳು ಹಿಂದೂ ಅಂತ ನೂರ್ಜಾನ್ ರವರೇ, ಇಲ್ಲಿ ಕೇಳಿ. ಈಗ ನಿಮ್ಮಂತ ನಾನು ಹೇಳುದು, ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಪೇರೆಂಟ್ ಅಂತ ಬರ್ಲಿಲ್ಲ. ನೀವು ಎಲ್ಲಿ ಮಾತು ಹೇಳ್ತಾರೆ, ನೀವು ಮೊದಲು ಆ ರೆಕಾರ್ಡ್ ತೆಗೆದೊಮ್ಮೆ ನೋಡಿ ನೀವು ನಾನು ಎಲ್ಲಿ ಮಾತಾಡಿದ್ದೇನೆ ಅಂತ. ಒಟ್ಟಾರೆ ಮಾತಾಡುದಲ್ಲ, ನಿಮ್ಮಂತ ಪೇರೆಂಟ್ಸ್ ಇದ್ರೆ ಉಂಟಲ್ಲ ಈ ರೀತಿ ಭೇದ ಭಾವ ನೀವೊಮ್ಮೆ ಆ ರೆಕಾರ್ಡ್ ತೆಗೆದು ನೋಡಿ ಎಲ್ಲಿ ಮಾತು ಅಂತ ಹೇಳ್ತಾರೆ ಅಂತ ಹೇಳುದನ್ನ ಈಗ ನಾನು ಹೇಳಿದ್ದೇನೆ ಅಂತ ಹೇಳಿ ನೀವು ಎಲ್ಲಿದೆ ಕಲ್ಪನೆ ಇಲ್ಲಿ ತರುವುದಲ್ಲ. ನೂರ್ಜಾನ್ ರವರೇ, ನಿಮ್ಮಂತ ಪೇರೆಂಟ್ಸ್ ಇದ್ರೆ ಉಂಟಲ್ಲ ಎಲ್ಲರಿಗೂ ಮಾರಕವೇ, ಎಲ್ಲ ಧರ್ಮಕ್ಕೂ ಮಾರಕವೇ. ನೀವು ಅದನ್ನು ತರಬೇಡಿ, ಹೇಳಿದನ್ನು ಹೇಳಿ ನೀವು. ಅಲ್ಲಿ ಉಂಟಲ್ಲ ರೆಕಾರ್ಡ್, ಇದು ಲೈವ್ ಪ್ರೋಗ್ರಾಮ್ ರೆಕಾರ್ಡ್ ಉಂಟು. ಕರೆಕ್ಟ್. ದಯಮಾಡಿ ಕ್ಷಮಿಸಬೇಕು ಮೇಡಮ್. ನೂರ್ಜಾನ್ ಅವರ ಇಲ್ಲಿ ಚರ್ಚೆ ಆಗಿರುವುದು ಅಂತ ಹೇಳಿದ್ರೆ ಸಮಾನತೆಯ ವಿಚಾರದಲ್ಲಿ ಚರ್ಚೆ ಆಗಿರುವಂತಹ, ಹಾಗಾಗಿ ಯಾಕೆ ಬಂತು ಅಂತ ಬಂದಾಗ ಯಾಕೆ ಬೇಕು ಯಾಕೆ ಬೇಡ ಅನ್ನುವಂತಹ ವಿಚಾರಗಳಲ್ಲಿ ಚರ್ಚೆ ಆಗಿದ್ದು ಇವರು ಹೇಳಿದ್ದಾರೆ, ಅಥವಾ ಡಿಸ್ಕಷನ್ಗಳಲ್ಲಿ ನಾವುಗಳು ಹೇಳಿರುವಂತಹ ಪ್ರಮುಖ ಪಾತ್ರ ಅಲ್ಲ. ಹೊರಗೆ ಆಗ್ತಾ ಇರುವಂತಹ ಘಟನೆಗಳು ಪ್ರಮುಖ ಪಾತ್ರ ವಹಿಸಿರುವಂತದ್ದು. ನಾವುಗಳು ಹೇಳಿದ್ರಿಂದ ಈಗ ಅಲ್ಲಿ ಹೋರಾಟಗಳು ಆಗ್ತಾ ಇಲ್ಲ, ನಾವುಗಳು ಹೇಳಿದ್ರಿಂದ ಅಲ್ಲಿ ಕಲ್ಲುಗಳನ್ನು ಬಿಸಾಡ್ತಾ ಇಲ್ಲ, ನಾವುಗಳು ಹೇಳಿದ್ರಿಂದ ಅಲ್ಲಿ ಲಕ್ಷ್ಯಗಳನ್ನ ಕೊಡ್ತಾ ಇಲ್ಲ, ಘೋಷಣೆಗಳನ್ನ ಮಾಡ್ತಾ ಇಲ್ಲ. ನಾವು ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ವಿ ಏನ್ ಆಗ್ತಾ ಇದೆ ಅನ್ನುವಂಥದ್ದಂದ್ರೆ ಮೂಲಭೂತ ಹಕ್ಕು ಅನ್ನುವಂತಹ ವಿಚಾರ ಒಂದ್ ಕಡೆ, ಇನ್ನೊಂದ್ ಕಡೆ ಸಮಾನತೆ ಅನ್ನುವಂತಹ ವಿಚಾರ ಇನ್ನೊಂದ್ ಕಡೆ ಶಿಕ್ಷಣ ಅನ್ನುವಂತಹ ವಿಚಾರ ಇನ್ನೊಂದ್ ಕಡೆ. ಇದೆಲ್ಲವೂ ಕೂಡ ಸೂಕ್ಷ್ಮವಾಗಿರುವಂತಹ ವಿಚಾರ. ಇದನ್ನ ಹೇಳ್ತಾ ಇರೋದು, ಇದನ್ನ ಮಾತಾಡ್ತಾ ಇರುವಂತದ್ದು. ಎಸ್ ಪ್ರಸನ್ನ ರವಿ, ನಾನು ಆಗ ಇದನ್ನೇ ಹೇಳಿದ್ದು, ಸಂಸ್ಕಾರ ಎಲ್ಲಿಂದ ಬರಬೇಕು? ಮನೆಯಿಂದ ಬರಬೇಕು. ಇಂಥ ತಾಯಂದಿರು ಇದ್ರೆ ಉಂಟಲ್ಲ, ಎಲ್ಲ ಧರ್ಮದಲ್ಲೂ ಇಂಥ ತಾಯಂದಿರು ಇದ್ರೆ ಯಾವ ಮಕ್ಕಳು ಸರಿ ಇರುವುದಿಲ್ಲ. ಇವರು ಅದಕ್ಕೆ ಪ್ರೊವೋಕ್ ಮಾಡ್ತಾ ಇದ್ದಾರೆ, ಇಲ್ಲಿ ಅಂತ ಪ್ರಶ್ನೆ ಬರಲಿಲ್ಲ. ಆಗ ನೀವು ಹೇಳಿದಕ್ಕೆ ನಾವು ಮಕ್ಕಳು ಸಮಾಜದ ಭವಿಷ್ಯ ಅಂತ ಹೇಳ್ತೇವೆ ನಾವು, ನಮ್ಮ ದೇಶದ ಭವಿಷ್ಯ ಅಂತ. ಭಾರಿ ಬೇಸರ ಆಗ್ತಾ ಉಂಟು. ನಾನಿಲ್ಲಿ 2 ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಶಾಲಾ ಕಾಲೇಜಿಗೆ ಹೋಗುವಾಗ ಯಾವುದೇ ಒಂದು ಪಕ್ಷದ ಸಂಘಟನೆ
ವಿದ್ಯಾರ್ಥಿ ಸಂಘಟನೆ ಅಂತ ಶಾಲಾ ಕಾಲೇಜಲ್ಲಿ ಇರಲಿಲ್ಲ. ಖಾಲಿ ಸ್ಟೂಡೆಂಟ್ಸ್ ಯೂನಿಯನ್. ಇಲೆಕ್ಷನ್ ಆಗುವಾಗ ಸ್ಟೂಡೆಂಟ್ಸ್ ಯೂನಿಯನ್ ಒಬ್ಬೆ ಗಮ್ಮತ್ತು, ಅಲ್ಲೇ ಮರ್ತೇವೆ ಒಂದು ಆಲ್ ಕಾಲೇಜ್ ಸ್ಟೂಡೆಂಟ್ ಅಂತ ಹಾಗೆ ಇತ್ತು. ಈಗ ಪ್ರತಿಯೊಂದು ಪಕ್ಷದಲ್ಲಿ ಒಂದೊಂದು ಸಂಘಟನೆ, ಎಲ್ಲಿ ಮಕ್ಕಳದು ABVP, NSUI, ಇನ್ನೊಂದು CFI ಅಂತ. ನನ್ನ ಇದು ವೈಯಕ್ತಿಕ ವಿಚಾರ, ನಾನು ಹೇಳೋದು ಪ್ರತಿಯೊಂದನ್ನು ಬ್ಯಾನ್ ಮಾಡಬೇಕು ಶಾಲಾ ಕಾಲೇಜಲ್ಲಿ. ಮಕ್ಕಳು ABVP ಏನಾದ್ರೂ ಅಲ್ಲಿ ಮೇಲಿಂದ ಆರ್ಡರ್ ಕೊಟ್ಟ ಕೂಡಲೇ ಮಕ್ಕಳೆಲ್ಲ ಇಳಿದು ಪ್ರತಿಭಟನೆಗೆ ಹೊರಟರು, ಮೆರವಣಿಗೆಗೆ. ಯಾವುದು ರಾಜಕೀಯವಾಗಿ ಯಾರಾದ್ರೂ ಕರೆದ್ರೆ ಹೋಗ್ತಾರೆ. NSU ಅವ್ರು ಹಾಗೆ ಕಾಂಗ್ರೆಸ್ ಇಂದ ಏನಾದ್ರೂ ಹೇಳಿದ್ರೆ ಅವರು ಮೆರವಣಿಗೆ ಹೋಗ್ತಾರೆ. ಆ ಮಕ್ಕಳು ತನ್ನ ಮಕ್ಕಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಯಾರು ಒಟ್ಟಾಗುದಿಲ್ಲ. ಉದಾಹರಣೆ ಒಂದು ನಾನು ಹೇಳಲೇಬೇಕು, ಮೊನ್ನೆ ಕಾನೂನು ವಿದ್ಯಾರ್ಥಿದಕ್ಕೆ ಯಾವ ಮಕ್ಕಳು ABVP ಯಾವ NSU ಬಂದು ಪ್ರತಿಭಟನೆ ಮಾಡಿದ್ರು, ಹೋರಾಟ ಮಾಡಿದ್ರು. ಸ್ಟೂಡೆಂಟ್ಸ್ ಯೂನಿಯನ್ ಸ್ವಲ್ಪ ಮಂದಿ ಮಕ್ಕಳು ಬಂದ್ರು, ನ್ಯಾಯ ಸಿಕ್ಕಿತು. ನೀವು ಇದಕ್ಕೆ ಹೋರಾಟ ಮಾಡಿ. ನಿಮ್ಮ ಕಾಲೇಜಲ್ಲಿ ಯಾರು ಶೈಕ್ಷಣಿಕವಾಗಿ ಕಲೀಲಿಕ್ಕೆ ಕಷ್ಟ ಉಂಟಾ, ಫೀಸ್ ಕಟ್ಲಿಕ್ಕೆ ಕಷ್ಟ ಉಂಟಾ, ಅದಕ್ಕೆ ಒಟ್ಟಾಗಿ ನೀವು ಹೋರಾಟ ಮಾಡಿ. ನೀವು ಹೋರಾಟ ಮಾಡ್ತೀರಿ ಯಾಕೆ? ಈಗ ಸ್ಕಾರ್ಪ್, ಶಾಲ್, ಧರ್ಮ ರಕ್ಷಕರು ಬೇಕಾದಷ್ಟಿದ್ದಾರೆ. ಇದೆಲ್ಲ ನಾಟಕೀಯವಾಗಿ ಧರ್ಮ ರಕ್ಷಣೆ. ಮಕ್ಕಳಿಗೂ ನಾನು ಹೇಳ್ತೇನೆ, ನಾಟಕೀಯವಾಗಿ ಧರ್ಮ ರಕ್ಷಣೆಗೆ ನೀವು ಹೋಗ್ಬೇಡಿ. ಇನ್ನೊಂದು ದುರಂತ, ಮೊದಲು ನಮ್ಗೆ ಭಾರಿ ಖುಷಿ ಇತ್ತು, ಮಕ್ಕಳಿಗೆ 18 ವರ್ಷದಲ್ಲಿ ಚುನಾವಣೆಗೆ ರೈಟ್ಸ್ ಕೊಟ್ರು, ಎಲ್ರು ಭಾರಿ ಖುಷಿ ಪಟ್ರು. ಯಾಕೆಂದ್ರೆ ಮಕ್ಕಳು ಚುನಾವಣೆ ಮಾಡಿದ್ರೆ ಏನೋ ಒಂದು ದೇಶದಲ್ಲಿ ಸಾಧನೆ ಆಗ್ತದೆ, ಏನೋ ಒಂದು ಕ್ರಾಂತಿ ಆಗ್ತದೆ, ರಾಜಕಾರಣಿಗಳೆಲ್ಲ ಸರಿ ಆಗ್ತಾರೆ, ನಮ್ಗೆ ಭವಿಷ್ಯ ಉಂಟು ಅಂತ. ಈಗ ನಾನು ಬೇಸರದಿಂದ ಹೇಳ್ತಾ ಇದ್ದೇನೆ, ಮಕ್ಕಳಿಗೆ 21 ವರ್ಷದಲ್ಲೇ ವೋಟಿಂಗ್ ರೈಟ್ಸ್ ಕೊಡಬೇಕಿತ್ತು. ಯಾವನು ರಾಜಕಾರಣಿ ಕಾಲೇಜ್ ಕ್ಯಾಂಪಸ್ಗೆ ಹೋಗ್ತಾ ಇರ್ಲಿಲ್ಲ. ಈಗ ಏನಿಲ್ಲ, 18 ವರ್ಷದಲ್ಲಿ ವೋಟಿಂಗ್ ರೈಟ್ ಉಂಟು. ಮಕ್ಕಳೆಲ್ಲ ಚುನಾವಣೆ ಟೈಮಿಗೆ ಈ ಫ್ಲಾಗ್ ಇಟ್ಕೊಂಡು ಹೋಗ್ತಾರೆ, ಬೂತ್ ಅಲ್ಲಿ ಕುತ್ಕೊಳ್ಳೋದು, ಚುನಾವಣಾ ಪ್ರಚಾರಕ್ಕೆ ಹೋಗುದು. ಅಲ್ಲಿ ಆಯ್ತು ನಮ್ಮ ಧರ್ಮ, ಅಲ್ಲಿ ಒಡೀತು, ಅಲ್ಲಿ ರಾಜಕೀಯ ಬಂತು. ಇಲ್ಲಿ ಪ್ರತಿಯೊಬ್ರು ಇಲ್ಲಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಚುನಾವಣೆ ಆಗಿ ಗೆದ್ದ ಕೂಡಲೇ ABVP ಸಂಘಟನೆಯಲ್ಲಿದ್ದ ಮಕ್ಕಳನ್ನು ಕೊಂಡೋದ್ರು BJPಗೆ. NSU ಬಂದ, ಇಲ್ಲಿ ಒಂದು ಹುಡುಗ ಇದ್ರೆ ಅಲ್ಲಿ ಅವನನ್ನು ಕೊಂಡೋದ್ರು ಕಾಂಗ್ರೆಸ್ಸಿಗೆ. ಶಾಲೆ ಕಾಲೇಜಿಂದಲೇ ಶುರುವಾಗ್ತದೆ. ಇದು ನಾನು ಕೇಳುವ ಪ್ರಶ್ನೆ ಅಂತ ನನಗೆ ಗೊತ್ತಿಲ್ಲ. ಆಲ್ರೆಡಿ ಕೊಟ್ಟಾಗಿದೆ ರೈಟ್ಸ್ 18 ವರ್ಷಕ್ಕೆ. ನೀವು 21 ಕೊಡ್ತಿದ್ರೆ ಯಾವುದೇ ಮಕ್ಕಳು ಇಂಥ ಒತ್ತಡಕ್ಕೆ ಮಣಿಯುವುದಿಲ್ಲ. ಏನಿದ್ರು ಅವರ ಶಿಕ್ಷಣ, ಕಾಲೇಜ್ ಬಾಗಿಲಿಗೆ ಒಬ್ಬನೂ ಹೋಗ್ತಾ ಇರ್ಲಿಲ್ಲ, ಯಾವ ರಾಜಕಾರಣಿಯೂ ಹತ್ತುತ್ತಾ ಇಲ್ಲ. ಈಗ ನೋವಾಗ್ತಾ ಉಂಟು, ಯಾಕೆ ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದಾರೆ, ಅದನ್ನು ನಿಲ್ಲಿಸಬೇಕು. ಮತ್ತೆ ನಾನು ಜನಪ್ರತಿನಿಧಿಗಳಲ್ಲಿ ಕೇಳ್ತಾ ಇದ್ದೇನೆ, ನೀವು ಕಾಲೇಜಲ್ಲಿ ಎಲ್ಲ 4 ಮಂದಿ ಹಿಜಾಬಿದು ಅದಕ್ಕೆ ಇದಕ್ಕೆಲ್ಲ ಓಡಾಡ್ತೀರಾ, ಮೊದಲು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಸರ್ಕಾರಿ ಶಾಲೆ ಕಾಲೇಜುಗಳನ್ನು ಉಳಿಸ್ಲಿಕ್ಕೆ ನೋಡಿ. ಟೀಚರ್ಸ್ನವರಿಗೆ ಸಂಬಳ ಕೊಡ್ಲಿಕ್ಕೆ ಆಗದೆ ಏಡೆಡ್ ಶಾಲೆಗಳೆಲ್ಲ ಮುಚ್ಚುತ್ತಾ ಉಂಟು. ಅದರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ. ಮಕ್ಕಳಿಗೆ ಖಾಲಿ ನೀವು ಹಿಜಾಬ್ ಶಾಲ್ನ ಹಿಂದೆ ಹೋಗದೆ ಮಕ್ಕಳಿಗೆ ಶಿಕ್ಷಣಕ್ಕೆ ಏನು ಬೇಕು, ಎಷ್ಟು ಶಾಲೆ ಬೇಕಾ, ಅಥವಾ ಏನು ಡೆವಲಪ್ಮೆಂಟ್ ಆಗ್ಬೇಕಾ, ಎಜುಕೇಶನ್ ಆದ ನಂತರ ಮಕ್ಕಳು ಏನು ಮಾಡಬೇಕು? ಎಲ್ಲಾ ಪೇರೆಂಟ್ಸ್ ಅನ್ನು ಬಿಟ್ಟು ಬ್ಯಾಂಗ್ಳೂರು ಬಾಂಬೆ ಹೋಗ್ತಾ ಇದ್ದಾರೆ. ತಾಕತ್ತಿದ್ರೆ ಎಲ್ಲ ಮಕ್ಕಳನ್ನು ಇಲ್ಲಿ ನಿಲ್ಲಿಸಿ. ನೀವು ಸಂಸ್ಕೃತಿ ಸಂಸ್ಕಾರ, ಒಂದು ಮಗು ಬೇಡ 10 ಹುಟ್ಟಿಸ್ಬೇಕು ಅಂತ ನೀವು ನಮಗೂ ಹೇಳ್ತಾ ಇದ್ದೀರಿ. ಹುಟ್ಟಿಸ್ಬೇಕಾದ್ರೆ ಶಿಕ್ಷಣ ಫ್ರೀ ಕೊಡುವಾಗೆ ವ್ಯವಸ್ಥೆ ಮಾಡಿ. ಪ್ರತಿಯೊಬ್ಬನು ಬಿಸ್ನೆಸ್ ಆಗಿ ಒಂದೊಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಟ್ಕೊಂಡು ನೀವು ಎಷ್ಟು ಮಂದಿಗೆ ಪಾಪದ ಮಕ್ಕಳಿಗೆ ಶಿಕ್ಷಣ ನೀವು ಕೊಡ್ತಾ ಇದ್ದೀರಾ? ಈಗ ನೀವೇ ಮಾಡಿಟ್ಟದು ಕರ್ಮ. ಇನ್ನು ಮುಸ್ಲಿಮರು ದೊಡ್ಡ ದೊಡ್ಡ ಶಾಲೆ ಕಟ್ಕೊಂಡು ಅವರಲ್ಲಿ ಹೋಗ್ತಾರೆ. ಆಗ ನಿಮ್ಗೆ ಹೇಳ್ತೀರಿ ನೀವು ಹಿಂದೂ ಶಾಲೆಗೆ ಹೋಗ್ಬೇಕು, ಇವರು ಕ್ರಿಶ್ಚಿಯನ್ ಶಾಲೆಗೆ ಹೋಗ್ಬೇಕು, ಇವರು ಮುಸ್ಲಿಂ ಶಾಲೆಗೆ ಹೋಗ್ಬೇಕು. ಈಗಲೇ ನೀವು ಮಕ್ಕಳನ್ನು ಡಿವೈಡ್ ಮಾಡಿದ್ದೀರಿ. ಅವರಿಗೇನು ತೊಂದರೆ ಇಲ್ಲ, ಕಷ್ಟಪಡುವುದು ನಮ್ಮ ಮಕ್ಕಳು. ಕೆಲಸ ಇಲ್ಲ, ಇಲ್ಲಿ ಡೆವಲಪ್ಮೆಂಟ್ ಇಲ್ಲ, ಏನೂ ಇಲ್ಲ. ಬುದ್ಧಿವಂತರು ಎಂತಕ್ಕೆ ಬುದ್ಧಿವಂತರು ಏನಿಲ್ಲ. ಇನ್ನು ನಮ್ಮ ಮಕ್ಕಳು ಕಲ್ತು ಗೆರಟೆ ಇಟ್ಕೊಂಡು ಭಿಕ್ಷೆ ಬೇಡಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಏನು ಬರ್ಲಿಕ್ಕೇನು ಬಿಡುದಿಲ್ಲ ನಮ್ಮ. ಅದಕ್ಕೆ ಹೇಳುದು ನಾನು, ದಯಮಾಡಿ ಪ್ರತಿಯೊಂದು ಮಕ್ಕಳಲ್ಲಿ ನಾನು ವಿದ್ಯಾರ್ಥಿನಿಯರಲ್ಲಿ ನಿಮ್ಮ ಶಿಕ್ಷಣ ಏನು ಅಂತ ನೋಡಿ. ನಿಮ್ಗೆ ಮುಂದೆ ನಿಮ್ಮ ತಂದೆ ತಾಯಿಗಳನ್ನು ನೋಡಬೇಕು, ನಿಮ್ಗೆ ಕೆಲಸ ಸಿಗ್ತದಂತ ನೋಡಿ. ಅದು ಬಿಟ್ಟು ನೀವು ಶಾಲ್ ಹಾಕೊಂಡು ಎಂತಕ್ಕೆ ಮೆರಿತೀರಂತ ನನಗೆ ಅರ್ಥ ಆಗುದಿಲ್ಲ. ಈ ಹುಡುಗಿಯರು ಸಾಗೆ ಮೊದಲಿನ ಕಾಲದಲ್ಲಿ ನನ್ನ ಕ್ಲಾಸಲ್ಲಿ ಇರುವಾಗ ಯಾರು ತಲೆಗೆ ಹಾಕೊಂಡು ಬರಲಿಲ್ಲ ಆ ಟೈಮಿಗೆ. ಈಗ ಇಷ್ಟು ಧರ್ಮದ ಪ್ರೀತಿ ಬಂದು ನಿಮ್ಗೆ ಧರ್ಮದಲ್ಲೇ ಕಲಿಬೇಕು ಅಂತಲ್ಲ, ನೀವು ಅಚೀವ್ಮೆಂಟ್ ಮಾಡಿ ತೋರಿಸಿ. ಇಷ್ಟು ನಿಮ್ಗೆ ಬಿಡ್ತಾ ಇದ್ದಾರೆ. ನೀವು ಮನೆಯವರಿಗೆ ಮನವರಿಕೆ ಮಾಡಿ. ಇಷ್ಟು ನೀವು ಘಂಟಾಘೋಷವಾಗಿ ನೀವು ಪ್ರತಿಭಟನೆ ಮಾಡ್ತೀರಿ. ಹುಡುಗಿಯರು ಹೈಕೋರ್ಟ್ ಮೆಟ್ಲು ಹತ್ತಿದ್ದೀರಿ. ನಿಮ್ಮ ತಂದೆ ತಾಯಿಯನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ನಿಮಗೆ ಆಗುದಿಲ್ವಾ? ನಾನು ಅದನ್ನೇ ಕೇಳುದು. ನಿಮ್ಮ ತಂದೆ ತಾಯಿಗಳಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ನಿಮಗೆ ಆಗುದಿಲ್ಲ? ಇಷ್ಟು ಮಾತಾಡೋ ನಿಮ್ಗೆ ಈಕ್ವಲ್ ಅಂತ ಹೇಳ್ತೇವೆ ನಾವು ಹುಡುಗ ಹುಡುಗಿಯರು. ಯಾವುದು ಧರ್ಮ ಇರ್ಲಿ, ನೀವು ವಿದ್ಯಾರ್ಥಿನಿಯರು. ಹಾಗಾಗಿ ನಾನು ಹೇಳುದು,
ನಮ್ಮ ದಕ್ಷಿಣ ಕನ್ನಡ ಆಗಲಿ ಉಡುಪಿ ಆಗಲಿ ಇನ್ನು ಯಾರು ಈ ಹಿಜಾಬ್ ಶಾಲು ಅಂತ ಚರ್ಚೆ ಮಾಡಬಾರ್ದು. ಇನ್ನೊಂದು ನಾನು ಹೇಳಲೇಬೇಕು, ಸೋಷಿಯಲ್ ಮೀಡಿಯಾ ನಾಚಿಕೆ ಆಗ್ತಾ ಉಂಟು ನೋಡುವಾಗ. ತುಳು ಕನ್ನಡ ಗೊತ್ತಿಲ್ಲದವನು ಈಗ ಇಂಗ್ಲಿಷ್ ಅಲ್ಲಿ ಸ್ಟೇಟ್ಮೆಂಟ್ ಹೇಳಲೇಬೇಕು. ಮೊನ್ನೆ ಒಂದು ಹುಡುಗಿದ್ದು ವಿಡಿಯೋ ಬಂತು, ಮುಸ್ಲಿಂ ಹುಡುಗಿ, ಮುಸ್ಲಿಂ ಹುಡುಗಿದೊಂದು ವಿಡಿಯೋ ಬಂತು. ಇವರೆಲ್ಲ ಜೈ ಶ್ರೀರಾಮ್ ಕೂಗ್ತಾ ಇದ್ದಾರೆ, ಅವಳಲ್ಲಿ ಜೈ ಅಕ್ಬರ್ ಅಂತ, ಅಲ್ಲಾ ಅಕ್ಬರ್ ಅಂತ ಕೂಗ್ತಾ ಇದ್ದಾಳೆ. ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ ವರ್ಡ್ ನೋಡುವಾಗ ನನಗೆ ಶಾಕ್ ಆಯ್ತು. ಮುಸ್ಲಿಂ ಅದು ಶಾಲುದಾರರು ಹೋಗಿ ಮುಸ್ಲಿಂ ಯುವತಿಗೆ ಕಿಸ್ ಅಂತ ಉಂಟು. ನಾನು ಹುಡುಕ್ತಾ ಇದ್ದೇನೆ ಎಲ್ಲಿ ಕಿಸ್ ಮಾಡಿದ್ದು ಅಂತ. ನೋಡುವಾಗ ಅರ್ಥ ಮುತ್ತಿಗೆ ಹಾಕಿದ್ದು ಕನ್ನಡ ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಅಲ್ಲಿ ಕಿಸ್ ಅಂತ ಆಗಿದೆ. ಈ ಒಂದು ವರ್ಡ್ ಅಲ್ಲಿ ಎಲ್ಲಿ ಮುಟ್ಟುತ್ತದೆ ಈ ಸಮಾಜ? ನಿಮಗೆ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಗೊತ್ತಿಲ್ಲದಿದ್ರೆ ಕನ್ನಡ ಎಲ್ಲರಿಗೂ ಅರ್ಥ ಆಗ್ತದೆ. ಇಂಥ ಒಂದು ಗಲಭೆಗೆ ಅವಕಾಶ ಕೊಡಬೇಡಿ. ಫೇಸ್ಬುಕ್ ಈಗ ಎಲ್ಲ ಇಂಗ್ಲಿಷ್ ಆಗಿದೆ. ಈಗ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲ ಕಾಣ್ತಾ ಇಲ್ಲ ನಮ್ಗೆ. ಇಲ್ಲಿ ಅವರಿಗೆ ಕನ್ನಡ ತುಳು ಅರ್ಥ ಆಗ್ತದೆ. ಬೇಡದ ವರ್ಡ್ ಟ್ರಾನ್ಸ್ಲೇಷನ್ ಮಾಡಿ ಎಲ್ಲೆಲ್ಲಿ ಇದನ್ನು ಕೊಂಡೋಗ್ಬೇಡಿ. ಎಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಾಗ ಆ ಟ್ರಾನ್ಸ್ಲೇಷನ್ ಬಳಕೆ ಮಾಡುವಾಗ ಭಾರಿ ಜಾಗ್ರತೆಯಿಂದ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಒಂದ್ಸಲ ಒಂದು ಸ್ಕ್ರೀನ್ ಶಾಟ್ ಅನ್ನು ಹಾಕಿ. ಎಸ್ 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 ಒಂದ್ಸಲ ಓಕೆ, ಲಾಸ್ಟ್ ರಿಯಾಕ್ಷನ್ ಸರ್, ಮುನೀರ್ ಕಟ್ಟಿಪಳ ಲಾಸ್ಟ್ ರಿಯಾಕ್ಷನ್. ಒಂದು ನಾನು ಬಹಳ ಪ್ರಧಾನವಾಗಿ ಹೇಳುವಂತದ್ದು, ವಿದ್ಯಾರ್ಥಿಗಳು ಇನ್ನು ಎಕ್ಸಾಮ್ ಹತ್ರ ಬರ್ತಾ ಇದೆ, ಭವಿಷ್ಯದ ಪ್ರಶ್ನೆ. 2 ವರ್ಷ ಕೊರೋನಾದ ಕಾರಣಕ್ಕಾಗಿ ಶಿಕ್ಷಣದ ಮೇಲೆ ದೊಡ್ಡ ದುಷ್ಪರಿಣಾಮ ಆಗಿದೆ. ಎಲ್ಲವನ್ನ ಬಿಟ್ಟು ಈಗ ನ್ಯಾಯಾಲಯದ ಮೆಟ್ಟಿಲಲ್ಲಿದೆ, ನ್ಯಾಯಾಲಯದ ಅಂಗಳದಲ್ಲಿದೆ. ಅದರಿಂದಾಗಿ ನ್ಯಾಯಾಲಯ ಈಗೇನು ಆದೇಶ ಕೊಟ್ಟಿದೆ ಅದನ್ನು ಸ್ವಲ್ಪ ತಾಳ್ಮೆಯಿಂದ ನಾವು ಎಲ್ಲಾ ಯುಗಗಳ ಆಯಾಮಗಳಲ್ಲಿಯೂ ಕೂಡ ಗಣನೆಗೆ ತೆಗೆದುಕೊಂಡು ಆ ಒಂದು ಇದನ್ನ ಗಮನದಲ್ಲಿಟ್ಕೊಂಡು ಶಾಲಾ ಕಾಲೇಜುಗಳನ್ನು ಓಪನ್ ಮಾಡಿ ನೀವು ಕಾಲೇಜುಗಳಿಗೆ ಹೋಗಿ ಒಟ್ಟಿಗೆ ಕೂತ್ಕೊಂಡು ಕಲೀರಿ. ಒಬ್ಬರಿಂದ ಒಬ್ಬರು ಸಹಾಯವನ್ನು ಪಡ್ಕೊಂಡು ಎಕ್ಸಾಮನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಫೇಸ್ ಮಾಡೋದನ್ನು ನೋಡಿ. ನೆಕ್ಸ್ಟ್ ಈಗ PUC ಮಕ್ಕಳಿಗೆ CET ಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ತೊಂದರೆ ಆಗ್ತದೆ ನಿಮ್ಗೆ ಈ ರೀತಿಯಲ್ಲಿ ಆಗ್ಬಿಟ್ರೆ. ಇದೆಲ್ಲ ಸಮಸ್ಯೆಗಳಿದೆ. ಅದಕ್ಕಾಗಿ ನೀವು ಇದಕ್ಕೆ ಬಲಿ ಆಗಬೇಡಿ. ಈ ರಾಜಕಾರಣಕ್ಕೆ, ಧರ್ಮದ ರಾಜಕಾರಣಕ್ಕೆ, ಮತೀಯ ರಾಜಕಾರಣಕ್ಕೆ ನೀವು ಬಲಿಪಶು ಆಗಬೇಡಿ. ಆ ರೀತಿ ಮತೀಯ ಅಜೆಂಡಾ ಇಟ್ಕೊಂಡು ಬರುವಂತ ರಾಜಕೀಯ ಕಾರ್ಯಕರ್ತರು, ವಿದ್ಯಾರ್ಥಿ ಸಂಘಟನೆಗಳನ್ನ ದೂರ ಇಡಿ, ಒಟ್ಟಾಗಿ ಕಲೀರಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ನಮ್ಮಂಥವ್ರು, ನಾವೇನೀಗ ಹಿರಿಯರು ಆಗಿದ್ದೀವಿ, ನಾವ್ಯಾರು ವಿದ್ಯಾರ್ಥಿಗಳಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರೋಣ. ಈಗಲೇ ಎಲ್ಲ ಒಂದು ವಿಚಾರದಲ್ಲಿ ನಮ್ಮ ಧರ್ಮದ ಭವಿಷ್ಯ ಇದರಲ್ಲೇ ತೀರ್ಮಾನ ಆಗಲ್ಲ. ಧರ್ಮ ಸಾವಿರಾರು ವರ್ಷಗಳಿಂದ ಇದೆ, ಇನ್ನು ಸಾವಿರಾರು ವರ್ಷ ಧರ್ಮ ಇರ್ತದೆ. ಅದರಿಂದಾಗಿ ಇದನ್ನ ಪರೀಕ್ಷೆಗೊಡ್ಡುವುದು ಬೇಡ. ಧರ್ಮ ರಕ್ಷಣೆ ಕೆಲಸ ನಾವು ಮಾಡೋದು ಬೇಡ. ಧರ್ಮವನ್ನ ರಕ್ಷಿಸಿಕೊಳ್ಳುವಂಥ ಶಕ್ತಿ ಧರ್ಮಕ್ಕೆ ಇದೆ. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನನ್ನ ಕೊನೆಯ ಕಿವಿ ಮಾತು, ಈ ರಾಜಕಾರಣಕ್ಕೆ ಬಲಿಪಶು ಆಗಬೇಡಿ. ಮುಸ್ಲಿಮರು ನಿಮ್ಮ ಶತ್ರುಗಳಲ್ಲ, ಹಿಂದೂಗಳು ನಿಮ್ಮ ವಿರೋಧಿಗಳು ಅಲ್ಲ. ಪರಸ್ಪರರು ಒಟ್ಟಾಗಿ ಓದಿ ಒಟ್ಟಾಗಿ ಕಲ್ಕೊಳ್ಳಿ. ಈಗ ನೀವು ಈಗ ಗಲಾಟೆ ಮಾಡಿದ್ರು ಕೂಡ ಇನ್ನು ನಿಮ್ಗೆ ಒಂದು 5-10 ವರ್ಷ ಹೋದ್ಮೇಲೆ ನಿಮ್ಗೆ ಖಂಡಿತವಾಗಿ ಖೇದ ಅನಿಸ್ತದೆ. ನಿಮ್ಮ ಸಹಪಾಠಿಗಳ ಜೊತೆ, ನಿಮ್ಮ ಗೆಳೆಯರ ಜೊತೆ ನೀವು ತೋರಿಸಿದಂತ ಅಸಹನೆ, ದುರ್ವರ್ತನೆಯ ಬಗ್ಗೆ ನಿಮ್ಗೆ ಬಹಳ ಖೇದ ಆಗ್ತದೆ. ನಮ್ಮ ರೀತಿಯಾದಂಥ ಒಳ್ಳೆ ಮೆಮೊರಿಗಳು ನಿಮ್ಗೆ ಇರೋದಿಲ್ಲ. ಅದರಿಂದಾಗಿ ಇದನ್ನು ಅರ್ಥ ಮಾಡಿಕೊಂಡು ಶಾಂತಿಯಿಂದ, ತಾಳ್ಮೆಯಿಂದ, ಅವರು ಕೂಡ ನಿಮ್ಮ ಹಾಗೆ ಮನುಷ್ಯರು, ನಿಮ್ಮ ಹಾಗೆ ಅವರು ಕೂಡ ವಿದ್ಯಾರ್ಥಿಗಳು ಅನ್ನೋ ನಿಟ್ಟಿನಲ್ಲಿ ಕಲೀರಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ರಾಜಕಾರಣಿಗಳು ನಿಜವಾದ ವಿಚಾರಗಳನ್ನು ಮುನ್ನೆಲೆಗೆ ತನ್ನಿ. ಇವತ್ತು ನಮ್ಮ ಕರಾವಳಿಯಲ್ಲಿ, ಇವತ್ತು ಕರಾವಳಿಯ ಪ್ರಶ್ನೆ ಮಾತ್ರ ಅಲ್ಲ, ಇದು ಇಡೀ ದೇಶದ ಪ್ರಶ್ನೆಯಾಗಿ ಪರಿವರ್ತನೆ ಹೊಂದಿದೆ. ಆದರೆ ಕರಾವಳಿಯಲ್ಲಿಯೂ ಕೂಡ ನಮಗೆ ದೊಡ್ಡ ಸವಾಲಿರುವಂತಹದ್ದು ಶಿಕ್ಷಣದ ವ್ಯಾಪಾರೀಕರಣ ಮತ್ತು ಉದ್ಯೋಗದ ಸವಾಲು ವಿದ್ಯಾರ್ಥಿಗಳಿಗೆ. ಈ ಉದ್ಯೋಗದ ಹಕ್ಕಿಗಾಗಿ ಮತ್ತು ಶಿಕ್ಷಣದ ಹಕ್ಕಿಗಾಗಿ ನಾವು ಒಟ್ಟಾಗಿ ಪ್ರಯತ್ನವನ್ನು ಮಾಡುವ. ಇದು ಈ ರೀತಿಯಾದಂಥ ವಿವಾದಗಳು, ಧರ್ಮದ ಆಧಾರದ ವಿವಾದಗಳು ನಮ್ಮ ಹಕ್ಕಿನ ಪ್ರಶ್ನೆಗಳನ್ನು ಹಿಂದಕ್ಕೆ ಸರಿಸ್ತದೆ. ನಾವು ಈ ರೀತಿಯಲ್ಲಿ ಅದನ್ನು ಹಿಂದಕ್ಕೆ ಸರಿಸಲಿಕ್ಕೆ ಅವಕಾಶ ಕೊಡೋದು ಬೇಡ ಅನ್ನೋ. ಥ್ಯಾಂಕ್ ಯು. ಜೊತೆಗೆ ಪ್ರಸನ್ನ ರವಿ ಅವರು ಹೇಳಿರುವಂತಹ ವಿಚಾರ, ಟ್ರಾನ್ಸ್ಲೇಷನ್ ಬಗ್ಗೆ ಹೇಳಿದ್ರಿ. ಬಹುಶಃ ನಾನು ಅದನ್ನ ತೋರಿಸಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸಮಾಜದಲ್ಲಿ ಏನೋ ಅಶಾಂತಿಯನ್ನ, ಈ ರೀತಿಯ ಒಂದು ಭಯದ ವಾತಾವರಣ ಅಥವಾ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಇಂತಹ ಘಟನೆಗಳು, ಅಂದ್ರೆ ಅದೊಂದು ಫೇಸ್ಬುಕ್ ಪೇಜ್ ನೋಡ್ತಾ ಇದ್ದೀರಾ ತಾವು, ಹೆಸರಿನ ಒಂದು ಫೇಸ್ಬುಕ್ ಪೇಜ್. ಅದರಲ್ಲಿ ಸ್ಯಾಫ್ರೋನ್ ತಾವು ಶಾಲುದಾರಿ ಸ್ಟೂಡೆಂಟ್ಸ್ ಕಿಸ್ ಡೇ ಮುಸ್ಲಿಂ ಗರ್ಲ್ ಇನ್ ಮಂಡ್ಯ ಅನ್ನುವಂತಹ ವಿಚಾರವನ್ನ ಹಾಕಿದ್ದಾರೆ. ಕಿಸ್ ಡೇ ಮುಸ್ಲಿಂ ಗರ್ಲ್ ಅನ್ನೋಂತಂದ್ರೆ ಮುತ್ತಿಗೆ ಹಾಕಿದ್ದಾರೆ ಅನ್ನುವಂಥದ್ದು, ಮುತ್ತಿಗೆ ಹಾಕಿದ್ದಾರೆ. ಅದನ್ನ ಟ್ರಾನ್ಸ್ಲೇಟ್ ಮಾಡಿದಾಗ ಕಿಸ್ ಡೇ ಮುಸ್ಲಿಂ ಗರ್ಲ್ ಅನ್ನುವಂಥದ್ದು ಇದು ವೈರಲ್ ಆಗಿ ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಂಡು ಪ್ರಥಮ ಹಂತದಲ್ಲಿ ನೋಡಿದಾಗ ಏನಪ್ಪ ಅವರು ಈ ರೀತಿ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಆಕ್ರೋಶ ಬಂದು ಏನೇನೋ ಮಾಡಿಕೊಂಡು ಅಲ್ಲಿ ಅಪಘಾತ ಆಗಿ ಅಲ್ಲಿ ಮತ್ತೆ ಪರಿಸ್ಥಿತಿ ಎಲ್ಲವೂ ಕೂಡ ಮೀರಿ ಈ ರೀತಿಯ ಪ್ರಕರಣಗಳು ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಸುದ್ದಿಗಳನ್ನು ಕೂಡ ನಂಬುವಂತಹ ಮೊದಲು, ಮೂರ್ಖರಾಗಿ ನಂಬುವಂತಹ ಮೊದಲು
ಏನೋ ಕಣ್ಣಲ್ಲಿ ಎಲ್ಲವೂ ಕೂಡ ತುಂಬಿಕೊಂಡ ರೀತಿಯಲ್ಲಿ ನಂಬುವಂತ ಮೊದಲು ಸ್ವಲ್ಪ ಅದನ್ನ ಪರಾಮರ್ಶೆ ಮಾಡ್ಕೊಳ್ಳಿ ಅನ್ನೋದು ನಮ್ಮೊಂದು ಸಣ್ಣ ಕಳಕಳಿ. ಇದನ್ನೇ ಪ್ರಸನ್ನ ರವಿ ಅವರು ಹೇಳಿರುವಂತದ್ದು. ಥ್ಯಾಂಕ್ ಯು. ಜೊತೆಗೆ ಪ್ರಸನ್ನ ರವಿ ಅವರು ವೋಟಿಂಗ್ ರೈಟ್ಸ್ ಬಗ್ಗೆ ಹೇಳಿದ್ರು. ವೋಟಿಂಗ್ ಏಜ್, ನಮಗೆ ಎಷ್ಟು ವರ್ಷಗಳ ನಂತರ ವೋಟ್ ಮಾಡಬೇಕು ಅನ್ನುವಂತಹ ವಿಚಾರಗಳು ಇದೆ ನಮ್ಗೆ ಕೊಟ್ಟಿರುವಂತದ್ದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದ್ರೆ ಇದೀಗ 18 ವರ್ಷಗಳು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಇದೂ ಕೂಡ ಈಗಿನ ಸದ್ಯದ ಪರಿಸ್ಥಿತಿಗಳಿಗೆ ಈ ಒಂದು ರಾಜಕೀಯ ಲಾಭಕ್ಕೋಸ್ಕರ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಅದು ಏನೇ ಲಾಭಕ್ಕೋಸ್ಕರ ಆಗ್ಲಿ, ಆದ್ರೆ ವಿದ್ಯಾರ್ಥಿಗಳು ಏನು ಮೇಲಿಂದ ಉದುರ್ಲಿಲ್ಲ. ಪೋಷಕರು ಇದ್ದೀರಾ, ತಮ್ಗಳ ಮಕ್ಕಳು ತಾವುಗಳು ಕಳಿಸ್ತಾ ಇದ್ದೀರಾ, ತಾವುಗಳು ಕಷ್ಟಪಟ್ಟು ದುಡಿದು ಸಂಪಾದಿಸಿ ಫೀಸ್ ಕಟ್ಟಿ ಮಕ್ಕಳನ್ನ ಶಾಲೆಗೆ, ಅವರ ಸಮವಸ್ತ್ರಕ್ಕೆ, ಅವರ ಬುಕ್ಕಿಗೆ, ಅವರ ಫೀಸ್ಗೆ ತಾವುಗಳು ಹಣ ಖರ್ಚು ಮಾಡ್ತಾ ಇದ್ದೀರಾ, ಕಷ್ಟಪಟ್ಟಿದ್ದೀರಾ. ತಮ್ಮ ಮಕ್ಕಳನ್ನು ಕೂಡ ತಾವುಗಳು ಹದ್ದು ಬಸ್ತಲ್ಲಿ ಸ್ವಲ್ಪ ಇಟ್ಕೊಳ್ಬೇಕಾಗುತ್ತೆ. ತದನಂತರ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ, ದೊಡ್ಡವರು ಗೊತ್ತಿದೆ. ಈಗ ಕಲಿಯುವಂತಹ ಸಂದರ್ಭಗಳಲ್ಲಿ ನಾವು ಕಲಿಯದೇ ಇದ್ರೆ, ಈ ರೀತಿ ಹೋರಾಟಗಳನ್ನ, ಈ ರೀತಿ ವಿಚಾರಗಳನ್ನ ಮಾಡ್ತಾ ಇದ್ರೆ ಮುಂದೆ ನಮ್ಮ ಜೀವನ ಕಷ್ಟ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅನುಭವಿಸಿದ್ದಾರೆ ಜೀವನದಲ್ಲಿ. ಸೊ ಹಾಗಾಗಿ ಇದು ಯಾವುದು ಕೂಡ ಬೇಡ. ಅಂಡ್ ಸ್ವಲ್ಪ ಈ ಒಂದು ವಸ್ತ್ರ ಸಂಘರ್ಷ ಅನ್ನುವಂಥದ್ದು ಏನಿದೆ ಇದು ಸಂಪೂರ್ಣವಾಗಿ ಪರಿಹಾರ ಆಗ್ಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ಎಲ್ಲಿ ರಾಜಕೀಯ ಧರ್ಮ ಎಂಟ್ರಿ ಆಗಬಾರದಿತ್ತೋ ಆ ಒಂದು ಕ್ಷೇತ್ರದಲ್ಲಿ, ಎಲ್ಲಿ ಸಮಾನತೆ ಇರಬೇಕಾಗಿತ್ತೋ ಆ ಒಂದು ಕ್ಷೇತ್ರದಲ್ಲಿ ಅಸಮಾನತೆ ಆಗ್ತಾ ಇದೆ. ಆ ಒಂದು ಕ್ಷೇತ್ರದಲ್ಲಿ ಗೋಡೆಗಳು ನಿರ್ಮಾಣವಾಗಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ. ನಾವುಗಳು ಆ ರೀತಿ, ನೀವುಗಳು ಈ ರೀತಿ ಅನ್ನುವಂತಹ ನಿಟ್ಟಿನಲ್ಲಿ ಕೆಸರೆ ರೇಚಾಟ ತೊಡಗಾಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ, ದುರಂತವೂ ಕೂಡ ಹೌದು. ಎಸ್, ಸೋಮವಾರದಿಂದ ಮತ್ತೆ ಈ ಒಂದು ವಿಚಾರಣೆ ಮುಂದುವರಿಯುತ್ತೆ. ಯಾವ ರೀತಿ ತೀರ್ಮಾನವನ್ನ ಹೈಕೋರ್ಟ್ ತೆಗೆದುಕೊಳ್ಳುತ್ತೆ, ತದನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಇನ್ನು ಮುಂದಕ್ಕೆ ಬಂದಿರುವಂಥದ್ದು. ಎಸ್, ಯಾವುದು ಕೂಡ ಇರಲಿ, ಹಿಂದೂ, ಮುಸಲ್ಮಾನ, ಕ್ರೈಸ್ತರು ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥದ್ದು ನಮ್ಮ ಒಂದು ಭಾವನೆ. ಇದೇ ರೀತಿಯಿಂದ ಇರಲಿ, ಭಾವನೆ ಮಾತ್ರ ಅಲ್ಲ, ಬದುಕು ಕೂಡ ಅದೇ ರೀತಿ ಇರಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು ಸರ್. ಮುನೀರ್ ಕಾಟಿಪಳ್ ಅವರು, ಪ್ರಸನ್ನ ರವಿ ಅವರು, ಅದೇ ರೀತಿ MG ಹೆಗ್ಡೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಕ್ಷಮಿಸಬೇಕು, ಕರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗಲಿಲ್ಲ, ಸಮಯದ ಅಭಾವ ತುಂಬಾನೇ ಇದೆ. ಧನ್ಯವಾದಗಳು. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು